ಚಿತ್ತದಲ್ಲಿ ಎದುರಿಸಿ ಹಿಮ್ಮೆಟ್ಟಿಸಿದಂತಹ ಸರಿ. ಸಂಸತ್ತಕರು ನಮಗೆ ಕುರುಕ್ಷೇತ್ರದಲ್ಲಿ ಯಾವ ಕಾರಣಕ್ಕೆ ಯುದ್ಧ ತೊಡಗಿತು, ಆ ಕಾರಣಕ್ಕಾಗಿ ವಿರೋಧಿಗಳು ಹಾಗೆ ಅಂತ ಸಾರ್ವಕಾಲಿಕವಾಗಿ ಅವರು ಯಾವಾಗ ಬಂತಾಹ್ವಾನ ಹುಟ್ಟಿದ್ರು ಎದುರಿಸುವುದಕ್ಕಿಂತ ಪಟಪಟ ನೀನೊಬ್ಬನೇ ಅಲ್ಲ. ಮಧ್ಯಂತರದಲ್ಲಿ ಒಂದು ಹೊತ್ತಿನಲ್ಲಿ ಆಚಾರ್ಯ ದ್ರೋಣರಿಂದ ಪ್ರೇರಿತರಾದಂತಹ ಕೌರವರಿಂದ ಕರೆದುಕೊಳ್ಳಲ್ಪಟ್ಟಂತಹ ಒಂದು ಪಡೆ ನಾವು ಅದನ್ನು ನಿರೀಕ್ಷಿಸಿದ್ರು, ಅದನ್ನು ಉಪೇಕ್ಷಿಸುವ ಹಾಗಿಲ್ಲ. ಯಾಕೆ ಅಂತಂದ್ರೆ ರಣತಂತ್ರದ ಭಾಗವಾಗಿ ಸಂಸಪ್ತಕರ ಬಂದಾಹ್ವಾನವನ್ನು ನಿನಗೆ ಒಡ್ಡಲ್ಪಟ್ಟು ನೀನು ಅದನ್ನೆದುರಿಸುವಲ್ಲಿ ವ್ಯಸ್ತನಾಗುವಂತೆ ಮಾಡುವುದು ಕೌರವರ ಯೋಜನೆಯೂ ಇರಬಹುದು. ಸರಿ, ವೀರವಿಕ್ರಮಿಯಾದವರಿಗೆ ಬಂದಾಹ್ವಾನ ದಶ ದಿಕ್ಕುಗಳಲ್ಲಿ ಇಲ್ಲಿಂದ ಬಂದರು, ಎದುರಿಸಿ ಎದೆಯೊಡ್ಡಬೇಕಾದ ಬದ್ಧತೆ ಇದ್ದದ್ದೇ ಅಲ್ಲವ. ಉಂಟು ಅಂತ ಹೇಳಿದಲ್ಲಿ ಎಷ್ಟು ಅದಕ್ಕೆ ಅಂತ ಕೇಳುವ ಸ್ವಭಾವಗಳು. ಹಾಗೆ ಅಂತ ಈ ಬಾರಿ ನೀನು ಎದುರಿಸುವುದಕ್ಕಾಗಿ ಈ 13ನೇ ದಿವಸ ಹೊರಟಾಗ ನಿನಗೆ ವಿಲಕ್ಷಣವಾದಂತಹ ಇನ್ನೊಂದು ಸನ್ನಿವೇಶವು ಪ್ರಾಪ್ತವಾಯಿತು. ಎಲ್ಲಿಗೆ ಹೋಗುವುದು ಅಂತ ಕೌರವರಿಂದ ಕಳುಹಿಸಲ್ಪಟ್ಟ ಅಂದ್ರೆ ಆಚಾರ್ಯ ದ್ರೋಣರ ದೂತನೇ ಬಂದು ಚಕ್ರವ್ಯೂಹ ಬಲಿಯಲ್ಪಟ್ಟಿದೆ, ಅದನ್ನು ಎದುರಿಸುವಲ್ಲಿ ಎಂಟನೆಯ ಭಂಟನಾದಂತಹ ನೀನೇ ಮುಂದಾಗಿ ಬರುವುದಿದ್ರೆ ವೀರಭದ್ರಾಹ್ವಾನ ಉಂಟು ಎಂಬ ಕರೆಯು ಜೊತೆಯಾಗಿಯೇ ಬಂತು. ಏಕಕಾಲದಲ್ಲಿ ಉಭಯ ಕಡೆಗಳಿಂದ ಕರೆ ಬಂದಾವಾಗ ಎಲ್ಲಿಗೆ ಎನ್ನುವಂತಹ ಒಂದು ತುಲನೆಯನ್ನು ಮಾಡುವುದಕ್ಕೆ ನೀನೇ ಸಮರ್ಥವಂತ ಸುರಾಯಂತ್ರವಾಗಿ ನಿನ್ನನ್ನು ಬಳಸಿ ನಿಮ್ಮನ್ನು ನನಗೆ ಹೀಗೆ ಆಲೋಚನೆ ಮಾಡುವಾಗ ಕಾಣುವುದು. ಏಕಕಾಲದಲ್ಲಿ ಎರಡೆರಡು ಆಯ್ಕೆಗಳು ಬಂದು ನಾವೇ ಆಯ್ಕೆ ಮಾಡುವ ಪರಿಣತಿಯನ್ನು ತೋರಬೇಕಾದ ಕಾಲಘಟ್ಟ ಈ ಕುರುಕ್ಷೇತ್ರಕ್ಕೆ ಸಂಬಂಧಿಸಿ ಹಿಂದೊಮ್ಮೆ ಬಂದಿತ್ತು ನೆನಪು. ಯಾವಾಗ ಧಾರಾವತಿಯಲ್ಲಿ ನಾನು ಮಲಗಿದ್ದಾಗ ಪಾದಮೂಲದಲ್ಲಿ ನೀರು ಕೂತಿದ್ದ ತಲೆಯ ಬುಡದಲ್ಲಿ ಕೌರವ ಬಂದು ಕುಳಿತದ್ದು. ಎದ್ದು ಕಂಡಾಗ ಇಬ್ಬರೂ ಕೂಡ ಸಮರ ಸಹಾಯವನ್ನು ಅಪೇಕ್ಷಿಸಿ ನಿಂತದ್ದು. ಆ ಕಾಲದಲ್ಲಿ ಯಾರನ್ನು ಆಯ್ಕೆ ಮಾಡಬೇಕೆಂಬ ವಿಲಕ್ಷಣವಾದ ಸಂದಿಗ್ಧ ನನಗೂ ಬಂದದ್ದು. ಆ ಬಳಿಕ ಪ್ರವಾರನಂತೂ ಇದ್ದದರಲ್ಲಿ ಚಿಕ್ಕವರು ಯಾರಿದ್ದಾರೆ ಅವರ ಅಪೇಕ್ಷೆಯನ್ನು ಸಲ್ಲಿಸಬೇಕಾದ ಯುಕ್ತ ಎಂಬ ಭಾವದಿಂದ ನಿನ್ನನ್ನೇ ಆಯ್ಕೆ ಮಾಡಿ ಆಗವಾಗಿ ನಾನು ಆಗ ಗೊತ್ತಾದ್ದು ನನಗೆ ನಮ್ಮ ಅಣ್ಣ ನನ್ನನ್ನೇ ಕಳಿಸಿದ್ದಿ ಯಾಕೆ ಅಲ್ವೋ. ಅವ ಬರ್ತಿದ್ರೆ ಕೌರವ ಹುಡುಗ, ಹೌದು, ನಾ ಬಂದ ಕಾರಣ ಕೌರವರಿಗಿಂತ ಸಣ್ಣವನ್ನ ಹುಡುಗ. ಕೆಲವೊಮ್ಮೆ ದೊಡ್ಡವರಿಗೆ ಕೊನೆಗೆ ಆಯ್ಕೆ ಸಿಕ್ಕುದು, ಸಣ್ಣವರು ಕೆಲವೊಮ್ಮೆ ಅನಿರೀಕ್ಷಿತವಾದ ಲಾಭ ಮಾಡಿಕೊಳ್ಳುವುದು. ಆದ್ರೂ ನನಗನ್ನಿಸ್ತದೆ ಅಲ್ಲಿ ನಮ್ಮ ಅಣ್ಣ ಬರ್ತಿದ್ರೆ ನೀನು ದೊಡ್ಡವರಿಗೆ ಒಂದು ಲಕ್ಷಣ ಬರೆದು ಆಯ್ಕೆ ಇಲ್ಲಿ ಧರ್ಮರಾಯನಿಗೆ ಅಂತ ಹೇಳ್ತಿದ್ದೀಯೋ. ಅನುಕೂಲ ಸಿಂಧು ನ್ಯಾಯ ಅಲ್ಲ. ನಾವು ಆಚರಿಸುವ ಧರ್ಮದಲ್ಲಿ ನಾವು ಸರಿಯಾಗಿ ಇದ್ದೇವೆ, ನಮಗೆ ಬೇಕಾದ ಆಯ್ಕೆಗಳು ತಪ್ಪಿ ಹೋಗುವುದಿಲ್ಲ ಎಂಬುದಕ್ಕೆ ಅದು ನಿದರ್ಶನ. ಸರಿ, ಅಲ್ಲಿ ಈಗ ನಿನಗೆ ಪ್ರಾಪ್ತಿಯಾಗಿದೆ ಅಂತ ಇಲ್ಲಿಯೂ ಕೂಡ ಮೊದಲು ಬಂದ ಕರೆಯನ್ನು ಉತ್ತರಿಸಬೇಕಾದದ್ದು ವಿಹಿತ ಎಂಬ ನ್ಯಾಯ. ಸಂಸತ್ತಕರಲ್ಲಿಗೆ ಮುನ್ನೊಬ್ಬ ಅಂತ ಆಡಿದಾಗ ಸರಿ ನೀನು ಒಪ್ಪಿದೆಯಲ್ಲ. ಈಗ ಅವರು ಓಡಿದ್ದಾರೆ, ಕುರುಕ್ಷೇತ್ರದ ರಣಪರಿಧಿ ಬಿಟ್ಟು ಹೊರಬಂದರು. ನಿನ್ನ ಪ್ರಖರವಾದ ಪ್ರತಾಪದ ಅಗ್ನಿಯನ್ನು ತಾಳಲಾಗದೆ ಒಂದು ಹಂತದಲ್ಲಿ ಹಿಂದೆ ಸೆದಿದ್ದ. ಆದ್ರೆ ಮತ್ತೊಮ್ಮೆ ಬರ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಂದು ಪಂಥಾಹ್ವಾನ ಒಡ್ಡಿದಾಗಲೂ ಆಗ ನೋಡಿಕೊಳ್ಳುವ. ಈಗ ಮತ್ತೆ ರಣಮಂಡಲದಲ್ಲಿ ಕುರುಕ್ಷೇತ್ರದಲ್ಲಿ ಏನಾಗಿದೆ ಅಂತ ನೋಡುವುದಕ್ಕೆ ಮುಂದುವರಿಯೋಣ ಅಲ್ಲವಾ. ಈಗ ಯುದ್ಧಕ್ಕೆ ಇವತ್ತಿನ ದಿವಸ ವಿರಾಮವನ್ನು ಹಾಡುವಲ್ಲಿವರೆಗೆ ಬಂದಿದೆ. ಸಂಜೆ ಆಗುತ್ತಾ ಬಂದಿದೆ. ನನಗನ್ನಿಸುವುದು ಮೈಯೆಲ್ಲ ಒಂದೊಂದು ಅಂಟಿನ ಹಾಗೆ ನಿಬಿಡವಾಗಿ ಸೂರ್ಯನ ಪ್ರಖರವಾದ ತಾಪ ಅವರ ಪರಾಕ್ರಮ ಆಗಲಿ ಇದೆರಡನ್ನು ಏಕಕಾಲದಲ್ಲಿ ಎದುರಿಸಿ ರಕ್ತ ಮತ್ತು ಬೆವರು ಸಮ್ಮಿಶ್ರಿತವಾಗಿ ಮೈಯೆಲ್ಲ ಕೊಳೆಯಾದ ಒಂದು ಜಲಕ್ರೀಡೆ ಆಡಿದ್ರೆ ಸ್ವಲ್ಪ ಹರಿಯುವ ತೊರೆಯಲ್ಲಿ ನಿಂದ್ರೆ ಬೀಡಾರದಲ್ಲಿ ಏನಿದ್ರು ಎಷ್ಟಿದ್ರು ಅಷ್ಟೇ. ನಿನಗೆ ಸ್ಥಾನವು ಕ್ರೀಡೆ, ಹೋರಾಡುವುದು ಕ್ರೀಡೆ, ಹೋರಾಟ ಅಂತ ಅದಕ್ಕೆ ಹೆಸರು ಬೇರೆ ಉಂಟು. ಎಲ್ಲವನ್ನು ಕ್ರೀಡಾ ಮನೋಭಾವದಿಂದ ಸ್ವೀಕರಿಸುವ. ಒಮ್ಮೆ ಕ್ಷಿಪ್ರವಾಗಿ ಮುಳುಗೆದ್ದು ಮುನ್ನಡೆದ್ರೆ ಒಳ್ಳೆಯದೇ. ಅಲ್ಲಿ ಕಾಣ್ತಾ ಇರುವ ಸರೋವರ ತೊರೆ ಕಾಣುತ್ತದೆ. ತೊರೆಯಿಂದ ಹೋಗುವುದಕ್ಕೂ ನನಗೆ ಮನಸ್ಸಿದೆ. ಆದ್ರೆ ಈ ಸಲ ಒಂದು ಭಾವ, ನಾವು ಒಂದು ಮುಳುಗುವ ಸ್ಪರ್ಧೆ ಇಟ್ಟುಕೊಂಡ್ರೆ ಒಳ್ಳೆಯದು. ಆದ್ರೆ ಒಂದು ನೀನು ಸ್ಪರ್ಧೆಯಲ್ಲಿ ನನ್ನನ್ನು ಸೋಲಿಸಬಾರದು. ಈಗ ಸೋಲಿಸಬಾರದು ಅಂತಲ್ಲ, ಸ್ಪರ್ಧೆ ಅಂದ ಮೇಲೆ ಅದು ಊರ್ಜಿತವಾಗಬೇಕು. ಹಾಗೆ ಅಂತ ಒಂದು ಹೇಳ್ತೇನೆ, ಯಾರು ಹೆಚ್ಚು ಕಾಲ ಮುಳುಗಿಯೇ ಇರ್ತಾರೆ ಈ ಬಾರಿ ಎದ್ದವರು ಗೆಲ್ಲುವುದಲ್ಲ, ಮುಳುಗಿದವರು ಗೆಲ್ಲುವುದು. ಅದಾಗಿತ್ತು ಅಲ್ವಾ? ಎದ್ದವರು ಗೆಲ್ಲುವುದಲ್ಲ, ಮುಳುಗಿಯೇ ಇದ್ದವರು ಗೆಲ್ಲುವುದು. ಸರಿಯಾಗಿ ಮುಳುಗಿ
ಆ ಶೀತಲವಾದ ವಾರಿಯ ಮಧ್ಯದಲ್ಲಿ ದೀರ್ಘಕಾಲ ಸ್ಥಿತನಾಗಬಲ್ಲಂತಹ ಶ್ವಾಸೋಚ್ಛ್ವಾಸ ನಿಯಂತ್ರಣ ಯಾರಿಗುಂಟೋ ಅವ ಗೆದ್ದವ. ಇನ್ನು ಮೂರು ಲೋಕದ ಗಂಡ ಎಂದು ಹಿರಿಮೆಲ್ಲ ಇಲ್ಲಿ ನಡೀಲಿಕ್ಕೆ. ಕೆಲವರೆಲ್ಲ ಹೇಳ್ತಾರೆ ದೇವರು ಕೈ ಬಿಟ್ಟವರು ಮುಳುಗುವುದು ಅಂತ. ಆಗಲ್ಲ, ಇದೀಗಲ್ಲ ದೇವರು ಮುಳುಗಿಸಿದ್ದಿಲ್ಲ. ಈಗ ನಿನ್ನ ಭಾವನೆಲ್ಲ ಹಾಗೆ ಅಲ್ಲ. ಇರ್ಲಿ ಹೆಚ್ಚು ಹೊತ್ತು ನಾನು ಮುಳುಗಿ ಕೂತೆ ಅಂತ ಇದ್ರೆ ಇದು ನನ್ನನ್ನು ದೇವರೇ ಕುಳಿಸಿತು ಅಂತ ಲೆಕ್ಕ. ಹಾಗೆ ಸಮಾಧಾನ ಮಾಡಿಕೊಂಡು ಒಳ್ಳೆಯದಾಗ್ತದೆ. ಹಾಗೊಂದು ಸ್ನಾನವೂ ಆಗ್ತದೆ, ಉಲ್ಲಾಸವೂ ಬರ್ತದೆ, ಪಂಥವೂ ಈಡೇರ್ತದೆ. ಗೆಲುವು ಯಾರಿಗೆ ಅಂತ ಗೊತ್ತಾಗ್ತದೆ. ಹೀಗೆ ನೀರು ಕಾಣುವುದು ನೋಡು, ಹೇಗೆ ಕಾಣ್ತದೆ ಫಳ 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 ಫಳ. ನೀ ಬೇಕೆಂಬಂತ ಉಲ್ಲಾಸ ಇದ್ದವರು ನೀರಕ್ಕ ಬಂದ ಕಾಲದಲ್ಲಿ ಇವತ್ತು ಬೇಕು ಅಂತ ಕಾಣುವುದು ಹಾಗೇನು ಕಾಣುವುದು. ಇವತ್ತು ಮುಳುಗುವುದೇ ಏಕಕಾಲದಲ್ಲಿ ರಂಗಿಸಬೇಕು. ಮುಳುಗಿ ಏಳುವಾಗ ತಡವಾಗಿ ಏಳಬೇಕು. ಯಾರು ದೀರ್ಘಕಾಲ ನೀರೊಳಗಿದ್ದಾರೋ ಅವರು ಗೆದ್ದವರು ಅಂತ ಅರ್ಥ. ಒಂದೆರಡು ಹೇಳಿಕೊಂಡ ಹಾಕ್ಲಿಕ್ಕೆ ಎಲ್ಲರಿಗೆ ಹೇಳಬೇಕು. ಮೂರವರೆಗೆ ಮೂರು ಹೇಳುವವರು ಮುಳುಗಬೇಕು. ಒಂದು ಎರಡು ಮೂರು. ತಗುತ ನೀರ ಮುಳುಗಿದ ಮೇಲೆ ಗರಿ ಅಂತರಂಗದಿ ಚರವ ಬಗಿದೆದ್ದು ಬೇಗದೆವು ನಿಂತರ್ಜುನನುಳ್ಳಿಂದ ಕೀಳು ಫಲಗುಣ ನಿನ್ನ ಸುತ ಮರಣ ಕೈದ ನಿನುತ ಅಭಿಮನ್ಯು ಸತ್ತ. ಅಭಿಮನ್ಯು ಸತ್ಯ ಅಭಿಮನ್ಯು ಸತ್ತ ಬಿಟ್ಟ. ಸಂತಸದಿ ಮುಳುಗಿ ಪಾತನಿದ್ದ ಕ್ಷಣದುಳ್ ನಿಂತಾಲಿತಿ ಬಲದು ಗುಡದಿ ಕಂತು ಪಿತನ ಕರೆದೆಬ್ಬಿಸಿ ನುಡಿದು ಜವದುಳ್ ಪಂಚಬಾಣನ ಪಿತನೇ ಪಂಚಬಾಣನ ಪಿತನೆ ಕೀ ಗಗನಾಚಲದಿ ನುಡಿ ಕೇಳಿ ಮನವು ಪಣಂತಿಸುವುದಿಲ್ಲಾಯ್ತು ವಂಚಿಸಬೇಡ ಮುರವೈರಿ ಚಂಚಲವು ಬಲವಾಗಿ ಚಿತ್ತವ ಮಿಂಚಿ ಕೂಗುವುದೆನುತ ನುಡಿಯಲು ಮುಂಚೆ ತಿಳಿದುದು ಸುತನ ಮರಣದ ಚಗುನ ಪಾರ್ಥನಿಗೆ ಪಂಚಬಾಣನ ಪಿತನೇ ಕೇಳು. ಏನಾಯ್ತು? ನಾನು ನೀರೇ ತಡವಾಗಿ ಎದ್ದಿರುವುದು ನನಗಿನ್ನು ಉಸಿರು ಕಟ್ಟದೆ ಅಂತ ಹೇಳುವಾಗ ನೀನು ಆಗಲೇ ಎದ್ದಾಗಿದೆ. ಎದ್ದು ತೆಗೆದು ಮಾಡಿದ್ದಿ. ಏನಾಯ್ತು? ಎಂತೆಂತಹ ಸಂತಾಪಾನದ ಹೊಳೆಯಲ್ಲಿ ಮುಳುಗೆದ್ದವರು ನೀನು ಒಂದು ಸಣ್ಣ ತೊರೆಯಲ್ಲಿ ಮುಳುಗಿ ಹೇಳುವಾಗ ಉಸಿರು ಕಟ್ಟಿದ್ದ. ನೀರು ಕಣ್ಣಿಗೆ ಹೋಯ್ತು. ಏನಾಯ್ತು ಬಾವಾ? ಪಾಠ ಏನಾಗಿ ಯಾಕೆ ಇದು ಎದೆ ಬಡಿತು ಇಲ್ಲಿಗೆ ಕೇಳ್ತಾ ಉಂಟು. ಅಷ್ಟು ಅಧೀರತೆ ಯಾಕೆ? ಇಲ್ಲಿ ಯಾರು ಶತ್ರುಗಳಿಲ್ಲ, ವಿರೋಧಿಗಳ ಸಂತಾಪ ಎಂತದು? ನಾವಿಬ್ರು ಒಟ್ಟಿಗೆ ಮುಳುಗಿದ್ದೇವಲ್ಲ. ಹೌದು. ಒಂದ್ಸಲ ನನಗೇನೋ ಆಗಬಾರದು ಆಗಿ ಹೋಯಿತು ಅಂತ ಕೇಳಿದ ಹಾಗಾಯ್ತು ಬಾವ. ಎಂತದ್ದು ಆಗಬಾರದು? ನಮಗೆ ಬೇಕಾದದನ್ನು ನಾವು ಆಗ ಕೊಡಬೇಕು. ತಾನಾಗಿ ಆಗಬೇಕಲ್ಲ, ಅಷ್ಟು ಅಧೀರನಾಗ್ತಾನೆ. ಇಲ್ಲ, ಅದು ಸುಮ್ಮನೆ ಅಂತ ಮತ್ತೆ ಮುಳುಗಿದೆ. ಮತ್ತೆ ನಿನಗೆ ಅದು ಎಷ್ಟು ಗೊತ್ತಾದ ಮೇಲೆ ಮತ್ತೆ ಇಷ್ಟು ಅಧೀರತೆ ಆಗ್ತದೆ. ಇನ್ನೊಂದ್ಸಲ ಕೇಳಿತು ಬಾವ. ಎಂತದ್ದು ಕೇಳುದು? ನಮಗೆ ಬೇಡದಿದ್ದದನ್ನು ಕೇಳಿಸುವುದಕ್ಕೆ ಎಲ್ಲರೂ ಹವಣಿಸ್ತಾ ಇರ್ತಾರೆ. ನಾವು ಅದಕ್ಕೆಲ್ಲ ಕಿವಿಯಾಗಬಾರದು. ಅದಕ್ಕಾಗಿಯೇ ನಾನು ಮತ್ತೆ ಮುಳುಗಿದೆ. ಸರಿ, ಆದ್ರೆ ಬಾವ, ಈಗ ನೀನು 2 ಬಾರಿ ಎದ್ದು ಮುಳುಗಿದ್ದು.
ಮೂರನೇ ಸಲ ಕೇಳಿದ್ದನ್ನು ನಂಬದೆ ಇರುವುದಕ್ಕಾಗಲಿಲ್ಲ. ಈಗ ಅಂಥದ್ದು ನಂಬಿದ್ರು ನಿನಗಷ್ಟು ಘಾತ ಕೊಡುವಂತದ್ದು ಯಾರು ಏನು ಹೇಳಿದ್ರು? ಅಲ್ಲ, ನಂಬಿದ್ರೆ ಘಾತ ಕೊಡುವಂತದ್ದೇ. ಆದ್ರೆ ಪಂಚಭಾಗದ ಕೇಳಿದ್ದು ಸತ್ಯ ಆಗಿರ್ಲಿಕ್ಕಿಲ್ಲ ಅಲ್ಲ. ಏನು ಕೇಳಿದಿದ್ರೆ ನಾನು ಕೇಳದೆ ನಾನು ಏನು ಕೇಳಲಿಕ್ಕೆ ನೋಡುವ. ಈಗ ನಿನಗೆ ಅಪ್ರಿಯವಾದದ್ದು ಅದು ಸತ್ಯ ಆಗಬಾರದು ಅಂತ ನನಗೂ ಹಂಬಲ ಉಂಟು. ಹೇಗೆ ಹೇಳಿ ನನ್ನ ನಾಲಿಗೆ ಹೇಳುವುದಕ್ಕೆ ಸ್ಪಂದಿಸ್ತಾ ಇಲ್ಲ. ಈಗ ಅದನ್ನು ಹೇಳಿದ್ದು ನೀನಲ್ವಲ್ಲ, ಅಲ್ಲ ಯಾರು ಹೇಳಿದ್ದು ನೀ ಕೇಳಿದ್ದಲ್ಲ. ಹೌದು, ಈಗ ಅವರು ಹೇಳಿ ಆಗಿದೆ ಅಂತ ಆದ್ರೆ ನಿನಗೆ ಹೇಳುವಲ್ಲಿ ಮಾತ್ರ ಈಗ ದುಃಖ. ಕೇಳಿದ್ದನ್ನಾದ್ರೂ ನನ್ನ ನಾಲಿಗೆಯಲ್ಲಿ ಅನುಭವಿಸಿ ಹೇಳಬೇಕಲ್ಲ ನಾನು. ಅದನ್ನು ನಡೆದಿರುವುದಕ್ಕಿಲ್ಲ ಎಂಬ ಭಾವದಿಂದ ಒಂದು ನಿರ್ಮಮತೆಯಿಂದ ಹೇಳಿಬಿಡು. ಇಲ್ಲದಿದ್ದರೆ ಅದನ್ನು ಮರೆಯುವುದಕ್ಕಾಗ್ತದ? ಮರೆಯುವುದಕ್ಕಾಗ್ತಾ ಇಲ್ಲ. ಅದನ್ನು ಹೇಳಿಬಿಡು. ಬಾವಾ, ನಾವು ಹೇಳಿದೆ ನಮ್ಮ ಬಾರಿಗಿಸಿದ ಹಾಗೆ. ನನ್ನ ಮಗ ಅಲ್ಲ, ನಮ್ಮ ಮಗು ಅಭಿಮನ್ಯು ಕುಮಾರ. ಅಭಿಮನ್ಯು ಕುಮಾರ ಇವತ್ತು ಯುದ್ಧಕ್ಕೆ ಹೋಗಿದ್ದಾನಲ್ಲ. ಹೋಗಿದ್ದಾನ? ನೀನೇ ಹೇಳಿದೆಯಲ್ಲ. ಅಲ್ಲ, ಅವ ಹೋದಾನು ಅಂದೆ. ಅವ ಹೋದ ಮೇಲೆ ನಾವು ನಾವು ಇಲ್ಲದೆ ಇದ್ರು ಅವ ಇದ್ದಾನೆ ಅಂತ. ಭಗವನೇ ನಿನ್ನಯ ಕುವರ, ಅದವು ಪಗಲಸ ನಾರುವ ಕಡೆಗೆ ಸೊಡಲ ಕುಡಿಯಬೇಕೆ ಅಂತ ಹೇಳಿದೆಯಲ್ಲ ನೀನು. ಅವ ವಿಜೃಂಭಿಸಿ ಅನ್ನೋದೊಂದು ವಿಶ್ವಾಸ. ನನಗೆ ಕೇಳಿದ ಅಶುಭ ವಾರ್ತೆ ಏನಂತ ಬಲ್ಲಯ್ಯ? ನಮ್ಮ ಮಗ ಇನ್ನಿಲ್ಲದಾಗಿದ್ದಾನೆ. ಅಭಿಮನ್ಯು ಕುಮಾರ ಸತ್ತಿದ್ದಾನೆ. ಇಲ್ಲ ಭಾವ, ಪ್ರಪಂಚದಲ್ಲಿ ಮತ್ತೊಂದು ಸಲ ಪಡೆಯುವುದಕ್ಕಾಗದೇ ಇರುವಂತಹ ಅನಂತ್ಯ ರತ್ನ ಅದು. ಜೀವನದಲ್ಲಿ ನನ್ನ ಸಾರ್ಥಕತೆಯ ಬದುಕಿನ ಹಾದಿ ಅದು. ಅದನ್ನು ಕಳ್ಕೊಂಡು ಚಿತ್ತ ಸ್ಥೈರ್ಯದಿಂದ ಉಳಿಯುವುದಕ್ಕೆ ನನಗೆ ಸಾಧ್ಯ ಇಲ್ಲ. ಅದಿಲ್ಲದೆ ಇದ್ರೆ ಬದುಕೇ ಶೂನ್ಯ ಭಾವ. ನಿನಗೆ ಮರಳುವಾಗ, ಶಿಬಿರಕ್ಕೆ ಮರಳುವಾಗ ಅಭಿಮನ್ಯುವಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿರಬಹುದೆಂಬ ಆತಂಕ ಒಳಗೆ ಇತ್ತಲ್ಲ. ನೀ ಹೇಳಿದ ಮೇಲೆ ಅದೇ ಅದೇ ಆದಿದೇವರಿಂದ ಅದು ಮಲಗುವಾಗ ನಾವು ಪರಿಭಾವಿಸ್ತಾ ಇದ್ದದ್ದೇ ಕನಸಾಗಿ ಕಾಣುತ್ತದೆ ಅಂತ ತಿಳಿದವರು ಹೇಳುವುದು ಕೇಳಿಲ್ವ? ಹೌದು. ನೀನೀಗ ಬಹುಶಃ ಮುಳುಗುವಾಗ ನಿನ್ನ ಮನದಲ್ಲಿ ಏನಿತ್ತೋ ಅದೇ ಯಾರೋ ಹೇಳಿದ ಹಾಗೆ ಕೇಳಿಸಿದ್ದಿರಬೇಕು. ಹಾಗೊಂದು ಉಂಟಲ್ಲ, ಹಾಗೆ ಇರಬಹುದು. ನಾವು ಏನನ್ನಾದ್ರೂ ನಕಾರಾತ್ಮಕವಾಗಿ ಚಿಂತಿಸ್ತಾ ಇದ್ರೆ ಅದೇ ಕೇಳಿದಂತೆ. ಮತ್ತೊಂದು, ಈಗ ಸಂಬಂಧಿಕರ ಮಧ್ಯದಲ್ಲೇ 18 ಲಕ್ಷ ಇಡಿಯ ಮಧ್ಯದಲ್ಲಿ ಯುದ್ಧ ಸಂಭವಿಸಿದ ಮೇಲೆ ಈಗ ಸಾಯುವವರು ನೋಯುವವರು ಎಲ್ಲ ಸಂಬಂಧಿಕರೇ ಅಲ್ವೋ ಭಾವ? ಈಗ ಅವನಿಗೆ ಆಗಬೇಕು ಅಂತ ನಾನು ಹೇಳಿದ್ದಲ್ಲ. ಸಂಬಂಧಿಕರ ಮಧ್ಯದಲ್ಲಿ ಸಾವು ನೋವು ಬಂದರು ನಮಗೆ ಸಹಿಸದೆ ಬೇರೆ ವಿಧಿ ಇಲ್ವಲ್ಲ. ಕಾದಾಟ ತೊಡಗಿದ್ದೆ ತಾಯೋದ್ಯ ಕಲಹ ನಿನಗೆ ಗೊತ್ತಿದ್ದದಲ್ವ ನಾನು ಹೇಳಿ. ನನಗೆ ನೋಡ್ಬೇಕು ಅಂತ ಅನಿಸ್ತದೆ. ನಾವೀಗ ಹೊರಟದ್ದು ಶಿಬಿರಕ್ಕೆ ಅಲ್ವೋ? ಹೌದಲ್ಲ. ನೋಡಿದಾಗ ಸಂದಿಗ್ಧ ಎಲ್ಲ ಪರಿಹಾರ ಆಗ್ತದೆ. ಹೋಗೋಣ ಭಾವ. ಯುದ್ಧವನ್ನು ಗೆದ್ದವನು ಬಂದಿರುವಂತಹ ಪಾರ್ಥನನ್ನು ಎದುರುಗೊಳ್ಳುವುದಕ್ಕೆ ಮಂಗಳಾರತಿಯ ಸಡಗರದ ಸಂಭ್ರಮದ ಸುವಾಸಿನಿಯರೂ ಎದುರು ಬರ್ತಾ ಇಲ್ಲ. ನನ್ನ ಮಗನಾದಂತಹ ಅಭಿಮನ್ಯು ಯಾವಾಗಲೂ ಮುಂಚೂಣಿಯಲ್ಲಿದ್ದು ಅಪ್ಪ ಗೆದ್ದೆಯ ಏನಾಯ್ತಪ್ಪ ನಿನ್ನ ಪರಾಕ್ರಮ ಏನು ಬೆರೆಸಿದೆ ಅಂತ ಕೆಲವಾದ ತುಟಿಗಳನ್ನು ಅರಳಿಸಿ ಕೇಳುತ್ತಿರುವಾಗ ನನ್ನ ಮೈಮನಗಳು ತುಂಬುತ್ತಾ ಇತ್ತು. ಬಂದಿದ್ದೆ ನಾನು. ಪ್ರತಿಯೊಬ್ಬರೂ ಕೂಡ ನೋಡಿಯೂ ನೋಡದಂತೆ ಕಣ್ಣು ಮುಚ್ಚುತ್ತಾ ಇದ್ದಾರೆ. ನಿನ್ನನ್ನು ಕುರಿತು ಯಾಕಂದ್ರೆ ರಥಪುಸ್ತಕದಲ್ಲಿದ್ದೀಯಾ? ಏನಾಯ್ತು? ಎಲ್ಲಿದ್ದಾನೆ ನನ್ನ ಮಗ ಅಭಿಮನ್ಯು ಕುಮಾರ? ಎಲ್ಲಿದ್ದಾನೆ? ಎಲ್ಲಿದ್ದಾನೆ? ಹೋರಿ ಬಲ ನೆರೆದಿರಲು ತಮ್ಮ ಕುಮಾರ ನಾವಿಡಿ ಗಾಳಿರು ಈ ಪರಿವಾರದೊಳಗೆ ಏನ
ಲಳನತ ಬಂದೆರಗಿದಳು ಸೌಭದ್ರೇ ಸುತನಿಂದೆಲ್ಲಿಗೆ ಹೋಗ ಎಲ್ಲಿಗೆ ಹೋದ ಪ್ರಾಣ ರತುನ ತಾನೇನಾದ ಪ್ರಾಣ ರತುನ ತಾನೇನಾದ ಪತಿನಿ ತೋರೆಂದು ಪತಿನಿ ತೋರೆಂದು ಬಿದ್ದಳು ಅತಿ ದುಃಖದಳು ಒಂದು ಸುತನು ಇಂದೆಲ್ಲಿಗೆ ಹೋದ ಪ್ರಾಣರತುನ ಸ್ವಾಮಿ ಏನೇ ಈಗ ಬಂದ್ರೆ? ಹೌದು, ಇಷ್ಟೊತ್ತಿಗೆ ಬಂದದ್ದೆ. ಸರಿ. ಸಂಸಪ್ತಕರಲ್ಲಿ ಹೋರಾಟವನ್ನು ನಡೆಸಿ ಅವರನ್ನು ಓಡಿಸಿ ಬರುವಾಗ ಇಷ್ಟು ಹೊತ್ತಾಯಿತು. ನೀವು ಒಬ್ಬರೇ ಬರುವುದಕ್ಕೆ ನಿಮಗೆ ಹೇಗೆ ಮನಸ್ಸಾಗ್ತದೆ ಸ್ವಾಮಿ? ನಿನ್ನನ್ನು ನಮ್ಮ ಭಾವನು ಬಂದಿದ್ದಾನೆ. ಅಯ್ಯೋ, ನಾನು ಅವರನ್ನು ಕೇಳುತ್ತಾ ಇರುವುದಲ್ಲ. ನಾವಿಬ್ಬರು ತಾನೇ ಹೋದದ್ದು. ನೀವಿಬ್ರು ಹೋದದ್ದು ಹೌದು. ಯುದ್ಧ ಕ್ಷೇತ್ರಕ್ಕೆ ಹೇಗೆ ಹೋಗಲಿ, ಎಷ್ಟು ಹೊತ್ತಿಗೆ ಹೋಗಲಿ, ಸಾಯಂಕಾಲದ ಹೊತ್ತಿಗೆ ನೀವು ಬರುವಾಗ ಒಬ್ಬರೇ ಬಂದದ್ದಿಲ್ಲ. ಜೊತೆಯಾಗಿ ಹೋದಂತಹ ಕೋರನ್ನು ಜೊತೆಗಾಡಿಸಿಕೊಂಡೇ ಇಲ್ಲಿಗೆ ಬರುವುದು ತಾನೇ. ಇವತ್ತು ನನ್ನೊಟ್ಟಿಗೆ ಇರ್ಲಿಲ್ವಲ್ಲ ಅವ. ಆದರೂ ಅವ ಬಂದಿದ್ದಾನೆ ಇಲ್ವೋ ಅಂತ ನೀವು ಕೇಳಬೇಕೋ ಬೇಡವೋ? ನನಗಿಂತ ಮುಂಚಿತವಾಗಿಯೇ ಬಂದಿರಬಹುದು ಅಂತ ನಾನು ಎಣಿಸಿದೆ. ನೀವು ಇಲ್ಲಿಗೆ ಬಂದಾಗ ನಾನು ನಿಮ್ಮ ಹಿಂದೆ ಕಾಣ್ತಾ ಇರುವುದು. ಬಹುಶಃ ನಮ್ಮ ಮಗ ನಿಮ್ಮ ಜೊತೆಯಲ್ಲೇ ಇದ್ದಾನೆ. ನೀವು ಕರ್ಕೊಂಡು ಬಂದಿದ್ದೀರಿ ಎನ್ನುವ ಹಾಗೆ ನಾನು ತಿಳಿದ್ರೆ. ಇಲ್ಲ ಸುಭದ್ರ, ನನಗೆ ಕಾಣಲಿಕ್ಕೆ ಸಿಕ್ಕಲಿಲ್ಲ. ಸ್ವಾಮಿ, ಓ, ಇಲ್ಲಿಯ ಪರಿಸ್ಥಿತಿಯನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇಂದಿನ ದಿನ ಅಂತಹ ಪರಿಸ್ಥಿತಿಯೊಂದು ಒದಗಿ ಹೋಯಿತು. ಹಾಗೊಂದು ಆಶೆಯನ್ನು ನಮ್ಮ ಭಾವನು ಹೇಳಿದ್ದ. ಇಂದು ನಮ್ಮ ಮಗ ಅಭಿಮನ್ಯು, ಸಂಗರ ಸಮರ್ಥರಾದಂತ ಅಭಿಮನ್ಯು ಇದ್ದಾನೆ, ಹೆದರಬೇಡ. ಪರಿಸ್ಥಿತಿ ಅದಲ್ಲ ಸ್ವಾಮಿ. ಮತ್ತೆ ನಮ್ಮ ಮಗ ಇಂದು ನನ್ನ ಹತ್ತಿರಕ್ಕೆ ಅಂತಃಪುರಕ್ಕೆ ಬರುವಾಗ ನಿತ್ಯ ತಾಯಿಯನ್ನು ಕಂಡು ಮಾತಾಡಿಸುವ ಹಾಗೆ ಬಂದುತ್ತಿಲ್ಲ. ಮತ್ತೆ ಬದಲಾಗಿ ವೀರಾವೇಶದಿಂದ ಯುದ್ಧಕ್ಕೆ ಬೇಕಾದಂತಹ ಅಸ್ತ್ರ ಶಸ್ತ್ರಗಳನ್ನೆಲ್ಲ ಹಿಡಿದುಕೊಂಡು ನನ್ನ ಹತ್ತಿರಕ್ಕೆ ಬಂದ. ಅವಸರವಾಗಿ ಕೇಳಿಕೊಂಡ. ಏನೆಂದು? ದ್ರೋಣಾಚಾರ್ಯರು ಬಲಿದಂತಹ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಹೋಗುತ್ತೇನೆ ಅಮ್ಮ ಅಂತ ಹೇಳಿದ. ನನ್ನ ಮನಸ್ಸು ತಡೀರಿಲ್ಲ. ಆಗದು ಕಂದ, ಹೋಗಬೇಡ ಅಂತ ಬಹುಪರಿಯಾಗಿ ನಾನು ಕೇಳಿಕೊಂಡೆ. ಆದರೂ ನನ್ನ ಮಾತನ್ನು ಅವ ಕಿವಿಗೆ ಹಾಕಿಕೊಳ್ಳಿಲ್ಲ. ನಾ ಹೋಗುವುದೇ ಎನ್ನುವ ಹಾಗೆ ಹೇಳಿ ಸಾಗಿ ಹೋದ ಸ್ವಾಮಿ. ನನ್ನ ಮಾತನ್ನು ಅವ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಆದರೆ ನಾನು ಆಲೋಚನೆ ಮಾಡುವುದು ಅದಲ್ಲ. ನಮ್ಮ ಸೇನೆಯಲ್ಲಿ ಪ್ರತ್ಯಕ್ಷ ಪರಮೇಶ್ವರನ್ನೇ ಮಿಗಿಲೆನಿಸುವಂತಹ ಹೋರಾಟವೆಸಗುವವರು ಅದೆಷ್ಟೋ ಮಂದಿಗಳಿದ್ದಾರೆ. ಹೌದಲ್ಲ? ಆದ್ರೆ ಅವರಾರು ಹೋಗುವ ಮನಸ್ಸನ್ನು ಮಾಡದೇ ಇದ್ರು ನಮ್ಮ ಕುವರ ಹೋದ. ನೋಡಿ ಸ್ವಾಮಿ, ಯುದ್ಧಕ್ಕೆ ಹೋದವರೆಲ್ಲ ಈ ಕಡೆಗೆ ಬಂದು ಸೇರಿಕೊಳ್ತಾ ಇದ್ದಾರೆ. ಹೊತ್ತಿನಿಂದ ನಾನು ಕಾಣುತ್ತಾ ಇದ್ರು ನಮ್ಮ ಮಗ ಈ ಕಡೆಗೆ ಬರುವುದು ಕಾಣುವುದಿಲ್ಲ. ನಮ್ಮ ಮಗನಿಗೆ ಏನಾಗಿದೆ? ನಮ್ಮ ಮಗನಿಗೆ ಏನಾಗಿದೆ? ಯಾಕೆ ಹೀಗಾಗಿದ್ದ? ಬಾ ಮಗನೇ, ಪಿತನೆಡೆಗೆ ಬಗು ಪ್ರೇಮವ ತೋರಿಸು ನಮಗೆ. ಮಗು, ಹೀಗೆ ಬಾ. ಬಾ ಮಗನೇ, ಪಿತನೆಡೆಗೆ ಬಗು ಪ್ರೇಮವ ತೋರಿಸು ನಮಗೆ. ನೀ ಮುನಿದು ಹೋಗುವರೆ, ನೀ ಮುನಿದು ಹೋಗುವರೆ, ರಣಕಾಮಿತನಾಗಗಲುವರೆ ಅಗಲುವರೆ. ಮಗನೇ ಬಾ 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 ಕಂದ.
ಅಭಿಮನ್ಯು ಈ ಕಡೆಗೆ ಬರ್ತಾ ಇದ್ದಾನೆ, ಈ ಕಡೆಗೆ ಬರ್ತಾ ಇದ್ದಾನೆ. ಮಗು ಮಗು ಹೊತ್ತು ಮುಳುಗಿದ್ರು ಬರಬೇಕು ಅನ್ನೋ ಮನಸ್ಸು ನಿನಗಾಗುವುದಿಲ್ವೇ? ಈ ತಾಯಿಯಲ್ಲಿ ಮಾತಾಡಬೇಕು ಅಂತ ನಿನಗೆ ಮನಸ್ಸಾಗುವುದಿಲ್ವೇ? ಇದು ನಿನ್ನ ಅಪ್ಪ ಬಂದಿದ್ದಾರೆ. ನಿತ್ಯ ಅವರನ್ನು ಬಂದಾಗ ಅವರ ಮೈಗೆ ಆಂಚಿದಂತಹ ತಾಯಿ ಕಣ್ಣು ತೆಗೆದು ನೀ ಮಾತಾಡ್ತಾ ಇದ್ದ ಮಾತುಗಳನ್ನು ಮಾತಾಡು ಮಗು. ಅಲ್ಲ, ತುಂಬು ಗರ್ಭಿಣಿಯಾದ ಉತ್ತರೆಯ ಮನಸ್ಸಿಗೆ ಸಂತೋಷ ಕೊಡುವುದಕ್ಕಾದ್ರೂ ಮಾತಾಡು. ನನ್ನ ಮಗ ಇಲ್ಲ. ಅರಸ ಕೇಳುತ್ತಳುವ ಕಾಂತಿಯ ಸುರಿವ ಕಂಬನಿಯನ್ನು ಸೆರಗಿಂದ ಒರೆಸಿ ಸಂತಾಪದಲಿತ ಎದಿ ಬಿಂದು ಕಡುನೊಂದು ತರಗರಿಸಿ ಬಾಯಾರಿ ತನ್ನಯ ತರಳನಾವಿಡಿ ಹೇಳು, ತನ್ನಯ ತರಳನಾವಿಡಿ ಹೇಳು ಹೇಳು ಹೇಳಿ ಹಿರಿದು ಬಳಲಿಸಬೇಡ ಎಂದಗ್ರಜನ ಬೆಸಗೊಂಡ ಹೇಳು. ದುಃಖವನ್ನು ಸಹಿಸುವುದಕ್ಕಾಗುತ್ತಾ ಇಲ್ಲ. ಸುಭದ್ರೆಯ ಕರುಣಧ್ವನಿಯನ್ನು ಕೇಳುತ್ತಾ ಇದ್ದಿಲ್ಲ ನೀನು. ತಲೆ ಕೆಟ್ಟವರ ಹಾಗೆ ಮಾತಾಡ್ತಿದ್ದಾಳೆ ಅವಳು. ಇಲ್ಲದೆ ಇದ್ದ ಮಗನನ್ನು ಕರೆದು ಬಾಮಗ ಅಂತ ಹೇಳ್ತಾ ಇದ್ದಾಳೆ. ಎಲ್ಲಿ ತೃಪ್ತಿ ಹಾಯಿಸಿದ್ರು ನಮ್ಮ ಮಗ ಸಭೆಯಲ್ಲಿ ಕಾಣಿಸ್ತಾ ಇಲ್ಲ. ಅಭಿಮನ್ಯು ಇಲ್ಲದೆ ಇರುವಂತಹ ಸಭೆಯನ್ನು ನೋಡಿದ್ರೆ ಏನಿರ್ತದೆ ಮನೆಯ? ಪತಿಯು ನಡೆದಿಹ ಸತಿಯು ನಾಯಕ, ಪತಿಯು ನಡೆದಿಹ ಸತಿಯು ನಾಯಕರ ತುಣವಿಲ್ಲದ ಪದಕ ದೇವತಾ ಸ್ತುತಿಗಳಿಲ್ಲದ ಕಾವ್ಯ ರಚನೆಯು ಸುತನು ತೋರದ ಸಭೆಯಿದೇನೆಯ, ಸುತನು ತೋರದ ಸಭೆಯಿದೇನೆಯ ಕವಿಯು ಸದಿಯೋ ಅಣ್ಣದೇವ, ಸಭೆ ತುಂಬಿದೆ. ಆದ್ರೆ ಅದರಲ್ಲಿ ಬೇಕಾದವರು ಇಲ್ಲದೆ ಇದ್ರೆ ಎಟ್ಟಿದ್ರೇನು ಏನಿದ್ರೇನು ಹೇಳು. ನಮ್ಮವರ ಮುಖ ನೋಡುವಾಗ ನಮಗೆ ಏನಾಗಿರ್ತದೆ, ಏನನಿಸ್ತದೆ ಮಲ್ಲಯ್ಯ? ಸತಿ ಪಡೆದಿರುವಾಗ ವಿಧುರನಾದಂತಹ ಗಂಡನು ಕಳೆಗುಂದಿದ ಹಾಗೆ, ಪತಿಯನ್ನು ಕಳೆದುಕೊಂಡಿರುವಂತಹ ವಿಧವೆಯಾದಂತಹ ಹೆಣ್ಣಿನ ಹಾಗೆ, ದೇವತಾ ಸ್ತುತಿಗಳಿಲ್ಲದಂತಹ ಕಾವ್ಯದ ಹಾಗೆ, ಕಿರಣವಿಲ್ಲದ ಸೂರ್ಯನ ಹಾಗೆ, ಹರಣವಿಲ್ಲದ ಕಾಯದ ಹಾಗೆ, ನಮ್ಮ ಮಗನಾದಂತಹ ಅಭಿಮನ್ಯು ಕುಮಾರ ಆರಾಧಿಸದೇ ಇರುವಂತಹ ಸಭೆ, ಸಾಹಿತ್ಯವೇ ಇಲ್ಲದಿರುವಂತಹ ಒಂದು ಕಾವ್ಯದ ಹಾಗೆ. ಯಾಕಂಡ ನೀನು ಹೇಳ್ತಾ ಇಲ್ಲ? ಹೇಳು. ನುಡಿದು ಭವವೇ ನಕಟ, ನುಡಿದು ಫಲವೇ ಅಕಟ, ತಾನಿನ್ನು ನುಡಿಯರಿಲ್ಲದ ವಸ್ತುವಾದೆನು, ತಾನಿನ್ನು ನುಡಿಯರಿಲ್ಲದ ವಸ್ತುವಾದೆನು, ಪಡೆದ ಪುಣ್ಯವಿದೆಂದು ವಿಸುಸುಯುತ್ತಲೇ ಮೂರ್ಛಿಸುತ್ತ
ನುಡಿದು ಫಲವೇ ಅಕಟ ಅಕಟ ಅಣ್ಣಯ್ಯ, ಯಾರನ್ನು ಕೇಳಿದ್ರು ನನಗೆ ಉತ್ತರ ಇಲ್ಲ. ಯಾರೊಬ್ಬರ ಮುಖ ನೋಡಿದ್ರು ನನ್ನನ್ನು ಸರಿಯಾಗಿ ಅವರು ಕಾಣುತ್ತಾ ಇಲ್ಲ. ನುಡಿದು ಫಲವಿನ್ನೇ ನಕಟ. ನನ್ನ ಹಣೆ ಬರಹ ಇಟ್ಟೆ. ಈ ಯಜಮಾನರಿಲ್ಲದೆ ಇರುವಂತಹ ಒಂದು ಒಡವೆ ಸಿಕ್ಕವರ ಕೈಪಾಲಾಗುವ ಹಾಗೆ ನನ್ನ ಉತ್ತರೋತ್ತರವಾದ ಶ್ರೇಯಸ್ಸನ್ನು ಮುಂದುವರಿಸಬಹುದಾದಂತಹ ನನ್ನ ಉತ್ತರ ಕ್ರಿಯೆಗೂ ಬಾಧನಾದ ನನ್ನ ಮಗನೇ ಎಲ್ಲಿ ಅಂತ ಕೇಳಿದಾಗ ನಿರುತ್ತರವಾಗಿರುವ ಈ ಸಭೆ ನನಗೆ ಅಡವಿಗಿಂತ ಏನು ಕಡಿಮೆ. ಅಯ್ಯೋ ಅಯ್ಯೋ ನುಡಿದ ಕೊಂದವನಾರು ಮಗನಳು ವಿಧವ ಹೇಳೆಂದ ಮರಣಕ್ಕೆ ಕಾರಣರು ಶರದ ಪಂಡಿತನಾಗಿರುವಂತಹ ಆಚಾರ್ಯ ದ್ರೋಣ ನನ್ನ ಮಗನ ಮರಣಕ್ಕೆ ಕಾರಣನಾದರೆ ಅಲ್ಲಾರೂಪವಾಗಿರುವಂತಹ ಸೈಂಧವ ನನ್ನ ಮಗನನ್ನು ಇಲ್ಲವಾಗಿಸಿದರೆ ಸುತರಾಗಿರುವಂತಹ ಕಾರಣ ನಮ್ಮ ಮಗನ ಮರಣಕ್ಕೆ ಕಾರಣನಾದರೆ ಸಂಭವ ನನ್ನ ಮಗನನ್ನು ಇಲ್ಲವಾಗಿಸಿದರೆ ಶಬ್ದವನೇ ನನ್ನ ಮಗನ ಕೊರಳು ಕತ್ತರಿಸಿದನೆ ಅಲ್ಲ ರಿಪುವಾಗಿರುವಂತಹ ಆ ದುಶ್ಯಾಸನ ನನ್ನ ಮಗನನ್ನು ಇಲ್ಲವಾಗಿಸಿದರೆ ಅಲ್ಲ ಭೂರಿಶ್ರಮ ತನ್ನ ಮರಣಕ್ಕೆ ಕಾರಣನಾದರೆ ಅಲ್ಲ ಎಳವೆಯಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದಂತಹ ಆಚಾರ್ಯ ಕೃಪರು ನನ್ನ ಮಗನನ್ನು ಕೊಂದರೆ ಅಲ್ಲ ಬಾಹಿಲಿಕ ನನ್ನ ಮಗನ ಮರಣಕ್ಕೆ ಕಾರಣನಾದರೆ ಅವ್ವ ಶಲ್ಯ ಭೂಮಿ ವಹಿಸಿದರೆ
ಅಲ್ಲ ಶಲ್ಯ ಭೂಪತಿಯ ಬಂದೊಳಗೆ ಅದು ಮಾರುವಂತ ಹೋರಾಟವನ್ನು ಮಾಡಿ ನಮ್ಮ ಮಗನು ಬರುವುದಕ್ಕೆ ಕಾರಣನಾದ್ರೆ ದೇವೇಂದ್ರ ಜಾತ ವಿಖ್ಯಾತ ಕೇಳಯ್ಯ ದೇವೇಂದ್ರ ಜಾತ ವಿಖ್ಯಾತ ನೀನು ಸಮಸಪ್ತಕರ ದುರಕ್ಕೆ ಪೋಗಲು ಭೀಮಾ ಸೇನಾ ಸಾತ್ಯಕಿನ ಕುಲ ದ್ರುಪದಾದಿ ದ್ರುಪರು ಅರಸನಾತ್ಮಜರ ಮೂರುವರನ್ನು ಕೊಂದಾರಣದಿ ಒದಗಿಸಿದ ಮಿಗೆ ಮೂರಕ್ಷೋಗಿಣಿ ಬಲವಾಗ ಕರ್ಣನಿಗೆ ಬೆಂಬಲಕ್ಕೆ ಹೋದರವರ ಬಾಗಿಲುಳು ಹರನ ಪರ ಉಂಟೆನುತ ತಡೆದ ಸೈಂಧವನು ವೀರಾದಿ ವೀರ ಚರುಡತನೊಡನೆ ಹೊಯ್ದಾಡಿ ಏರಿದನು ಮಗನು ಆಸವನ ಗದ್ದುಗೆಯ ಕೇಳಯ್ಯ ದೇವೇಂದ್ರ ಜಾತ ವಿಖ್ಯಾತ ಹೇಳು ತಮ್ಮ, ಹೇಳು ಯಾವ ನಾಲಿಗೆಯಿಂದ ನಾನು ಹೇಳಿದೆ? ಕೇಳದೆ ಇದ್ರೆ ನನಗೆ ಸಮಾಧಾನ ಇಲ್ಲ. ಸತ್ತದ್ದು ಹೌದಾದ್ರೆ ಅವನಿಗೆ ಸ್ವರ್ಗ ಪ್ರಾಪ್ತಿ ಆಗಲಿಕ್ಕಿಲ್ಲ ಅವನಪ್ಪ ಕೇಳದೆ ಇದ್ರೆ. ಮುಖವನ್ನು ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ. ನನ್ನ ಮುಖ ನೋಡುವಾಗಲೇ ನಿನಗೆ ಅರ್ಥವಾಗುವುದಿಲ್ಲ. ಸತ್ತ ಸೂತಕದ ಛಾಯೆ ಕಾಡಿಸ್ತಾ ಇದೆ. ಯಾರಿಂದ ಹೇಳು. ನೀನು ಸಮಸಪ್ತಕರ ವಧಾ ನಿಮಿತ್ತವಾಗಿ ಹಾ ಆ ಕಡೆಗೆ ನನಗೆ ಬಿಟ್ಟೆ. ಹಾ ಇತ್ತ ಕಡೆಯಿಂದ ಹಾ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ನಿರ್ಮಿಸಿ ಅದನ್ನು ಭೇದಿಸುವುದಕ್ಕೆ ನಿಮ್ಮ ಪಕ್ಷದಿಂದ ಬನ್ನಿ ಅಂತ ಹೇಳಿದರು. ನಮ್ಮ ಪಕ್ಷದಿಂದ ಅದನ್ನು ಭೇದಿಸುವುದಕ್ಕೆ ಸಮರ್ಥರು ಯಾರೂ ಇಲ್ಲ ಅನ್ನುವ ಹಾಗೆ ಹಾ. ನನ್ನ ನೋಟಕನಾಗಿ ನಾ ಕುಳಿತಿದ್ದ ಹೊತ್ತಿಗೆ ಕಂದ ಅಭಿಮನ್ಯು ಅಂತಃಪುರದಿಂದ ಹೊರ ಸಿಡಿಲಿನಂತೆ ನನ್ನ ಮಗ ಅವ. ದೊಡ್ಡಪ್ಪ ನಾನು ಹೋಗ್ತೇನೆ ದೊಡ್ಡಪ್ಪ, ಶತ್ರುಗಳನ್ನು ನಾನು ಕೊಂದು ಬರ್ತೇನೆ ಅಂತ ಹೇಳಿದ. ಹಾ ನಾನು ಹೇಳಿದ್ರು ಅವನಿಗೆ ಹೋಗಬೇಡ ಮಗನೇ ಹೋಗಬೇಡ ಅಂತ. ಕೇಳಲಿಲ್ಲ ಅವ. ಅವ ಸಿಂಹದ ಮರಿ ಅಪ್ಪಣೆಯನ್ನು ಪಡೆದುಕೊಂಡ. ನನ್ನ ಮಗ. ನೇರವಾಗಿ ಯುದ್ಧಕ್ಕೆ ಸಾಗಿದ. ಹಾ ಅವ ಹೋಗುವಾಗ ಅವನೊಂದಿಗೆ ಬೆಂಬಲಿಗರಾಗಿ ನಾವು ಹೋದವು. ಏನಾಯ್ತು? ಶಿವಾನುಗ್ರಹ ಇದೆ ಅಂತ ಆ ಸೈನ್ಯವ ನಮ್ಮನ್ನು ದ್ವಾರದಲ್ಲೇ ತಡೆದು ಬಿಟ್ಟ. ಆದ್ರೆ ಹಾ ಅಭಿಮನ್ಯು ಮುಂದೆ ಸಾಗಿ ಹೋದ. ಹಾ. ಹೋದ ಮೇಲೆ ಮದ ಗಜಗಳೆಲ್ಲವೂ ಹಾ. ಸಿಂಹದ ಮರಿಯನ್ನು ಕೊಂದಂತೆ ನನ್ನ ಮಗ ಅಭಿಮನ್ಯು ಬಂದು ಅದಲ್ಲ ವಿಚಾರ. ನೀನು ಈಗ ಅನ್ನಿಸುವುದು ಇಷ್ಟೆಲ್ಲ ಆಗಬೇಕಂತಾದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ಸೈನ್ಯವ.
ರಿಪು ಸೈನ್ಯವರನ್ನು ಸೀಳದೆ ಹೋದೆ ಅಂತ ಇದ್ರೆ ಶಾಸ್ತ್ರಕ್ಕೆ ಧಿಕ್ಕಾರವನ್ನು ಕೊಡ್ತೇನೆ. ಕೆಲ್ವಿಷರ ಪಥದಲ್ಲಿ ಸಾಗಿ ಹೋದೇನು? ಅವ ಎಲ್ಲಿಯಾದರೂ ನನ್ನ ಪ್ರತಿಜ್ಞೆಯನ್ನು ಕೇಳಿ ಜೀವ ರಕ್ಷಣೆಯಲ್ಲಿ ಹೋದ ಬದುಕುವುದಕ್ಕಾಗಿ ಹರಿಯವರ ಹೊರಲಿ ಬಿಡಲಾರೆ. ಅವರನ್ನು ಆಶ್ರಯವನ್ನು ಬೇಕಾದರೂ ಹೊಂದಲಿ, ಅವನನ್ನು ಹುಡುಕಿ ತೆಗೆವೆ. ಅಮಲಜನ ಆ ಕಮಂಡಳು ನನಗೆ ವಾರಿಯಾದರು ಅವನ ಜೀವವನ್ನು ಬತ್ತಿಸಿಯೇ ಬತ್ತಿದ್ದೇನೆ. ರಾಣಿ ಸೈನ್ಯವರ ತಲೆಯನ್ನು ಕತ್ತರಿಸದೆ ಉಳಿದ್ರೆ ತಮ ಮೇಲೆ ಕರುಣಾರಸಲ ಬೀರುತ್ತ ಶೀಲತಾಂಗಿಯರ ಮನ ನುಡಿದನು ಮಧುರ ವಚನದಲ್ಲಿ. ಮೆಚ್ಚಿದೆ ಪಾತ್ರ ನಿಮ್ಮ ಹೆಚ್ಚಿನ ಭಾಷೆಯು ಸ್ವಾರ್ಥ. ಮೀರುವರ್ಯಾರು ಸುರಾಸುರರನ್ನು ರಘು ವೀರನ ಪಾಲವಲ್ಲವೇ ನಿನ್ನಯ ನುಡಿ. ಮೆಚ್ಚಿದೆ ಸೋಲಿನ ಕಾರ್ಮಾಡಿಕೊಂಡಿದ್ದಂತಹ ವಾತಾವರಣದಲ್ಲಿ ಅವರನ್ನು ಸಾಯಿಸದೇ ಇದ್ರೆ ನಾವು ಸಾಯ್ತೇವೆ. ಎಂದೇ ಸಾಯುವುದು. ವಿಕ್ರಮದ ವಿಸ್ಫುಲಿಂಗವಾಗಿ ನೀನು ಆಡಿದ ಒಂದೊಂದು ಮಾತುಗಳು ಕೂಡ ಅದು ಅವರಿಗೆ ಅನಿಷ್ಟದ ಧೂಮಕೇತುವಿನ ಪಾಠವಾಗುವುದರ ಲಕ್ಷಣವಾಗಿಯೇ ಕೇಳಿಸುವುದು. ಬೇಕು ಅವರಿಗೆ. ಯಾವ ಪರಶುವನವರ ಪಾಶುಪತಾಸ್ತ್ರವನ್ನು ಸ್ವಯಂ ತಾನಾಗಿ ಸಂಪಾದಿಸಿದಂತಹ ವೀರ ವಿಕ್ರಮಿಯಾದ ಪಾರ್ಥನ ಮಗನನ್ನು ಕೆಣಕಿ ಅಧರ್ಮದಿಂದ ಅಳಿಸಿದಂತಹ ಅಧರ್ಮಿಗಳಿಗೆ ದಶನಾಮಧಾರಿಯಾದ ನೀನು, ಪಾರ್ಥನು ನೀನು, ಕಿರೀಟಿಯು ನೀನು, ಹವ್ಯವಾಹನನು ನೀನು. ಅಲ್ಲ, ಭೀಮಸ್ಸು, ವಿಜಯ, ಜಿಷ್ಣು, ಸವ್ಯಸಾಚಿ, ಧನಂಜಯನು ದಶನಾಮಗಳನ್ನು ಹೊಂದಿದ್ದು ಸುಮ್ಮನೆ ಅಲ್ಲ, ಲೋಕಕ್ಕೆ ಅದರ ಪ್ರತಾಪದ ಕೆಚ್ಚನ್ನು ಕೆರಳಿಸಿ ನೋಡುವುದು ಅಪೇಕ್ಷೆ ಅಂತಾದರೆ ನನ್ನ ಭಾವ ಅಭಿಮನ್ಯುವಿನಪ್ಪ ಕೊಡುವ ಉತ್ತರ ಲೋಕೋತ್ತರ ಬಲಿಷ್ಠ. ಬಲ ಬಲ ಪುತ್ರ ಶಾಖವನಾಂತು ಮಗುಡಾಧರಿಸಲಾರದೆ ಸೌಭದ್ರಿಕೈತು ಪಿತನಂಗ್ರಿಯಲೆ ಬಿದ್ದು ಮಗಾತವಾಗಿ ಪ್ರಲಾಪಿಸಿದಳು ಅದನ್ನು ಬಣ್ಣೆಪೇನು ಅಣ್ಣನ ಮರೆಯುವುದಿತ್ತು ಎನ್ನಯ ಮುದ್ದು ಚಿನ್ನನ
ಋಣವು ಸತು ಎಲ್ಲಯ ಮುದ್ದು ಚಿನ್ನನ ಋಣವು ಸಂತು ಪುಣ್ಯದೊಡನೆ ನೀನೈ ಅಳಿಯ ಜನಿಸುತ್ತ ಪುಣ್ಯದೊಡನೆ ನಿನ್ನ ಕಳಿಯ ಜನಿಸುತ್ತಿಲ್ಲ ಕಣ್ಣ ಮುದಿರುತ್ತಿದ್ದನು ಅಭಿಮನ್ಯು ಕಣ್ಣ ಮುದಿರುತ್ತಿದ್ದನು ಅಣ್ಣನ ಮರೆಯುವುದಿತ್ತು ಎಲ್ಲಯ ಮುತ್ತು ಚಿನ್ನನ ಋಣವು ಸಂತು ದೇವಾ ಅಣ್ಣ, ಕಂಡೆಯ ನಿನ್ನ ತಂಗಿಯ ಸ್ಥಿತಿಯನ್ನು ಕಂಡೆ. ಒಂದೊಂದು ದಿವಸದಲ್ಲಿ ನನ್ನ ಮನೋಮಂದಿರದಲ್ಲಿ ಪಾರ್ಥನನ್ನು ಪೂಜಿಸುತ್ತಾ ಇದ್ದೇನೆ ಎನ್ನುವ ಒಂದೇ ಕಾರಣಕ್ಕೆ ನನಗೆ ಯಾರು ಏನು ಹೇಳಿದ್ರೂ ಚಿಂತಿಲ್ಲ. ನನ್ನ ತಂಗಿ ಸುಭದ್ರಳ ಬದುಕು ಸುಭದ್ರವಾಗಬೇಕು ಅನ್ನುವ ಕಾರಣದಿಂದ ಪಾರ್ಥನಿಗೆ ಮದುವೆ ಮಾಡಿಕೊಡ್ತೇನೆ. ಇದೇನನ್ನ ಸುಭದ್ರ ಅಂತ ಹೇಳಿದ್ರೆ ನಿತ್ಯವೂ ಕೂಡ ಒಂದೊಂದು ಕಥನಗಳನ್ನು ಹೇಳಿ, ತಂಗಿ ನಿನ್ನ ಉದರದಲ್ಲಿ ಹುಟ್ಟಿ ಬರುವಂತಹ ಮಗ ಭವಿತವ್ಯದಲ್ಲಿ ಹೇಗೆ ಮೆರೆಯಬೇಕು ಗೊತ್ತೋ ಅಂತ ನೀನು ಎಷ್ಟೋ ಸಲ ಹೇಳಿದ್ದೆ. ಆದ್ರೆ ನನ್ನ ಮಡಿಲೇ ಬರಿದಾಗುತ್ತದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಣ್ಣ, ನನಗೆ ಗೊತ್ತಿರ್ಲಿಲ್ಲ. ಸಾಯುವ ವ್ಯವಸ್ಥೆಯನ್ನು 10-16 ಹರೆಯದ ಎಳೆ ಕಂದಮ್ಮ ಅದು ಹೇಗೆ ಬದುಕಬೇಕಾಗಿತ್ತು. ಅಂತಹ ಮಗನನ್ನು ನಾನು ಈ ಕಾಲಕ್ಕೆ ಕಳಕೊಳ್ಳುವ ಸ್ಥಿತಿ ಆಯಿತು. ಯೋಚನೆ ಮಾಡಲ್ಲ, ಒಂದು ದಿನ ಆ ಮಗು ಊಟ ಮಾಡಲಿಲ್ಲ ಅಂತ ಆದ್ರೆ ನಿನಗೆ ಅನ್ನ ಸೇರ್ತಿತ್ತು. ಎಷ್ಟು ಪರಿಸರದು ಮುದ್ದಾಡಿ ಪ್ರೀತಿಸಿದೆ. ಎಲ್ಲೋ ಇದ್ದ ನಿನಗೆ ನನ್ನಕ್ಕ ದ್ರೌಪದಿ ಸೀರೆಯ ಸೆರಗನ್ನೇ ಕೈಬಿಟ್ಟು ಅಣ್ಣ ನೀನು ಅಂತ ಹೇಳುವಾಗ ಅಕ್ಷಯ ವಸನ ಕೊಡ್ತಿ. ಆದ್ರೆ ನಿನ್ನ ತಂಗಿಯ ಮಗ ಉಳಿಬೇಕು ಅಂತ ನಿನಗೆ ನಾನು ಹೇಗಣ್ಣ ಇದನ್ನು ಸಹಿಸ್ತೀನಿ? ನಾನು ಕೇಳುವ ತಂಗಿ ಮರುಗದೀರಿನ್ನೋ ಕಂದ ಕೇಳುವಿ ಸೈರಿಸಬೇಕು ದುಃಖವನ್ನು ಹಾಲದ ಕಮಲಜ ಬರೆದ ಕರವನು ಈ ಹಾಲದಿ ಕಮಲದ ಬರೆದ ಅಕ್ಕರವನು ತಾಳದೆ ಮೀರಲು ಯಾರುಟ್ಟು ಕರ್ಮವನು ಕೇಳುವ ತಂಗಿನಿ ಮರುಗದೇರಿನ್ನು ಕೆಲವು ಸನ್ನಿವೇಶದಲ್ಲಿ ಮಾತು ಬರೇ ಶುಷ್ಕ ಅನ್ನಿಸ್ತದೆ. ನನ್ನ ಯಾವುದಾದ್ರೂ ಒಂದು ಮಾತಿಗೆ ಕಳೆದ ಮಗನನ್ನು ತುಂಬಿಸಿಕೊಡುವ ಸಾಮರ್ಥ್ಯ ಇದ್ದರೆ ಬಾಯಿ ತುಂಬ ಮಾತಾಡ್ತಿದ್ದೆ. ಆದ್ರೆ ಯಾವ ಮಾತಿಗೂ
ಕಳೆದ ಮಗುವನ್ನು ಕರೆತರುವ ಸಾಮರ್ಥ್ಯ ಇಲ್ಲದೆ ಇದ್ದದ್ರಿಂದ ನೀನು ಅಳ್ತಾ ಮಾತಾಡುವುದಕ್ಕೆ ಆ ಮಾತನ್ನು ಬಿಟ್ಟು ಮೌನವಾಗಿ ಅಭಿಮನ್ಯು ಕುಮಾರ ನನಗೂ ಆಗ್ತಾನೆ. ನಾನು ಅಳಿಯ ಅಂತ ಕರೆದ ಮಗು ಅಳಿದು ಹೋದದ್ದು. ನನ್ನಷ್ಟು ಅವ ಅಳಿಯ ಅಂತ ಪರಿಭಾವಿಸಿದವರು ಇನ್ನೊಬ್ಬ ಇದ್ದಾರೋ? ನೀವ್ಯಾರು ಅವನನ್ನು ಅಳಿಯ ಅಂತ ಕರೆದದ್ದಿಲ್ವಲ್ಲ, ಅವ ಅಳಿದದ್ದು. ಆಘಾತ ಆಗಿದೆ. ಇನ್ನೇನು ಭಾವಿಸಿದೆ? ಹಣ ಅಂದ್ರೆ ಹುಲ್ಲಿನ ಹಾಸು ಅಂತ. ಅಭಿಮನ್ಯು ಅಳಿದದ್ದು ಸರಿ ಅಂತಲೋ ಅದನ್ನು ಸಹಿಸುವ ಸಾಮರ್ಥ್ಯ ನಿನಗುಂಟು ಅಂತಲೋ ನಾನು ಆಡುವುದಲ್ವೋ? ಈ ಕಾಲದಲ್ಲಿ ನೀನು ಧೃತಿ ತಂದುಕೊಳ್ಳುವುದಕ್ಕೆ ಒಂದು ವಿಚಾರ ಯೋಚಿಸಿ. ಅಣ್ಣನೆಣಿಕೆಯಂತೆ ಕೌರವನ ಕೈ ಹಿಡಿದಿದ್ದರೆ ಈ ಯುದ್ಧ ಮುಗಿಯುವಾಗ ನಿನಗೆ ವೈಧವ್ಯ ಬರ್ತಿತ್ತು. ಹೋಗಿದ್ದಾನೆ. ಗಂಡ ಸಾಂತ್ವನ ಹೇಳುವುದಕ್ಕೆ ಬದಿಯಲ್ಲಿ ನಿಂತಿದ್ದಾನಮ್ಮ. ಬದುಕಂದ್ರೆ ಸರ್ವತ್ರ ಲಾಭ ಆಗುವ ಒಂದು ವ್ಯವಹಾರ ಅಲ್ಲ. ಎಲ್ಲೋ ಕಳೆದುಕೊಂಡು ಎಲ್ಲೋ ಹೊಂದುವುದಕ್ಕಿದ್ದಂತಹ ಒಂದು ಉಪಕ್ರಮ. ಪತಿಯೇ ನಷ್ಟವಾಗುತ್ತಾ ಇದ್ದ ದೂರವನ್ನು ನೀನು ಎದುರಿಸುವುದಕ್ಕಿಂತ ಷೋಡಶ ಕಲಾ ಪ್ರಪೂರ್ಣನಾದ ಚಂದ್ರಮನಂತೆ ಹೊಳೆದು ಮುಳುಗಿದ್ದಾನಮ್ಮವ. ಆಹ್ಲಾದ ಕೊಡ್ತಾನೆ ಅಂತ ಸಮಗ್ರ ಮಾಸದಲ್ಲಿ ಚಂದ್ರ ಶೋಭಿಸ್ತಾ ಇರಬೇಕು ಅಂದ್ರೆ ಕಾರ್ಯ ಸಾಧ್ಯವೇ? ಹೌದು, 18 ಕ್ಷೋಹಿಣಿಯಲ್ಲಿ ಏಕಪುತ್ರನ ಅಮ್ಮಂದಿರಿಗೆ ಎಷ್ಟು ಮಂದಿಗೆ ಪುತ್ರ ವಿಯೋಗ ಬಂದಿದೆ ಅಂತ ಸ್ವಲ್ಪ ಸಾಂತ್ವನಗೊಂಡ ಮೇಲೆ ನೀನೇ ಯೋಚಿಸು. ನಿನಗೆ ಯಥಾರ್ಥ ಮನವರಿಕೆ ಆದೀತು. ನಿಮಗಾದ್ರೂ ಗೆದ್ರೆ ರಾಜ್ಯ ಉಂಟಮ್ಮ. ಅವರಿಗೆ ಏನುಂಟು? ಮಕ್ಕಳು ಅವರಿಗೂ ಹೌದಲ್ಲ. ನಮಗಿಂತ ಅತಿಶಯವಾದ ದುಃಖಿತರನ್ನು ನಾವು ಕಂಡು ನಮಗೆ ನಾವೇ ಸಾಂತ್ವನ ಕಂಡುಕೊಳ್ಳಬೇಕಾದ ಬದುಕಲ್ಲಿ ಅನಿವಾರ್ಯ ತಾಯಿ. ಇಂದ್ರಸೂನು ನಿನ್ನ ಗಂಡ. ನಾವು ಅರ್ಪಿಸಿದ್ದರಲ್ಲಿ ನಾವು ಸಂಪಾದಿಸಿದ ಶ್ರೇಷ್ಠ ವಸ್ತುವನ್ನು ಆ ಇಂದ್ರನಿಗಾಗಿ ನಾವು ಇದು ನನ್ನದಲ್ಲ ಅಂತ ಬಿಟ್ಟು ಕೊಡದಿದ್ರೆ ಇಂದ್ರಾನುಗ್ರಹ ಬದುಕಿನಲ್ಲಿ ಸಿಕ್ಕುವುದಿಲ್ಲ. ನೀನು ಹೊಂದ ಬಯಸಿದ ದಶನಾಮಧಾರಿಯಾದ ಪತಿಯನ್ನು ಹೊಂದಿದ್ದಕ್ಕೆ ದೇವತೆಗಳಿಗೆ ಒಪ್ಪಿಸಿದ ಕಾಲ ನಿನ್ನ ಮಗು ತಿಳಿದು ಬಿಡು. ಪತಿಯೇ ನಿನ್ನ ಗರ್ಭದಲ್ಲಿ ಮರುಹುಟ್ಟು ಹೊಂದಿದ್ದರು ಅಭಿಮನ್ಯುವಾಗಿ. ಅದು ಆ ಪತಿ ಇದ್ದಾನೆ. ವಂಶದ ಮೂಲ ಪುರುಷ ಚಂದ್ರ ಮುಳುಗಿದರೆ ಮತ್ತೆ ಉದಿಸುವುದಿಲ್ಲ ಅಂತ ಅರ್ಥ ಅಲ್ಲ. ಅಭಿಮನ್ಯು ಅಳಿದಿದ್ದಾನೆ. ಅಭಿಮನ್ಯುವಿನ ಸತಿ ಉತ್ತರಾದೇವಿಯ ಗರ್ಭದಲ್ಲಿ ಹೊಸ ಅಭಿಮನ್ಯು ಉದಿಸ್ತಾ ಇದ್ದಾನೆ. ಅವಳಿಗೆ ನೀನೇ ಗತಿ. ನೀನು ಹತ್ರ ಅವಳಿಗೆ ಆರಮ್ಮ. ಸಮರ ಮರಣ ಸಹಿತವಾದದ್ದು ಸುಭದ್ರ. ಛಾತ್ರ ದುಃಖಿಸಬೇಡ. ಮಗ ಅಳಿದು ಹೋದ ಸ್ವಾಮಿ. ಈಗ ನನ್ನ ಈ ಕಂದಮ್ಮ ಶಪಥ ಮಾಡಿದೆ, ನನ್ನ ತಮ್ಮಂದಿರನ್ನು ಕಳೆದುಕೊಂಡು ಬದುಕುವ ಸಾಮರ್ಥ್ಯ ನನ್ನಲ್ಲಿಲ್ಲ ಸ್ವಾಮಿ. ನನಗಂತಹ ರಾಜ್ಯವೂ ಬೇಡ ಸ್ವಾಮಿ. ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳಿದೆ. ನಾನು ನನ್ನನ್ನು ಬದುಕಿಸುವಂತೆ ಹೇಳುವುದಿಲ್ಲ ಸ್ವಾಮಿ. ನಾನು ಸತ್ತರೂ ಪರವಾಗಿಲ್ಲ, ನನ್ನ ತಮ್ಮಂದಿರನ್ನು ಬದುಕಿಸಿ ಪಾರ್ಥನ ಭಾಷೆಯನ್ನು ಈಡೇರಿಸಿಕೊಂಡು. ಯುಧಿಷ್ಠಿರ, ನೀ ರಣರಂಗದಲ್ಲಿ ಯುದ್ಧ ಮಾಡಿ ಸ್ಥಿರವಾಗಿ ನಿಲ್ಲುವುದಕ್ಕೆ ನಿನಗ ಹೆಸರಿರುವುದಲ್ಲ. ಪಾಂಡವರ ಬದುಕಿನ ರಣದಲ್ಲಿ ಬರುವ ಸಮಸ್ಯೆಗೆ ಅಧೀರನಾಗದೆ ಅಲುಗಾಡದೆ ದೃಢವಾಗಿ ನಿಂತು
ಧರ್ಮ ಸಿಂಹಾಸನದತ್ತ ನಡೆದು ಸಾಗುವ ಸ್ಥಿರತೆ ಇದ್ದದ್ದರಿಂದ ನಿನಗೆ ಯುಧಿಷ್ಠಿರ ಅಂತ ಹೇಳ್ತಾರೆ. ಅಭಿಮನ್ಯುವಿನ ಸಾವು ಸಾರ್ಥಕವಾಗಬೇಕಾದರೆ ನೀ ಕುಸಿಯದೆ ನಿನಗಾಗಿ ನಿನ್ನ ತಮ್ಮ ನಾಳೆಯೇ ನಿರ್ಮಿಸಿಕೊಡುವ ರಾಜಪಥದಲ್ಲಿ ಏರಿ ನೀನು ಪ್ರಭುವಾಗಬೇಕು. ಅಧೀರನಾಗಬೇಡ. ನಾಯಕನು ನೀನು, ಕುಸಿಯ ಕೂಡದು. ತೃತೀಯನಾಗು. ಅರ್ಜುನ ಇದ್ದಾನೆ, ನಾನಿದ್ದೇನೆ, ನಿಶ್ಚಿತನಾಗು. ಕೋಟಿ ಸಿಡಿ ನುರಿಯುವಳು ಅಳಿಸಲ ನರಂ ಕೂಡೆ ವರ ದೇವ ದತ್ತವ ಉದಲು ಅವನಿಗೆ ಸಾಂತ್ವನ ಹೊಂದಿ ವಿಶ್ರಮಿಸುವುದಕ್ಕಿದ್ದಂತಹ ನೆಲೆ ಇದು. ಸರಿ, ನಿನಗಲ್ಲ. ಮಾತ ಪ್ರತಾಪ ಉದ್ದೀಪಿತವಾದದ್ದು. ನಾಳೆ ದಾವಾನನವಾಗಿ ಕುರುಮಂಡಲವನ್ನು ಭಸ್ಮೀಕೃತವಾಗಿಸುವುದಕ್ಕೆ ಸರಿ, ಇದು ನಾಂದಿಯಾದದ್ದು ಮಾತ್ರ. ಇವರ ಎದೆ ನಡಗಬೇಕಾದ್ದಲ್ಲ, ನಡಗಬೇಕು ಅಂತಾದ್ರೆ ತೆಗೆದಿದ್ದೇವೆ. ನೋಡಗೊಟ್ಟಂತೆ ಶೇಷ ಕೌರವನ ಎದೆ ನಡಗಿಸುವಂತೆ ಮುಳುಗಿಸಬೇಕು. ನಿನ್ನನ್ನು ಹೊತ್ತಿಗೆ ಸೇರಿಸದೇ ಇದ್ರೆ ಇವತ್ತಿನ ದಿವಸದಲ್ಲಿ ನನ್ನ ಜೀವನದಲ್ಲಿ ಪೂರ್ಣತೆ ಬರ್ಲಿಕ್ಕಿಲ್ಲ. ಯಾಕೆ ನಮ್ಮ ಕತೆ ಎಲ್ಲರಿಗೆ ಗೊತ್ತುಂಟು, ಹಾಗಾಗಿ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ನಾನು ಸುಯೋಧನ ಅಂತ ಹೇಳಿದ್ರೆ ಸಾಕು. ಹಚ್ಚಿನವತ್ತೆ ಕತೆ ಎಲ್ಲರಿಗೂ ಗೊತ್ತುಂಟು. ಯುದ್ಧ ಪ್ರಾರಂಭವಾಗಿ ಇಂದಿಗೆ 12 ದಿವಸಗಳು ಸಂದು ಹೋದವು. ಹಗಲು ಅಭಿಮನ್ಯುವಿನ ಅವಸಾನ ಆಗಿದೆ. ಎಲ್ಲವರು ಹೇಳ್ತಾ ಇದ್ದಾರಂತೆ ಕೌರವ ಮೋಸ ಮಾಡಿದ, ಅಭಿಮನ್ಯುವನ್ನು ಕೊಂದ ಅಂತ. ಹೌದದು ಖಂಡಿತವಾಗಿರಲ್ಲ. ಅರ್ಥವಿಸಿಕೊಳ್ಳದಂತಹ ಹೆದ್ದರಿಗೆ ನಾನೇ ಉತ್ತರವನ್ನು ಕೊಡ್ತೇನೆ. ಚಕ್ರವ್ಯೂಹದ ನಿಯಮವೇ ಹಾಗೆ.
ಸವ್ಯೋಪಸವ್ಯವಾಗಿ ಯಾವ ಆಯುಧದಿಂದಾಗಲಿ ಯಾವ ವಿರೋಧಿಯಿಂದಾಗಲಿ ಘಾತವಾದಾಗ ಅದನ್ನು ಎದುರಿಸುವ ಸಾಮರ್ಥ್ಯ ಚಕ್ರವ್ಯೂಹವನ್ನು ಭೇದಿಸುವವನಿಗೆ ಬೇಕು. ಅದಿಲ್ಲದಿದ್ರೆ ಅವ ಬರಬಾರ್ದು. ಈ ಹುಡುಗ ಬಂದದ್ಯಾಕೆ? ಅವರಲ್ಲಿ ಆ ಹೊಣೆ ಆ ಜಾಣ್ಮೆ ಇಲ್ಲ ಅಂತಾದ್ರೆ ಅವ ಸತ್ತದಕ್ಕೆ ನಾವು ಹೊಣೆ ಅಲ್ಲ. ಹಾಗೆ ಯುದ್ಧ ರಂಗದಲ್ಲಿ ಅದಕ್ಕಿಂತ ಮೊದಲು ಸತ್ತದ್ದೆಲ್ಲ ಉಂಟು, ಅದೆಲ್ಲ ಲೆಕ್ಕ ಇಲ್ವಾ? ಇವರಿಗೆ ಅಭಿಮನ್ಯು ಸತ್ತದ್ದು ದೊಡ್ಡ ವಿಷಯ. ಏನೇ ಆಗಲಿ ಬಾಬಾ, ಆದ್ರೆ ಇವತ್ತು ಹಗಲಿನ ಒಂದು ನಿನ್ನ ದುಡಿಮೆ ಉಂಟಲ್ಲ, ಯಾರು ಏನು ಹೇಳಿದ್ರು ಕಡಿಮೆ. ಯಾಕೆ? ಅಭಿಮನ್ಯು ಒಬ್ಬ ಚಕ್ರವ್ಯೂಹವನ್ನು ಪ್ರವೇಶಿಸಿದ, ಆದ್ರೆ ಉಳಿದ 4 ಪಾಂಡವರು ಹಿಂದಿನಿಂದಲೇ ಬಂದ್ರು. ನೀನೊಂದು ಕೋಟೆಯ ಬಾಗಿಲಲ್ಲಿ ನಿಂತದ್ದು ಅಂತ ಹೇಳಿದ್ರೆ ಒಂದು ಪರಶಿವ ನಿಂತಾಗೆ ಅಂತ ಯಾರನ್ನು ಒಳಗೆ ಬಿಡ್ಲಿಲ್ಲ. ಮುನ್ನ ಆಗಲಿ ಏನೇ ಆಗಲಿ, ಇವತ್ತಿನ ದಿವಸದಲ್ಲಿ ನಮಗೆ ವಿಜಯ ಆಗಿದೆ, ಸಂತೋಷದ ವಿಜಯ ಏನೋ ಆಗಿದೆ. ಇದಕ್ಕೆಲ್ಲ ಕಾರಣ ಯಾರು ಬಲ್ಲಯ್ಯ? ಯಾರು? ನೀನೆ. ನಾನು ಗೊತ್ತಿಲ್ವೇನೋ? ಹೇಗೆ? ಅವ ನನ್ನ ಭಾವನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂತ ಹೇಳಿದ್ರೆ, ನನ್ನ ತಂದೆಯನ್ನು ಮದುವೆ ಆದ್ಮೇಲೆ ಮನೆ ಬಿಟ್ಟು ಹೋಗ್ಲೇ ಇಲ್ಲ ಅಂತ ಇಲ್ಲೇ ಇರುವುದು. ಅಷ್ಟು ಪ್ರೀತಿ ನನ್ನ ಮೇಲೆ. ಎಲ್ಲಿಯವರೆಗೆ ಅಂತ ಕೇಳಿದ್ರೆ, ನನ್ನ ಅಪ್ಪನಿಲ್ಲದೆ ನನ್ನ ತಂಗಿಯನ್ನು ಮುಟ್ಟುದೇ ತಂಗಿರಬಹುದು, ಹೆಂಡತಿ ನನ್ನದೇನು, ನಿನ್ನ ಅಪ್ಪನ ಬೇಕೇನು? ಬೇಡ. ಯಾಕೆ ಹೇಳಿದೆ? ಯಾಕೆ? ಹರನವರ ಬಲಯದಾಗಿದೆ. ಅರ್ಜುನನೊಬ್ಬರನ್ನು ಉಳಿದು ಪಾಂಡವರಲ್ಲಿ 4 ಮಂದಿಯನ್ನು ಗೆಲ್ಲುವಂತಹ ಸಾಮರ್ಥ್ಯ. ಅದು ಪರಶಿವ ನಿನಗೆ ಯಾವಾಗ ವರ ಕೊಟ್ಟದ್ದು? ಯಾವಾಗ? ಅದೆಲ್ಲ ಬೇಟೆ. ಹೇಳಿದ್ದೆ ನಾನು, ಸುಮ್ಮನೆ ಕೇಳಿದ್ದೆ. ನಿನಗೆ ಗೊತ್ತಿಲ್ಲ ಅಂತ ಕೇಳುವುದಲ್ಲ, ನನಗೆ ಗೊತ್ತುಂಟ ಅಂತ ಪರೀಕ್ಷಿಸುವುದು. ಅಲ್ಲ, ಅದು ಎಂತದೋ ಅಂದ್ರೆ ನಮ್ಮ ಕಿವಿಗೆ ಬಿದ್ದ ವಿಚಾರ ಬೇರೆ ಬೇರೆ ಉಂಟು. ನೀನೆಂತದು ದ್ರೌಪದಿಯನ್ನು ಮುಟ್ಲಿಕ್ಕೆ ಹೋದಿಯಂತೆ, ಅಲ್ಲಿ ಎಂತದ್ದು ಹೌದಾ ಅಲ್ವಾ ಅಂತ ನನಗೆ ಕೇಳಲಿಕ್ಕೆ ದಾಕ್ಷಿಣ್ಯ ಆಗ್ತದೆ. ವಿಷಯ ಹೌದಾದರೂ ಕೂಡ ಈ ಸಭೆಯಲ್ಲಿ ಹೇಳುವುದು ಉತ್ತಮವೇ? ಇದು ಸಭೆ ಅಲ್ಲ, ಇದು ನಾವು ಶಿಬಿರ. ಇಲ್ಲಿಯ ಕೋಟೆಗಳಿಗೂ ಕಿವಿ ಇದೆ. ಹೌದಾ? ನನ್ನ ಬಾಬಾ ದ್ರೌಪದಿಯನ್ನು ಇದಕ್ಕಿಂತ ನಾನು ಬರದೇ ಇರ್ತಿದ್ರೆ ಒಳ್ಳೆದಿತ್ತು. ದ್ರೌಪದಿಯನ್ನು ಮುಟ್ಲಿಕ್ಕೆ ಹೋಗ್ಲಿಲ್ಲ ಇವ. ಯಾರಾದ್ರೂ ಕೇಳಿದ್ರು ನಿಮಗೆ? ನಾನು ನಿನ್ನ ಕೇಳಿದ್ರ? ಇಲ್ಲ ಇಲ್ಲ ಇಲ್ಲ. ಮತ್ತೆ ಯಾಕೆ? ಆಯ್ತು, ಬಿಡು. ಹಾಗಾಗಿಯೇ ಅಭಿಮನ್ಯುವನ್ನು ದ್ವಾರದ ಬಳಿ ನಿಲ್ಲಿಸಿದೆ. ಯಾಕೆ ನಿಲ್ಲಿಸಿದೆ? ಯಾಕೆ? ಯಾರನ್ನೂ ಬರಬಾರದಂತೆ ನಾನೇ ಒಂದು ಕೋಟೆಗೆ ಕಂಬನಿದ್ದ ಹಾಗೆ. ಖಂಡಿತ. ಮತ್ತೆ ನಮ್ಮಲ್ಲಿ ಕೆಲವರು ಇದ್ದಾರೆ, ಹೇಳಲಿಕ್ಕೆ ಬೇಸರ ಆಗ್ತದೆ. ಏನು? ಪಕ್ಷದ ಅಧ್ಯಕ್ಷರನ್ನಾಗಿ ಅವರನ್ನು ಮಾಡಿದ್ದೆವು, ಮುದುಕರನ್ನೆಲ್ಲ ಹೇಳಿದ್ದಾರೆ. ಅರ್ಜುನನೊಬ್ಬ ತಪ್ಪಿದ್ದಾರೆ, ಮಿಕ್ಕ ದೂರ್ಜಾತಿ ಬಟ ಮೊದಲಾದವರೇ ನಗಿದಿರೆ ಎಂತದು ಮಾಡಲಿಲ್ಲ. ಮಾಡಿದ್ದು ನನ್ನ ಭಾವ ಮಾತ್ರ. ಹೌದಲ್ಲ? ಅಭಿಮನ್ಯುವನ್ನು ಎಂತದ್ದು ಹೇಳಬಾರ್ದು. ಅಭಿಮನ್ಯುವನ್ನು ಒಳಗೆ ಇರಿಸಿಕೊಂಡೆ ಅಂತಾದ್ರೆ ಅವನನ್ನು ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ. ಖಂಡಿತ. ಹಾಗಾಗಿ ಏನು ಮಾಡಿದೆ? ದ್ವಾರದಿಂದ ಸ್ವಲ್ಪ ಬದಿಗೆ ಸಾರಿದೆ, ಒಳಗೆ ಹೋದ. ಯಾರನ್ನೂ ಮಿಕ್ಕವರನ್ನು ಹೋಗುವುದಕ್ಕೆ ಪ್ರವೇಶ ಕೊಡಲಿಲ್ಲ. ಹೌದು. ಕರ್ಣನ ಸಹಾಯವು, ದ್ರೋಣರ ಸಹಾಯವು, ಅಥವಾ ನನ್ನ ಭಾವನ ಜಾಣ್ಮೆಯು ಎಲ್ಲ ಜನ ದ್ಯೋತಕವಾಗಿ ಅಭಿಮನ್ಯು ಇಂದು ಹತನಾಗಿ ಹೋದ. ನಾನು ಹೀಗೆ ಹೇಳ್ತೇನೆ ಅಂತ ಬೇಸರ ಮಾಡ. ಈ ಕೆಲಸದಲ್ಲಿ ನಿನ್ನ ಕೆಲಸವನ್ನು ಮೆಚ್ಚಿದ ನಾನು. ಒಂದು ದಿವಸ ಯುದ್ಧ ಎಲ್ಲ ಮುಗಿಯಲಿ, ಆದ್ರೆ ಒಂದು ಭವಯ್ಯ, ಆಮೇಲೆ ನಿನಗೆ ಒಂದು ದಿವಸ ಔತಣಕೂಟ ಮಾಡ್ಲಿಕ್ಕೆ. ಔತಣಕೂಟದ ವಿಷಯ ಎಲ್ಲ ಆ ಬಳಿಕ. ಆದ್ರೆ ಒಂದು
ನಿನಗೆ ಇಲ್ಲಿ ಏನು? ಇಲ್ಲಿ ನಾನು ಯಜಮಾನ. ಯಜಮಾನ. ಹೌದು. ಅನಭಿಷಿಕ್ತ ದೊರೆ. ಹಾ. ಅಭಿಷೇಕ ಆಗಿದ. ಅಭಿಷೇಕ ಆದ್ಮೇಲೆ ಹೇಳಿದ್ದು ನಾನು ಕೂಡ. ಈ ಭಾರತ ಮುಗಿದ ಮೇಲೆ ಹಾ. ನಿನಗೊಂದು ಅಭಿಷೇಕ ಮಾಡಬೇಕು. ಅಭಿಷೇಕ ಆಗ್ಬೇಕು. ಅಭಿಷಿಕ್ತ ದೊರೆಯಾಗಿ ನೀನು ಮರೆಯುತ್ತಿ. ಹಾ. ಆಗ ನಾವೆಲ್ಲರೂ ಕೂತ್ಕೊಂಡು ಅಭಿಷೇಕ ಮಾಡುವ. ಆದ್ರೆ ಒಂದು ನಮ್ಮನ್ನು ಮರೆಯಲಿಕ್ಕಿಲ್ಲಲ್ಲ. ಇಲ್ಲಪ್ಪ, ನಿನ್ನನ್ನು ಮರೆಯುವುದು ಹಕ್ಕಿಗೆ ರೆಕ್ಕೆಯ ಬಲ, ಭಾವನಿಗೆ ಭಾವನ ಬಲ. ಅರಸ ಕೇಳದಿ ಭಯದಿ ಪದರಪ್ಪರಿದು ಬಿರಲು ವೇಳೆಯಲ್ಲಿ ಪೌದರುಗಿದರು ಕೌರವದಿ ಬೇಗಿನ ಚರರು ಸೈಂಧವನ ಬೇಗಿನ ಚರರು ಜಿಯ ಎಷ್ಟು ದಿವಸ ಆಯ್ತು ಅಪ್ಪ ಸತ್ತು? ತಲೆಗೆ ಬಟ್ಟೆ ಹಾಕಿಕೊಂಡು ಬಂದಿದ್ದಿ? ಅದು ಯಾರಿಗೆ ಪರಿಚಯ ಸಿಗಬಾರ್ದು ಬೇವಿನ ಚರ. ಬೇಹಿನ ಚರ. ಬೇಹಿನ ಚರ ಅಂತ ಹೇಳಿದ್ರೆ ಹೀಗೆ. ಯಾರಿಗೆ ಪರಿಚಯ ಸಿಗಬಾರ್ದು. ಸರಿ, ಮಧ್ಯರಾತ್ರಿಯ ವೇಳೆ ಹೌದು. ನಾವು ಬಿಡದಿಯಲ್ಲಿ ಒಂದು ಸಂಭಾಷಣೆ ಮಾಡುತ್ತಿರುವಾಗ ನೀನು ಅಲ್ಲ, ನಿನಗೆ ಮುಕ್ತ ಪ್ರವೇಶ ಉಂಟು ಎಲ್ಲಿಗೂ. ಹೌದು. ಆದ್ರೆ ಕಾರ್ಯಕಾರಣ ಇಲ್ಲದೆ ನಿನ್ನಂತವರೆಲ್ಲ ಬರುವವರಲ್ಲ. ಏನು ಏನು ಮುಖ ನೋಡುದೇನು? ಮುಖ ನೋಡುದೇನು? ಎಂತ ಭಾವ? ಭಾವ? ಸೈಂಧವನ ಶಿರವ ಕೊಂಬನು ನಾಳೆ ಸೈಂಧವನ ಶಿರವ ಕೊಂಬನು ನಾಳೆ ಫಲಗುಣ ಉರಿಯ ಪೊಗುವನು ಕೊಳ್ಳದಿದ್ದಡೆ ಸ್ಥಿರವಿದೆ ನಲ ನುಡಿಗೆ ಭಯಗೊಂಡನು ಜಯದ್ರದನು ಜಿಯ ನವರೇ ಒಡೆಯ ಅಂತ ಹೇಳಲಿಕ್ಕೆ ನಿನ್ನ ನಾಲಿಗೆಗೆ ದನ ಮೆಟ್ಟಿದ ಪಾಪಿ. ಅಕ್ಕ ಭಾವ ಇದ್ದಾನೆ. ಮತ್ತೆ ನನ್ನ ಭಾವ ಅಂತ ಹೇಳಿ ನೀನೆಂತ ಭಾವ ಅಂತ ಕರೆಯುವುದು? ನನ್ನ ಭಾವ ಇದ್ದಾನೆ, ಅವನಿಗೂ ಗೌರವವನ್ನು ಸಲ್ಲಿಸು ಅಂತ ಹೇಳಿದ್ದು. ನಮಸ್ಕಾರ. ಬಂತು ಬಂತು. ಏನು ಏನಾಗಿದೆ? ಆಗಿಲ್ಲ. ಸರಿಯಾಗಲಿಲ್ಲ. ಇಲ್ಲ, ಇನ್ನು ಆಗ್ಬೇಕಷ್ಟೇ. ನನ್ನ ಭಾವ ಸಿಟ್ಟು ಬಂದ್ರೆ ಅಕಂ ಹೇಳಿ ಪ್ರಯೋಜನ ಇಲ್ಲ ಅವನ. ಮನುಷ್ಯರಲ್ಲ ಕೋಪ ಅಂದ್ರೆ. ಕೋಪ ಅಂದ್ರೆ ಮನುಷ್ಯರಲ್ಲ. ಮತ್ತೆಂತದ್ದು ಪ್ರಾಣಿಯ? ಹಾಗಲ್ಲ. ಮತ್ತೆ ಉಗ್ರ. ಮತ್ತೆ ಉಗ್ರ. ಉಗ್ರ. ಹಾ. ನಾನು ನಿಮ್ಮನ್ನೆಂದರೆ ಕಾಣಲಿಕ್ಕೆ ಬರಬಾರ್ದು. ನನ್ನನ್ನು ಕಾಣಲಿಕ್ಕೆ ಬರುವುದು ಅಂತ ಗೊತ್ತುಂಟು. ಹಾ. ಹೇಳು ನನ್ನದ್ದೇನು ಅಂತ ಕೇಳಿದ್ದು. ಒಂದು ವಿಷಯ ಅಂದ್ರೆ ಹಾ. ನೀನಾದ್ರೂ ಇಲ್ಲಿ ತಲೆ ಬಿಸಿ ಮಾಡ್ತಾ ಇತ್ರಲ್ಲ. ಹಾ. ಆಯ್ತು. ಏನು ಮಾಡಲಿ ಪಾಂಡವರ ಕೋಳಿ ಪಡೆ. ಕೋಳಿ ಪಡೆ ಅಲ್ವಾ ಅದು? ಸೋಲಿ ಪಡೆ. ಒಂದ ನಾನು ಹೇಳುವಾಗ ಸರಿ ಕಿವಿಗೊಟ್ಟು ಕೇಳ್ಬೇಕು. ಕೋಳಿ ಪಡೆ ಅಂತ ಹೇಳುವ ಕೌರವ ನಾನು. ಬಾವಯ್ಯ ಅದು ಬೇರೆ ಇದ್ದಾರೆ ನಮ್ಮಲ್ಲಿ ಆ ಗೌರವನೇ. ಅವ ಎಲ್ಲಿಗೆ ಕಿವಿ ಕೊಟ್ಟು ಹೇಳುವುದು? ಅಲ್ಲಿ ಅಂಗಾತ ಬಿದ್ದುಕೊಂಡಿರ್ತಾನೆ. ಏನ ಮಾಡುವುದಿನ್ನು ಪಾಂಡವರ ಸೋಲಿಪಡೆ. ಕೋಳಿ ಪಡೆ. ಹಾ. ಅದನ್ನ ತಲೆ ಬಿಸಿ ಮಾಡಿಕೊಳ್ತಾ ಇರ್ತೀರಲ್ಲ. ಹೌದೌದು. ಅವತ್ತು ನಮ್ಮ ಜೀವನದ ಕೊನೆಯ ಉಸಿರಿರುವವರೆಗೂ ಪಾಂಡವ ದ್ವೇಷಕ್ಕೆ ಏನು ಮಾಡುವುದಕ್ಕಾಗ್ತದೆ? ಅದಕ್ಕೆ ಬೇಕಾಗಿ ಹೊಡಿತಾನು. ಹೌದೌದು. ಈಗ ಯುದ್ಧ ಪ್ರಾರಂಭ ಕೆಲ ದಿವಸ ಆಯ್ತು. 12 ದಿವಸಗಳು ಸಂದು ಹೋಯಿತು. ಹೌದೌದು. ಹಾ. ಈಗ ನಾವು ಆ ಹುಡುಗನನ್ನು ಕೊಂದಿದ್ದೇವೆ. ಹುಡುಗನನ್ನು ಕೊಂದದ್ದಲ್ಲ, ಅಭಿಮನ್ಯನು. ಹುಡುಗರು ಅವ ಹುಡುಗ ಆಗಿರ್ಬಹುದು, ಆದ್ರೆ ನಮ್ಮ ವಂಶದ ಕುಡಿ ಅವ. ಅವ ಸಾಮಾನ್ಯ ಕುಡಿ ಅಲ್ಲ, ನಮ್ಮ ವಂಶದ ಕುಡಿ, ದೊಡ್ಡ ಕುಡಿ ಆಗ್ಬೇಕು. ರಣಾಂಗಣದಲ್ಲಿ ರಣಕುಡಿ. ಅಣ್ಣ ಕುಡಿ ನಿಮಗಿಂತವು. ಬೇಡದ್ದಲ್ಲ, ಬೇಡದಲ್ಲ. ನನ್ನ ಭಾವನೆಗೆ ಕುಡಿಯ ಹಾಗೆ ಕಾಣ್ತಾನ. ನಾನು ಕುಡಿಯ? ನಾನು ಕುಡಿ. ದೊಡ್ಡ ವಿಮರ್ಶೆ ಬೇಡ. ಅಲ್ವ ಬಾವ? ಅವರ ಆಚೆ ಹೋಗುವಾಗಲೇ ನನಗೆ ಬೇಸರ. ನನಗೆ ಸಮಸ್ಯೆ ಇಲ್ಲ ಪುಣ್ಯಾತ್ಮ. ಅವನು ಮುಖ
ಏನಾಗಿದೆ ಮುಖಕ್ಕೆ? ಮೂಗಿಯಲ್ಲಿಟ್ಟು ಕಣ್ಣೆಲ್ಲಿಟ್ಟು ಒಂದು ಗೊತ್ತಾಗುತ್ತದೆ. ಮಾವಯ್ಯ, ಎಲ್ಲ ಇರುವ ಸ್ಥಳದಲ್ಲೇ ಉಂಟು. ಉಂಟಲ್ಲ? ಹಾ. ಒಂದು ಮುಖ ತೊಳೆದ್ರೆ ಮತ್ತೆ ಹಾಗೆ ಮಾಡಿದ್ರೆ ಕಷ್ಟ ಆಗ್ತದೆ. ಈಗ ಅದೆಲ್ಲ ಅಗತ್ಯ ಉಂಟು. ಅಗತ್ಯ ಇರುವಂತದ್ದು ಯಾವ್ದಾದ್ರು ಮಾತಾಡ. ಮುಖ ತೊಳಿಲಿಕ್ಕೆ ನೀವು ಹಚ್ಚಿಕೊಂಡು ಬಂದದ್ದು. ಮತ್ತೆ ಆಯ್ತು ಮಾಡಿ ತೊಳಿ. ಬೆಳಿಗ್ಗೆ ಎದ್ದು ಮುಖ ತೊಳೆದು ಬರ್ತಾನೆ. ಹಾ. ಆಯ್ತು ಮಾಡಿ ನನಗೇನು. ಇದು ಹಾ. ನಾವು ಈಗ ಪಾಂಡವರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇವೆ. ಹೌದು. ನಾಳೆಯ ಬಗ್ಗೆ ಏನು ಅಂತ. ನಾಳೆಯ ಬಗ್ಗೆ ಏನು? ಹೌದೌದು. ಅದು ನಮ್ಮ ಜೀವನದ, ನಾವೀಗ ಇಲ್ಲಿ ಸಂಭಾಷಣೆ ಮಾಡ್ತಾ ಇರುವುದು ಅದನ್ನೇ. 13ನೇ ದಿವಸದ ಯುದ್ಧ ಹೇಗೆ? ಯುದ್ಧ ಹೇಗೆ? ಹಾ. ಈಗ ನಾವು ಆಲೋಚನೆ ಮಾಡುವಾಗ ಅವರಲ್ಲಿ ಆಲೋಚನೆ ಮಾಡ್ತಾರೆ ಇಲ್ವೋ? ಅವರಲ್ಲಿ ಈ ಸಲ ಆಲೋಚನೆ ಮಾಡ್ಲಿಕ್ಕೆ ಅದಕ್ಕೆಲ್ಲ ಎಲ್ಲಿ ಉಂಟು? ಎಲ್ಲ ದುಃಖದಲ್ಲೇ ಇದ್ದಾರೆ. ಬಲ ಹೋಯ್ತಲ್ಲ. ಅದೆಲ್ಲ ನೀವು ಎಣಿಸುವುದು. ಹಾ? ನೀವು ಎಣಿಸುವುದು. ಹಾ. ಈಗ ಅವರೆಲ್ಲರೂ ಸತ್ತಿದಾರ ಇದ್ದಾರಲ್ಲ? ಪಾಂಡವರಿದ್ದಾರೆ, ಆದ್ರೂ ಅಭಿಮನ್ಯು ಸತ್ರ ಅರ್ಜುನನ ಅರ್ಧ ನೈತಿಕ ಬಲವೇ ಕುಸಿದ ಹಾಗಲ್ವೇನೋ? ಅರ್ಜುನನ ಅಭಿಮಾನಿ ಒಬ್ಬ ಸತ್ರೆ ಏನಾಗ್ತದೆ? ಅಭಿಮಾನಿ ಅಲ್ವೋ? ಅಭಿಮನ್ಯು. ಅಭಿಮನ್ಯು ಸತ್ರೆ ಮತ್ತೆ ಅಭಿಮಾನಿ ಬಾಯಿಗೆ. ಇನ್ನೂ ಜನ ಇಲ್ವಾ? ಹಾ. ಹಾಗೆ ಅಲ್ಲಿ ಏನಾಗ್ತದೆ ಅಂತ ನೋಡಿ ಬರ್ಬೇಕು ಅಂತ ನೀವೇ ಹೇಳಿ. ಹೌದು ಹೌದಲ್ಲ? ಹೌದೌದು. ಹಾಗೆ ನಾನು ಹೋದೆ. ಹೋದೆ ಹೋದವರ ಬೀಡಿಗೆ ಹೋದೆ. ಬೀಡಿಗೆ. ಈಗ ಪಾಂಡವರು ಅದನ್ನು ಪ್ರಾರಂಭಿಸಿದ್ದಾರೆ. ಅದರಲ್ಲೇ ಇರುತ್ತಲ್ಲ ಪುಣ್ಯಾತ್ಮ, ಅದು ಬೀಡಿಗೆ ಅಂತ ಬೇಡ, ಬೀಜಾಜಿಗೆ. ಬೀಡಾಟಿಗೆ ತಂಬಿಗೆ. ತಂಬಿಗೆ ಆಜೀವಕ್ಕೆ ಬೇಕಾಗಿತ್ತು. ತಂಬಿಗೆ ಅಂತ ಹೇಳಿದ್ರೆ ತಂಗುವ ಸ್ಥಳ. ಆ. ಹಾಗೆ ಅಲ್ಲಿಗೆ ಹೋದೆ. ಹಾ. ಏನಾದರೂ ವಿಷಯ ಇರಬಹುದು ಅಂತ. ಆ. ವಿಷಯ ಕೆಲವರ ಕಿವಿ ಕೆಲವರ ಬಾಯಿಯಲ್ಲಿ. ಅದೇನು ಜೇನು ತತ್ವ ಹಚ್ಚಿದ್ದಾರ ಕಿವಿಗೆ? ಹಾಗಲ್ಲ, ಮತ್ತೆ ವಿಷಯ ಮಾತಾಡುವುದು. ಏನಂತೆ? ವಿಷಯ ಮಾತಾಡುವುದು ಏನು ಅಂತ ನಾನು ಆಲೋಚನೆ ಮಾಡಿ ಒಬ್ಬರಿಗೆ ಕಿಟ್ಟಿ. ನನಗೆ ಗೊತ್ತಾಯ್ತು ಮಾವ. ಏನು? ಅಭಿಮನ್ಯು ಸತ್ತ ವಿಷಯ. ಬರ್ತದೆ, ಅದು ಅವರ ಬಾಯಿಗೆ ಒಳ್ಳೆದಾಗ್ತದೆ. ಅಭಿಮಾನಿ ಸತ್ತ ವಿಷಯ ಆಗಿದೆಯಲ್ಲ? ಏನು ವಿಷಯ ಅಂತ ಗೊಳ್ಳೋದು. ಯಾವ ಅರ್ಜುನಕ್ಕೆಲ್ಲ ಮಧ್ಯ ಪಾಂಡವ ಅವ ಶಪಥ ಮಾಡಿದ್ದಾರೆ. ಹಾಗೊಂದು ಕ್ರಮ ಉಂಟು ಸತ್ಯನಾರಾಯಣ ಪೂಜೆಗೆ. ಅದೊಂದು ಕ್ರಮ ಉಂಟು. ನಾವು ಕೂಡ ಮಾಡಿದ್ದೇವೆ, ಮಾಡಿಲ್ಲ ಅಂತ ಏನಿಲ್ಲ, ಮಾಡುವ ಕ್ರಮ ಉಂಟು. ಸತ್ಯನಾರಾಯಣಲ್ಲ, ತಿಲೋಮ. ಅದು ನಿನಗೆ ಈಗ ಸತ್ಯನಾರಾಯಣ ಪೂಜೆ ಅಲ್ಲಿ ಉಂಟ. ಶಪಥ ಶಪಥ. ನೀನು ದೊಡ್ಡ ಶಬ್ದವನ್ನು ಹೊತ್ತ ಹಾಕುವುದಕ್ಕಿಂತ ಪ್ರತಿಜ್ಞೆ ಹಾಕಿದ್ದಾನೆ, ಭಾಷೆ ಹಾಕಿದ್ದಾನೆ ಅಂತ ನಿನಗೆ ಸರಳವಾಗಿ ಹೇಳಿಕೆ ಸಂಕಟವ. ಅದು ಭಾಷೆ ಹಾಕಿದ್ದಾರೆ. ಹಾ. ಭಾಷೆ ಹಾಕಿದ್ದಾರೆ. ಏನಂತೆ? ಏನು ಭಾಷೆ ಅಂತ ನನ್ನ ತಿಳಿಯೋದು. ಹಾಗೆಲ್ಲ ಚೆನ್ನಾಗಿ ನೀನು ಅವರನ್ನು ಆಗಾಗ ನೋಡ್ತಾ ಇದ್ದಿ ಎಂತದು? ಎಂತ ಇಲ್ಲ ಆಗಾವ. ಇವ ಯಾವತ್ತು ಬರುವವನಲ್ವ? ನನ್ನ ಮುಖ ನೋಡ್ಲಿಲ್ವ ಇವ? ನೋಡಿದ್ದಾನೆ. ಮತ್ತೆ ಯಾಕೆ? ಏನಂತ ಗೊತ್ತಿಲ್ಲ, ಇತ್ತೀಚೆಗೆ ತುಂಬಾ ಮಂದಿಯನ್ನು ಹಾಗೆ ಓರೆಯಲ್ಲಿ ನೋಡುದು. ಒಮ್ಮೆ ವೈದ್ಯರ ಬಳಿ ಕಳುಹಿಸುವುದು ಒಳ್ಳೆಯದು. ಅಲ್ಲ, ಇನ್ನು ಮುಖ ನೋಡ್ಲಿಕ್ಕಿಲ್ಲಲ್ಲ. ಏನು? ಅವರು ನಮಗೆ ಎನ್ನಿಸಿದ್ದಾರೆ. ಯುದ್ಧ ಎಲ್ಲ ಮುಗಿದ ಮೇಲೆ ಅವರು ಸಿಂಧೂ ದೇಶವನ್ನು ಸೇರಿಕೊಳ್ತಾರೆ. ಎಂತ ಸೇರಿಕೊಂಡು ಅವರು ಇಲ್ಲಿ ಬಿದ್ದುಕೊಂಡಿರ್ತಾರೆ. ಮಾವಯ್ಯ, ಸಿಂಧು ದೇಶವನ್ನೆಲ್ಲ ಸೇರ್ಲಿಕ್ಕಿಲ್ಲ. ಇಲ್ಲಿ ನನಗೊಂದು ಅಗ್ರ ಸ್ಥಾನ. ಇಲ್ಲಿ ಅವರು ಹೆಂಡತಿ ಮನೆಯಲ್ಲಿ ಅವನಿಗೆ ಯಾಕೆ ಕಾಣಿಸ್ತಿಲ್ಲ? ಯಾಕೆ? ನನ್ನ ತಂಗೆಗೆ, ತಂಗಿ ಅಲ್ಲ ಅವಳು, ಮತ್ತೆ ಅವಳು ನನ್ನ ಕರುಳ ಬಳ್ಳಿ. ಹೌದು. ಅವಳಿಗೆಲ್ಲಾದ್ರೂ ಗಂಡನ ಮನೆಯನ್ನು ಸೇರುವಂತಹ ವೇಳೆಯಲ್ಲಿ ತವರು ಮನೆಯ ನೆನಪು ಬರಬಹುದು ಅಂತ ನಾನೇ ಇಲ್ಲಿ ಇರಿಸಿಕೊಂಡದ್ದು. ಮಾವಯ್ಯ, ಅದಕ್ಕೆ ಅವತ್ತು ಕರುಳ ಬಳ್ಳಿಯನ್ನು ಕಿತ್ತು ಕೊಟ್ಟದ್ದು. ಯಾರದ್ದು? ಅದನ್ನು ಕೀಳ್ಲಿಕ್ಕೆ ಎಂತ ಗೊತ್ತಿಲ್ಲ. ನನ್ನ ವಿಷಯ ನಿನಗೆ, ನೀನು ಬಂದದ್ದನ್ನು ಹೇಳು. ಎಂತ ವಿಷಯ ಅಂತ ನನಗೆ ಗೊತ್ತಾಗಬೇಕಲ್ಲ. ಅವ ಶಪಥ ಮಾಡಿದ್ದು ಯಾವುದಂತ? ಯಾವ್ದುಂಟ? ಈಗ ಅಭಿಮನ್ಯುವನ್ನು ನೀವು ಕೊಂದಿದ್ದೀರಿ. ಹೌದು. ಸಾಯದಿಲ್ಲ. ಹೌದು. ಅದಕ್ಕೆ ಅವರು ಶಪಥ ಮಾಡಿದ್ದು ನಾಳೆ ಸೂರ್ಯೋದಯ ಆಗಿ ಸೂರ್ಯನಿಗೆ ಅಸ್ತಮ ಆಗೋದರ ಒಳಗೆ. ಸೂರ್ಯನಿಗೆ ಅಸ್ತಮ. ಸೂರ್ಯನಿಗೆ ಅಸ್ತಮ ಅಲ್ಲ, ನಿನಗೆ ಅಸ್ತಮ. ಸೂರ್ಯನಿಗೆ ಅಸ್ತಮ ಆಗ್ತದ? ಸೂರ್ಯಾಸ್ತಮಾನ. ಅಸ್ತಮಾನದ ಒಳಗೆ. ಸೂರ್ಯಾಸ್ತಮಾನ ನನಗೆ ಕಿವಿ ಕೇಳ್ತದೆ ಮಾಡಿ. ಅದನ್ನು ಸರಿ ಹೇಳು. ಮತ್ತೆ ಸೂರ್ಯನಿಗೆ ಅಸ್ತಮ ಆಗ್ತದೆ ಅಂತ ಹೇಳ್ತಾರೆ. ಸೂರ್ಯಾಸ್ತಮಾನದ ಒಳಗೆ. ಸೂರ್ಯಾಸ್ತಮಾನದ ಒಳಗೆ. ನಿಮ್ಮದು ಶಾಲೆಯಲ್ಲಿ
ವರ್ತಮಾನದ ಒಳಗೆ. ಗೊತ್ತಾಯ್ತಲ್ಲ? ನಿನಗೆ ಬೇಡ. ಸಂಜೆ ಆಗುವುದರ ಒಳಗೆ. ಸಂಜೆ ಮಾಡುವುದರ ಒಳಗೆ. ಒಳಗೆ ಸುಲಭದ ಹೇಳಿಕೊಡ್ಬೇಕು, ಕಷ್ಟದಿಂದ ಹೇಳ್ಕೊಡ್ಬೇಕು. ಅವರಿಗೆ ಅದು ಸ್ವಲ್ಪ ಭಾಷೆ ನೀವು. ತಯಾರು ಮಾಡಿ ನನ್ನ ಭಾವನೆಗೆ ಭಾಷೆ ಇಲ್ಲ ಅಂತ ಹೇಳುವುದು. ನಿಮಗೆ ಒಳ್ಳೆ ಇಬ್ಬರಿಗೆ ಉಂಟು. ಅಸ್ತಮಾನ ಮಾಡುವುದರ ಒಳಗೆ. ಒಳಗೆ 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 ಸೈನ್ಯವನನ್ನು ಕೊಲ್ತೇನೆ. ನಾನು ಬರುವುದಿಲ್ಲ ಬಾಬಾ. ನೀನು ಓಡಿದ್ಯಾ ಅದಕ್ಕೆ ನಿನ್ನ ಅಪ್ಪನಿಗೆ ಬೇಕಾಗ್ಯ ಏನುಂಟ ಪ್ರತಿಜ್ಞೆ ಮಾಡಿದವ ಯಾರು ಅರ್ಜುನ. ಮಾಡ್ಲಿ ಅವ ಹೇಳಿದ್ದನ್ನೇ ಮಾಡ್ತಾನೆ. ಹಾ ನಾನು ಇಷ್ಟೆಲ್ಲ ಮಾಡಿದ್ದು ಯಾರಿಗಾಗಿ? ಯಾರಿಗಾಗಿ? ನಿನಗಾಗಿ ಅಲ್ವೇ? ಹೌದು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಹಾ ಹಗಲು ಇರುಳು ಎನ್ನದೆ ಹಾ ನಿನಗಾಗಿ ದುಡಿದೆ ಬಾಬಾ. ಹಾ ಆದ್ರೆ ಹಾ ಜಯಾಪಜಯಗಳ ಎಲ್ಲ ವಿವರಣೆ ನಿನಗೆ ಬರುತ್ತಾ ಉಂಟು. ಹಾ ಈಗ ಅಭಿಮನ್ಯುವನ್ನು ಸತ್ತು ಹೋದ. ಹಾ. ಅದಕ್ಕೆ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಹಾ. ನನ್ನನ್ನು ಕೊಲ್ತಾರಂತೆ. ಹಾ. ಬಾಬಯ್ಯ ಎಂತದ? ಆಗಿಲ್ಲ ಬಾಬಯ್ಯ. ಮತ್ತೆ ನಾನು ನಿನಗೋಸ್ಕರ ದುಡ್ದವ. ಹಾ. ಹೋಗುದಿದ್ರೆ ನೀನು ಹೋಗ್ಬೇಕಿತ್ತು. ಹಾ. ಬದಲಾಗಿ ನನ್ನನ್ನು ನನ್ನ ತಲೆದಂಡ ಇದು ನ್ಯಾಯವೇ ಬಾಬಯ್ಯ. ನನಗೊಂದು ಅಪ್ಪಣೆಯನ್ನು ಪತ್ರ ಇದ್ದಾದ್ರೆ ಹಾ. ನಾನು ಇಷ್ಟರವರೆಗೆ ಹೋಗಲಿಲ್ಲ. ಹಾ. ಸಿಂಧು ದೇಶವನ್ನು ಶಾಲೆ ಕಳ್ತಾನೆ ಬಾಬಾ. ಗಲರಿಯ ಚಾಲನ ಬಲವುಂಟು ನನಗೆ ವಜ್ರ ಪಂಕರವಾಗಿ ಕೊಲವನು ನಾವು ಕರನು ನನಗೆ ಬಲ್ಲವು ತಂದನವ ನಿನಗೆ ಗಲರಿಯ ಚಾಲನ ಬಲವುಂಟು ನನಗೆ ಬಾ ಇಲ್ಲಿ ಬಾ. ಏನಾಯ್ತು ನಿನಗೆ? ನನ್ನ ತಲೆ ಪ್ರಾಣ ಭೀತಿ. ಅಷ್ಟು ಸುಲಭದಲ್ಲಿ ನಿನ್ನನ್ನು ಸಾಯಲಿಕ್ಕೆ ನಾನು ಬಿಡ್ತೇನೆ ಬಾವ. ಜೊತೆಗೆ ನೀನು ಹೋದ್ರೆ ಬಾಬಯ್ಯ. ನಾನು ಸತ್ರೆ ಎಲ್ಲವೂ ಮುಗೀತಲ್ಲ, ಹಾ. ಮತ್ತೆ ಯಾವುದೂ ಇಲ್ಲಲ್ಲ. ನಾನು ಸಾಯುವುದು ಹೇಗೆ ಅಂತ ಬೇಕಲ್ಲ. ಅರ್ಜುನ ಒಮ್ಮೆ ಸುಮ್ಮನೆ ಕೂತುಕೊಳ್ಳ. ಹೇಳುವವರೆಲ್ಲ ಮಾಡುವುದಿದ್ರೆ ಮಹಾಭಾರತ ಯುದ್ಧ ಎನ್ನುವುದು 12 ದಿವಸ ಹೋಗ್ತಾ ಇರಲಿಲ್ಲ, ಒಂದೇ ದಿವಸದಲ್ಲಿ ಮುಗಿತಿತ್ತು. ಬಾಬಯ್ಯ ಓ ಹಾಗಾದ್ರೆ ಈಗ ಮಾಡ್ಲಿಕ್ಕಿಲ್ವ? ಮಾಡಿದ್ದಾನೆ ಅಂತಲೇ ಇಟ್ಟುಕೊಳ್ಳುವ, ಮಾಡುವುದಕ್ಕೆ ಪ್ರಯತ್ನ ಪಡ್ತಾನೆ ಅಂತ ಇಟ್ಟುಕೊಳ್ಳುವ. ಹಾ. ಬಾಯಿಲಿ ಹೆದರಬೇಡ.
ಎಲ್ಲಿಗೆ ಬರುವುದು? ಈಗ ಸೇನೆಯ ಒಳಗಿರುವ ನಿನ್ನನ್ನು ಮುಟ್ಟಬೇಕು ಅಂತ ಆದ್ರೆ ಸೇನೆಯ ಹೊಣೆಗಾರಿಕೆ ಯಾರಿಗೆ? ಅವರಿಗೆ. ಸೇನಾಧ್ಯಕ್ಷರಾದಂತಹ ಆಚಾರ್ಯ ದ್ರೋಣರಿಗೆ. ಹೌದು. ಹೌದಾ? ಅವರು ಯಾವತ್ತೋ ಕೈ ಬಿಟ್ಟಾಗಿದೆ. ಬಿಡು, ಒಂದು ಕಾರಣವನ್ನು ಕೊಟ್ಟೆ. ಇನ್ನೊಂದು, ಚಕ್ರವ್ಯೂಹವನ್ನು ಬಲ್ದದ್ಯಾರು? ದ್ರೋಣಾಚಾರ್ಯರು. ಇವನ ಅಭಿಮನ್ಯುವಿನ ಬಿಲ್ಲನ್ನು ಮುಕ್ಕಡಿಗೊಳಿಸಿದ್ಯಾರು? ಕರ್ಣ. ಅಭಿಮನ್ಯುವನ್ನು ಕೊಂದದ್ಯಾರು? ಅವ ಹುಡುಗ ಗದಾದ. ಹೌದಾ? ಈ ಮೂವರಿಗೂ ಆಗಬೇಕಾದ್ದು ಅಲ್ವಾ ಶಿಕ್ಷೆ? ಹೌದು. ಏನೂ ಅಪರಾಧಿ ಅಲ್ಲ. ಏನು ಅಲ್ಲದ ನಿನ್ನನ್ನು ಕೊಲ್ಲುವುದಕ್ಕೆ ಎಷ್ಟು ಸುಲಭದಲ್ಲಿ ನಾನು ಬಿಡ್ತೇನೆ? ಬಾವಯ್ಯ, ಆ? ಇನ್ನೊಂದು ವಿಷಯ ಉಂಟು. ಯಾವುದು? ಇಷ್ಟೆಲ್ಲ ಮಾಡಿಸಿದ್ಯಾರು? ನಾನು. ಮತ್ತೆ ಹೌದಾ? ಈಗ ನಿಮ್ಮನ್ನೆಲ್ಲ ಮುಟ್ಟಬೇಕು ಅಂತಾದ್ರೆ ಮೊದಲಾಗಿ ನನ್ನನ್ನು ಮುಟ್ಟಬೇಕು ಅವರಲ್ಲ. ಹೌದು. ಆಲೋಚನೆ ಮಾಡಬೇಡ. ಇನ್ನು ಏನು ಆಲೋಚನೆ ಮಾಡುವುದು ಬಾವಯ್ಯ? ಆಚಾರ್ಯ ಭೀಷ್ಮರು ಆಳಿದ ಮೇಲೆ ನಮ್ಮ ಸೇನೆಯ ನಾಯಕತ್ವವನ್ನು ದ್ರೋಣಾಚಾರ್ಯರಿಗಿತ್ತಿದ್ದೇವೆ. ಯಾಕೆ? ಯಾಕೆ? ಅವರ ಕೃಪಕಟಾಕ್ಷ ನಮ್ಮ ಮೇಲೆ ಉಂಟು ಎನ್ನುವ ಕಾರಣದಿಂದ. ನಾಲಿಗೆ ಒಂದು ಸರಿ ಉಂಟು ಅಂತ ಆದ್ರೆ ಭಾವ ಯಾರ ಜೊತೆಯಲ್ಲೂ ನಮಗೆ ಬದುಕಲಿಕ್ಕೆ ಬಾವಯ್ಯ, ಆದ್ರೆ ಅವರೊಂದು ಮಾತನಾಡಿದ್ದಾರೆ. ಏನಂತೆ? ನಿಮ್ಮ ಜೀವಕ್ಕೆ ನೀವೇ ಹೊಣೆ. ಅದು ನಿನ್ನೆ ದಿವಸ ಹೇಳಿದ್ದಲ್ವ? ಹೌದು. ಇವತ್ತಿಗೆ ಅನ್ವಯ ಇಲ್ಲ. ಅದು ನಿನ್ನೆ ದಿವಸಕ್ಕೆ ಮಾತ್ರ. ಇವತ್ತಿನ ದಿವಸಕ್ಕೆ ಏನು? ಅಥವಾ ಇವತ್ತಿನ ಇರುಳು ಕಳೆದು ನಾಳೆ 13ನೇ ದಿವಸ, ನಾಳೆಗೆ ಏನು ಎನ್ನುವುದರ ಬಗ್ಗೆ ನಾನು ಆಲೋಚಿಸ್ತೇನೆ. ಬಾರಣ್ಣ ಜೊತೆ. ಬ್ರಾಹ್ಮಣನಾಗಿ ಮಾಡಬಾರದಂತಹ ಅನ್ಯಾಯ ಮಾಡಿದೆ ಅಂತ ನನ್ನ ಮನಸ್ಸು ಗೊತ್ತಿ ಹೇಳ್ತಾ ಇದೆ. ಹಲವು ಕರಿಗಳು ಸೇರಿ ಸಿಂಹದ ಮರಿಯೊಂದನ್ನು ಹೊಸಜ್ಜಿ ಹಿಸುಕಿ ಕೊಲ್ಲುವಂತೆ ಅಭೇದ್ಯವಾದಂತಹ ಚಕ್ರವ್ಯೂಹವನ್ನು ಭೇದಿಸಿ ಒಳಬಂದಂತಹ ಭಾರತ ರತ್ನ ಅಂತ ಭೀಷ್ಮಾಚಾರ್ಯರಿಂದ ಕರೆಸಿಕೊಂಡಂತಹ ಅಭಿಮನ್ಯುವನ್ನು ನಾವೆಲ್ಲ ಒಟ್ಟು ಸೇರಿ ಕೊಂದು ಮಣ್ಣು ಕೂಡಿಸಿದೆವಲ್ಲ. ಯಾಕೆ ಈ ಕಾರ್ಯ ನಡೆದು ಹೋಯಿತು? ನನಗಾಗಿಯೇ? ನನ್ನ ಸ್ವಾರ್ಥಕ್ಕಾಗಿಯೇ ಅಲ್ಲ. ಸುಯೋಧನನ ಕಟ್ಟು ನುಡಿಯನ್ನು ಕೇಳಿ ಚಕ್ರವ್ಯೂಹವನ್ನು ರಚಿಸಬೇಕಾಯಿತು. ಪಾಂಡವ ಪಕ್ಷದಿಂದ ಅದನ್ನು ಭೇದಿಸುವುದಕ್ಕೆ ಅರ್ಜುನ ಹೊರತು ಮತ್ತಾರೂ ಬರಲಾರರು ಹೀಗೆಂದು ಭಾವಿಸಿದ್ರೆ ಪಾರ್ಥ ಕುಮಾರ ಬಂದಿದ್ದ. ಆದರೆ ಆ ಚಂದ್ರವಂಶದ ಕುಡಿ ಉಳಿಲಿಲ್ಲ, ಅಳಿದು ಹೋದ. ಆದರೆ ಅಪವಾದಕ್ಕೆ ಅಪಖ್ಯಾತಿಗೆ ಬ್ರಾಹ್ಮಣನಾದಂತ ನಾವೇ ಕಾರಣನಾದಿನಲ್ಲ ಅಂತ ಶಿಬಿರವನ್ನು ಸೇರಿ ದುಃಖಿಸ್ತಾ ಇದ್ದೆ. ಎಲ್ಲರೂ ಬೌದನವನಿಡಗಿಗೆ ಗುರುವರನಿಡಗಿಗೆ ನಿಮ್ಮ ಬಿಡದಿಯಲ್ಲಿ ವಿಜಯೋತ್ಸವ ಆಚರಿಸ್ತಾ ಇರುವುದು ನನ್ನ ಗಮನಕ್ಕೂ ಬಂತು. ಹೌದು, ಈಗ ಮಾತ್ರ ನಿನ್ನ ಭಾವನನ್ನು ಜೊತೆ ಸೇರಿಕೊಂಡು ನನ್ನ ಈ ಬಿಡದಿಗೆ ಬಂದಿದ್ದಲ್ಲ. ಹೌದು, ನಿನ್ನ ಮುಖ ಕಳೆಗೊಂಡಿದೆ. ಹೌದು, ಈತ ಯೋಚನಾ ಮಗ್ನನಾಗಿದ್ದಾನೆ. ಹೌದು, ಏನಾಯ್ತಪ್ಪ? ಯಾಕೆ ಬಂದಿರಿ? ಎಲ್ಲ ಆಯ್ತಾಗ್ತದೆ, ನೀವೇ ಗಲ್ಲಿಯಾಚಾರ್ಯಕ್ಕೆ ಗುರುವರಿಯ ಅರುಣವನ್ನು ಸೈನ್ಯವೇ ಬಂದ ದಿಗ್ಗಜವ ನಾಳೆ ತೊಳಗೆ ಬಾಬುವ
ಪಾದಗಳಿಗೆ ಶಿರಸಾಷ್ಟ ಅಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಷ್ಟು ನಮಸ್ಕರಿಸ್ತೀನಿ ಗುರುಗಳೇ. ಅತಿಯಾದಂತಹ ವಿನಯ ಅದು ಅಲ್ಲ, ಸಲ್ಲದು ಅಂತ ಹೇಳಿದ್ರೆ ನನಗೆ ಬೇರೆ ದಾರಿ ಇಲ್ಲಲ್ಲ. ಬೇಕಾದ ದಾರಿಯನ್ನು ಕಂಡುಕೊಂಡವನೇ. ಈಗ ದಾರಿ ಇಲ್ಲ ಅಂತ ಹೇಳ್ತಾರೆ. ದಾರಿ ಇಲ್ಲ ಅಂತ ಹೇಳಿದ್ರೆ ಸೇನಾಧ್ಯಕ್ಷರಾಗಿ ನಿಮಗೆ ನಿದ್ದೆ ಬರ್ತದೆ, ನನಗೆ ನಿದ್ದೆ ಬರ್ತದೆ ಬರಲಿಲ್ಲ. ಇಲ್ಲಪ್ಪ, ನಾನು ಹಗಲಿನ ಇಷ್ಟವನ್ನು ಯೋಚಿಸಿ ಇಲ್ಲೇ ಕುಳಿತದ್ದು. ಗುರುಗಳೇ, ನಿದ್ದೆ ಕಣ್ಣಿಗೆ ಹತ್ತಿರ. ಹೌದಾ? ಈಗ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ ಗುರುಗಳೇ. ಏನಪ್ಪ? ಯುದ್ಧ ಸಂಘಟಿಸಿದ್ದು ನನಗೆ ಬೇಕಾಯಿತು, ಚಕ್ರವ್ಯೂಹವನ್ನು ನಿರ್ಮಾಣ ಮಾಡಿದ್ದು ನೀವು. ಧರ್ಮಜನನ್ನು ಕಟ್ಟಿ ತರಬೇಕು ಅಂತ ಹೇಳಿದೆ. ಮೊದಲನೆಯ ದಿನ ನನ್ನಿಂದ ಸಾಧ್ಯವಾದರೂ ಕೃಷ್ಣಾರ್ಜುನರು ಬಂದರು, ಅವನನ್ನು ಬಿಡಿಸಿಕೊಂಡು ಹೋದರು. ಮತ್ತೆ ನಿನ್ನ ಕಟ್ಟು ನುಡಿ ನನ್ನನ್ನು ಕೆರಳಿಸಿತು. ಆದ ಕಾರಣವೇ ಚಕ್ರವ್ಯೂಹವನ್ನು ರಚಿಸಿದ್ದು. ಹೌದಾ? ನಿಮ್ಮ ಪಾಲಿಗೆ ಜಯ ತಂದು ಕೊಟ್ಟಿದ್ದೆ. ರಚಿಸಿದವರು ನೀವು, ಬಂದವ ಅಭಿಮನ್ಯು, ಬಿಲ್ಲನ್ನು ಮುಕ್ಕಡಿಗೊಳಿಸಿದವ ಕರ್ಣ, ಕೊಂದವ ಗದಾಧರ. ಈಗ ಬೇಹಿನಚರರು ಬಂದ ಆಡ್ತಾ ಇದ್ದಾರೆ. ಏನು ಅಂತ? ಪಾಂಡವರ ಬಿಡದಿಯಲ್ಲಿ ಪಾರ್ಥ ಪ್ರತಿಜ್ಞೆಯನ್ನು ಹಾಕಿದ್ದಾರಂತೆ. ಏನಿಲ್ಲ, ನಾಳೆ ಉದಯಿಸುವ ಸೂರ್ಯ ಅಸ್ತಮಿಸುವುದರ ಒಳಗಾಗಿ ಸೈಂಧವನು ತನ್ನ ತಲೆಯನ್ನು ಗೊಳುತ್ತೇನೆ. ಗುರುಗಳಿಗೆ ಗೊತ್ತಾಗಬೇಕಲ್ಲ ಮರ. ಒಂದು ವೇಳೆ ನನಗೆ ಅಸಾಧ್ಯವಾಗಿತ್ತು ಅಂತಾದ್ರೆ ಅಗ್ನಿಕುಂಡದ ನಿರ್ಮಾಣ ಮಾಡಿ ನಾನೇ ಪ್ರಾಣಾರ್ಪಣೆಯನ್ನು ಮಾಡಿಕೊಳ್ಳುತ್ತೇನೆ. ಈಗ ನನಗೆ ಬೇರೆ ಏನು ಬೇಸರ ಇಲ್ಲ. ಈಗ ನನ್ನ ಅಂಕೆಯಲ್ಲಿ ಇರ್ತಿದ್ರೆ ಅವನನ್ನು ಕೊಲ್ತೇನೆ ಅಂತ ಹೇಳಿದ್ರೆ ಸರಿ, ದೊಡ್ಡ ವಿಷಯ ಅಲ್ಲ. ನೀವು ಯಾರು? ಶಾಪಾದಪಿ ಶರಾದಪಿ ಎನಿಸಲ್ಪಟ್ಟವರು, ಉಭಯ ಕುಲವಿಲ್ಲೋಜ, ನಮ್ಮ ಸೇನೆಯ ವರಿಷ್ಠ. ಅರ್ಜುನನಿಗೆ ಬಿಲ್ಲ ಹಿಡಿಯುವುದು ಹೇಗೆ ಅಂತ ಹೇಳಿಕೊಟ್ಟ ನೀವು ನಮ್ಮ ಸೇನಾಧ್ಯಕ್ಷನಾಗಿರುವಾಗ ಪಾರ್ಥ ನಿಮ್ಮ ಎದುರಿಗೆ ಒಂದು ಪ್ರತಿಜ್ಞೆಯನ್ನು ಹಾಕ್ತಾನೆ ಅಂತ ಆದ್ರೆ ನಿಮಗೆ ಅದನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಕೌರವರಾಯ ಕೇಳಯ್ಯ ಶೌರ್ಯ ಗುರುಗಳೇ, ಎಲ್ಲವನ್ನು ನಾವು ಮಾಡ್ತೇವೆ. ಹೀಗೆಂದು ಒಬ್ಬ ಆಡಿಕೊಳ್ತಾನೆ ಅಂತಾದರೆ ಅದು ಅವನ ಅಹಂಕಾರದ ಪರಮಾವಧಿ. ಹೌದು, ಯಾವುದೋ ಒಂದು ಶಕ್ತಿ ನಮ್ಮನ್ನು ಕುಣಿಸ್ತಾ ಇದೆ ಎನ್ನುವಂತಹ ಸತ್ಯವನ್ನು ಯಾವನು ಒಪ್ಪಿದ್ದಾನೋ ಅವನೇ ಆಸ್ತಿಕ. ಖಂಡಿತ. ಸೇನಾಧಿಪತಿಗಳು ನೀವು ಯಾಕೆ ಹೀಗಾಯಿತು? ಮತ್ತೆ ಮತ್ತೆ ಏರು ಸ್ವರದಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇತ್ತು. ಅಲ್ಲ, ನೀವಿರುವಾಗ ಹೀಗೆಲ್ಲ ಆಗ್ತದೆ ಅಂತಾದ್ರೆ ನಮಗೆ ಈ ಕೂಟದಲ್ಲಿ ನಮಗೆ ವಿಶ್ವಾಸ ಇರುವುದು ನಿಮ್ಮ ಮೇಲೆ. ಯಾಕೆಂದ್ರೆ ನೀವು ಹಾಗೆಲ್ಲ ಸುಮ್ಮನೆ ಎಲ್ಲ ವಿಷಯಕ್ಕೆ ತಲೆ ಹಾಕೋರಲ್ಲ. ನೀವು ತಲೆ ಹಾಕುವ ವಿಷಯಕ್ಕೆ ಮಾತ್ರ ತಲೆ ಹಾಕೋರು. ನಾವೆಲ್ಲ ಬರಲು ಪಾರ್ಥನ ಸಾರಥಿ ಹರಿ ನರಮಿಥ್ಯೆ ಯಾವುದು ಎಲ್ಲಾ ಕಾರ್ಯ ಹರಿಚಿತ್ತ ಅದು ಮಾತ್ರ ಸತ್ಯ. ಶೌರ್ಯ ಸಂಕಲ್ಪದಂತೆ ಈ ಲೋಕದ ಸಕಲ ಕಾರ್ಯವು ನಡೆಯುತ್ತದೆ ಹೊರತು ಮನುಷ್ಯರಾದಂತಹ ನಮ್ಮ ಇಚ್ಛೆಯಂತೆ ಯಾವುದು ನಡೆಯುವ ಹಾಗಿಲ್ಲ.
ಅವ ಆಡಿಸಿದ ಹಾಗೆ ನಾವು ಆಡಬೇಕು. ಗುರುಗಳೇ, ನಿಮ್ಮ ಮಾತಿಗೆ ವಿರೋಧ ಆಡ್ತೇನೆ ಅಂತ ಭಾವಿಸುವಾಗ ಇಲ್ಲ, ಒಂದು ಮಾತು ನೀವೇ ಕಲಿಸಿಕೊಟ್ಟದ್ದು. ಹೇಳುವ. ಈಗ ಅವ ದೇವರಾಗಿ ಏನಾದ್ರೂ ಮಾಡ್ತಾನೆ ಅಂತ ಆದ್ರೆ ನಾವು ಅದಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಪ್ರಯತ್ನವನ್ನು ಬಿಟ್ಟು ನಾವು ವಿರೋಧ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಅವ ಮಾನುಷನಾಗಿ ಕೇವಲ ನಗರ ರಥದಲ್ಲಿ ಸಾರಥಿಯಾಗಿದ್ದಾನೆ. ಈಗ ಭಾಷೆಯನ್ನು ಕೊಂಡವ ಪಾರ್ಥನ ಭಾಷೆಯನ್ನು ವ್ಯಕ್ತಗೊಳಿಸುವಲ್ಲಿ ನಿಮ್ಮ ಶ್ರಮ ಯಾಕೆ ಆಗುವುದಿಲ್ಲ ಅಂತ ಕೇಳುವುದು ನಾನು. ಖಂಡಿತವಾಗಿ ಹ, ಮನುಷ್ಯ ಪ್ರಯತ್ನಕ್ಕೆ ಹ. ದೈವಾನುಗ್ರಹ ಎನ್ನುವುದು ಇದ್ದೇ ಇದೆ. ಮತ್ತೆ ಉದ್ಯಮ, ಸಾಹಸ, ಧೈರ್ಯ, ಬುದ್ಧಿ, ಶಕ್ತಿ, ಪರಾಕ್ರಮ, ಹ, ಎಳೆದಾದಂಥ ದೈವ ಚಿಂತನ ಹೌದು, ಅದು ಮತ್ತೆ ಬರ್ತದೆ. ಇಷ್ಟು ಗಟ್ಟಿ ಉಂಟು ಅಂತಾದ್ರೆ ಆ ಏಳನೇದು ಬರ್ತದೆ. ಒಂದೇ ಬರ್ತದೆ. ಹ. ಆದ ಕಾರಣ ಹ. ಹರಿಯ ಮಾಯೆಯನ್ನು ಮೀರಿ ಹ, ಸೈಂಧವನನ್ನು ಉಳಿಸಬೇಕು ಅಂತಿದ್ರೆ ಹ. ನಿಮಗೊಂದು ದಾರಿಯನ್ನು ನಾನು ತಿಳಿಯ ಹೇಳ್ತೇನೆ. ಹೇಗೆ ಗುರುಗಳೇ? ನಾಳೆಯ ದಿನ ಹ. ಜಡಜ ವ್ಯೂಹವನ್ನು ರಚಿಸುತ್ತೇನೆ. ಅದನ್ನು ಭೇದಿಸುವುದಕ್ಕೆ ಹ, ಪಾರ್ಥಗಳು ಹ, ಕೈಲಾಸಪತಿಯಾದಂತಹ ಮುಖಂಡ ಪರಮೇಶ್ವರ ಬಂದರು. ಹ. ಅವನಿಂದಲೂ ಆ ಕಾರ್ಯ ಖಂಡಿತವಾಗಿಯೂ ಕೈಗೂಡದು. ಮತ್ತೆ ನಾನು ಹೇಳಿಲ್ವಾ, ಗುರುಗಳು ಬಿಡುವುದಿಲ್ಲ ಅಷ್ಟು ಸುಲಭದಲ್ಲಿ. ಅವರು ನನಗೆ ಸಣ್ಣದಿರುವಾಗ ಒಂದು ಪೆಟ್ಟು ಕೊಟ್ಟಿದ್ದಾರೆ, ಇವತ್ತು ನಾನು ಕೊಟ್ಟರೆ ಸುಯೋಧನ ಮರದ ಹುಳ ಮರವನ್ನೇ ತಿಂತದೆ. ಹೌದು. ಹಾಗೆ ಯಾವನು ಪ್ರತಿಜ್ಞೆಯನ್ನು ಮಾಡಿದ್ದಾನೋ ಅವನ ಪ್ರತಿಜ್ಞೆಯ ವಂಚೆ ಆಗ್ತದೆ ಅಂತಾದ್ರೆ ಅವ ಮತ್ತೆ ಉಳಿಯುತ್ತಾನೋ ಇಲ್ಲ, ಅವ ಸಾಯ್ತಾನೆ. ಅವನನ್ನು ಯುದ್ಧದಲ್ಲಿ ನಾವು ಕೊಲ್ಲುವ ಪ್ರಸಂಗ ಒದಗಿ ಬರ್ತದಲ್ಲ. ಪಾಂಡವರಲ್ಲಿ ಒಬ್ಬ ಶತ್ರು ನಮಗೆ ಜಯವೇ. ಹೌದಲ್ಲ? ಹಾ. ಆದ ಕಾರಣ ಬಹು ಸುಲಭದಿಂದ ಜಯವನ್ನು ತಂದುಕೊಡುವುದರ ಜೊತೆಯಲ್ಲಿ ಪಾರ್ಥನ ಭಾಷೆ ಹುಸಿಯಾಗುವಂತೆ ಮಾಡೋಣ. ಈಗ ಧೈರ್ಯ ಬಂತ ನಿನಗೆ? ಹ? ಸ್ವಲ್ಪ ಧೈರ್ಯ ಬೇಕು. ನೀನು ಸಾಯುವುದಿಲ್ಲ ಪುಣ್ಯ. ನಿನ್ನನ್ನು ಸಾಯಲಿಕ್ಕೆ ನಾನು ಬಿಡುವುದಿಲ್ಲ. ನನಗೆ ಬೇರೆ ಭಾವ ಇಲ್ಲಲ್ಲ, ನೀನು ಒಬ್ಬನೇ ಇರುವುದಲ್ವಾ? ಸುಮ್ಮನೆ ವಿನೋದಕ್ಕೆ ಈಗ ಅಗತ್ಯವಾಗಿ ನಮಗೆ ಬಲಾಢ್ಯರು ಇಬ್ಬರು ಬೇಕು. ಯಾರು ಗುರುಗಳು? ಒಬ್ಬ ಸುಧಾಯಿ, ಇನ್ನೊಬ್ಬ ದುಶಾಸನ. ಅವರಿಬ್ಬರನ್ನು ಕರೆಸು. ಈ ಗುರುಗಳ ಸಮಸ್ಯೆ ಇದೆ. ಅವರನ್ನು ಕರೆಯುವಾಗ ಏನಾದರೂ ಒಂದು ಸಮಸ್ಯೆ ಇರ್ತದೆ ಇರುವುದು. ನಮಗೆ ಮಾಡೋದೇ ಗೊತ್ತಿಲ್ಲ. ಬನ್ನಿ ಮಾಡಿ ಅವನ. ಕೌರವರ ಈ ಸೇನೆಯಲ್ಲಿ ಸೇನಾ ಅಧ್ಯಕ್ಷರಾಗಿ ಇರುವಂತವರು ನೀವು. ನಿಮ್ಮ ಕೈಯಡಿಯಲ್ಲಿ ಕೊಟ್ಟಂತಹ ಕಾರ್ಯಗಳನ್ನು ಮಾಡಿಪಡಿಸ್ತಾ ಇದ್ದವರು ನಾವು. ಈ ಹೊತ್ತಿಗೆ ಕೊಟ್ಟಂತಹ ಕಾರ್ಯವನ್ನೆಲ್ಲ ಮುಗಿಸಿ ಇನ್ನೇನು ಎದುರಿಸುವಂತಹ ಸಮಯಕ್ಕೆ
ನಿಮ್ಮ ಕರೆ. ಹಾಗಾಗಿ ಓಡೋಡಿ ಬಂದವನಿದ್ದೇನೆ. ವಿರೋಧಿಗಳಿಂದ ಏನಾದರೂ ಆಪತ್ತಾಯ್ತೆ ಅಥವಾ ಏನಾಯ್ತು ಎನ್ನುವುದನ್ನು ಸ್ಪಷ್ಟಿಸಿದ್ರಿ ಅಂತಾದ್ರೆ ನಾನು ಹೋಗಿ ಬರ್ತೇನೆ. ಏನಾಗಬೇಕು ಆ ಸ್ವರಬಾರ ಭುಜ ಕುಣಿಸುವುದೇ ಅಲ್ಲ, ಗಟ್ಟಿಗಾರರಾಗಿದ್ದಂತಹ ನಮ್ಮ ನಮ್ಮ ಪರಂಪರೆ ಇಂದಿನ ಯುದ್ಧದಲ್ಲಿ ಆ ಅಭಿಮನ್ಯು ನನ್ನನ್ನು ಅದನ್ನು ನೋಡಿದಂತಹ ನನ್ನ ಮಗನಂತಹ ಗದಾಧರ ಅವನನ್ನು ಕೊಂದ, ತಾನು ಮಡಿದ ಮಗನನ್ನು ಕಳೆದುಕೊಂಡ ಆ ಪಾಂಡವ ಸೇನೆ ಇನ್ನು ಚೇತರಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹೀಗಿರುವಾಗ ಯಾಕೆ ನಮ್ಮ ಕಡೆ ಎಲ್ಲ ಬಲಪಟರು ಎಚ್ಚರವಿರಲು, ಎಲ್ಲ ಬಲಪಟರು ಎಚ್ಚರವಿರಲು ಅರುಗಿರಲು. ಗುರುವರ್ಯ ಬೆರಳು ತೋರಿಸಿದ್ರೆ ಸಾಕು, ಕೊರಳನ್ನೇ ಕೊಯ್ಯಬಲ್ಲ. ಕೈ ತೋರಿದ್ರೆ ಸಾಕು, ಮೈಯ ನೆರಳನ್ನೇ ಹಿಡಿದು ನುಂಗಬಲ್ಲ. ಮನುಷ್ಯರನ್ನು ತಿಂತಾನೆ. ಹೌದು, ಅಣ್ಣನಿಗೆ ತಕ್ಕ ತಮ್ಮ. ಹೌದೇ ಹೌದು. ಛೆ, ಅಲ್ಲ ನಿಮ್ಮ ಜೋಡಿ ಅಂದ್ರೆ ನಿನ್ನ ಪ್ರೀತಿಗೆ ಪಾತ್ರನಾದವ. ಹೌದೌದು, ಏನು ಬೇಕಿದ್ರೂ ಮಾಡಿ ಅಪ್ಪ ಏನ ಗುಣವೇ. ಹೌದು, ಆದ್ರೆ ಹಗಲು ಹೊತ್ತಿನಲ್ಲಿ ಸ್ವಲ್ಪ ಶಕ್ತಿ ಗುಂದಿದವನ್ ಹಾಗೆ ಇದ್ದ. ಏನು ಮಾಡುವುದು ಗುರುಗಳೇ. ಆ ಎಳೆಯ ಹುಡುಗ ಹೌದೌದು, ಇವನ ಮೇಲೆ ಸ್ವಲ್ಪ ಸವಾರಿ ಮಾಡಿದೆ. ಹೌದೌದು. ಬಿಡು, ಅದನ್ನಂತೂ ಮರೆತು ಬಿಡು. ಸಮರ್ಥರಾದಂತಹ ನಿಮ್ಮಿಬ್ಬರನ್ನು ಹತ್ತಿರ ಕರೆಸಿಕೊಳ್ಳುವುದಕ್ಕೆ ಕಾರಣವಿದೆ. ನೋಡಿದ್ಯಾ ನಿನ್ನ ಭಾವ ಹೇಗಿದ್ದಾನೆ? ಅವ ಯಾಕೆ ಅಲ್ಲಿ ನಿಂತದ್ದು ಮುದುಡಿ ಮುದ್ದೆ ಆಗಿದ್ದಾನೆ. ಈಗೆಲ್ಲ ನೋಡ್ತಾ ಇದ್ದಾನೆ. ಅವನ ಕಣ್ಣುಗಳಲ್ಲಿ ಅದೋ ನೀರು ಸುರಿಯುತ್ತಾ ಇದೆ. ಯಾಕೆ ಗೊತ್ತುಂಟಾ? ಈ ಪ್ರಸಂಗ ಮುಗಿಯುವಲ್ಲಿವರೆಗೆ ಆ ಕಂಬವನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಮತ್ತೇನಲ್ಲ, ಸಾವಿನ ಭಯ. ಹುಟ್ಟಿದವರಿಗೆಲ್ಲ ಸಾವು ಎನ್ನುವುದು ನಿಶ್ಚಿತ. ಆದರೂ ಹಿಂದೆ ನಾನು ಅಲ್ಲ ನಾಳೆ ದಿನ ಸಾಯ್ತೇನಲ್ಲ ಎನ್ನುವಂತಹ ಅಂಜಿಕೆ ಅವನನ್ನು ಕಾಡ್ತಾ ಇದೆ. ಸಾವು ಹೇಳಿ ಕೇಳಿ ಮಾಡ್ತದೋ? ನಾಳೆ ಸಾಯುವುದು ಅಂತ ಹೇಳಿದ್ರೆ ಅಭಿಮನ್ಯುವಿನ ಸಾವಿಗೆ ಕಾರಣ ಸೈಂಧವ ಅಂತ ತಿಳಿದಂತಹ ಪಾರ್ಥ ಪ್ರತಿಜ್ಞಾಬದ್ಧನಾಗಿದ್ದಾನೆ. ನಾಳೆ ಉದಿಸಿದ ಸೂರ್ಯ ಮುಳುಗುವುದಕ್ಕಿಂತ ಮುನ್ನ ಸೈಂಧವನನ್ನು ಕೊಲ್ಲುತ್ತೇನೆ ಅಂತ. ಕೊಲ್ಲದಿದ್ರೆ ಅಗ್ನಿ ಪ್ರವೇಶ ಮಾಡ್ತಾರೆ. ಒಳ್ಳೆದಾಯ್ತಲ್ಲ. ಏನು ಅದನ್ನು ಪದೇ ಪದೇ ನೆನಪಿಸ್ಬೇಡ. ಅವ ಮೊದಲೇ ಸತ್ತಿದ್ದ. ಕೊಲ್ಲದಿದ್ರೆ ಅಷ್ಟರ ಸಾಯ್ತಾನೆ ಅಂತ. ಅರ್ಜುನ ಸಾಯ್ತಾನೆ ಅಂತ ಆದ್ರೆ ಇವನನ್ನು ಕೊಲ್ತಾನೆ ಅಂತ ಅವ ಹೇಳಿದ ಮೇಲೆ ಇವ ಇಲ್ಲಿ ಎಲ್ಲರನ್ನು ಕೊಲ್ತಾ ಇದ್ದಾನಲ್ಲ ಪಾಪಿ. ಹೌದು, ಆದ ಕಾರಣ ನಾಳೆಯ ಹಗಲಿನುದ್ದಕ್ಕೂ ಇವನ ಪೂರ್ಣ ರಕ್ಷಣೆಯ ಹೊಣ ಅನಾಢರಾದಂತಹ ನಿಮಗೆ ಸೇರಿದ್ದು. ಎಚ್ಚರದಿಂದ ಇವನನ್ನು ಕಾದು ನೋಡಿಕೊಳ್ತಾ ಇರುವುದು. ಅವನನ್ನು ಒಬ್ಬರನ್ನು ಎಲ್ಲಿಗೂ ಹೋಗ್ಲಿಕ್ಕೆ ಬಿಡ್ಬೇಕು. ಗುರುಗಳೇ, ಅವರನ್ನೇ ತೆಗೆದ್ರೆ ಯಾರು ಪಾರ್ಥ? ನಾವಿಲ್ವೇ? ಹೌದು, ನಾವಿರೋದು ಮತ್ತೆ ಯಾಕೆ? ಆದ ಕಾರಣ ನಿಶ್ಚಿಂತೆಯಿಂದ ರಾತ್ರಿ ಹೊತ್ತು ನಿಮ್ಮ ಮನೆ ವಿಶ್ರಾಂತಿ ಪಡೆಯಿರಿ. ಹಗಲಿನ ಯುದ್ಧಕ್ಕೆ ಎಲ್ಲರೂ ಸಿದ್ಧರಾಗೋಣ.
ನಿನ್ನ ಒಂದು ಕಾಲನ್ನು ಅವನ ಮೇಲೆ ಹಾಕಿಬಿಡು. ಅವ ಎದ್ದು ಹೋಗ. ಆಯ್ತು, ಆಯ್ತು, ಆಯ್ತು. ಇದು ಪೂಜಿಸಿ ಬಳಿಕದ ಏಕಾಂತ ಜ್ಞಾನದಿ ಬೆಳಗಿರಲು ಶ್ರೀಕಾಂತನಲ್ಲದು ಕರುವಿಗೆ ಕನಸಿನಲ್ಲಿ ಕಂಡ ಪಾರ್ಥ. ಶಸ್ತ್ರಪೂಜೆಯನ್ನು ಮುಗಿಸಿದ್ದೇನೆ. ಇನ್ನಷ್ಟು ಹೊತ್ತು ಬೆಳಗಾಗುವುದಕ್ಕೆ ಬಾಕಿ ಇದ್ದ ಕಾರಣ ವಿಶ್ರಾಂತಿ ಭವನವನ್ನು ಸೇರಿ ವಿರಮಿಸ್ತೇವೆ. ಶರಪೂಜೆಗಳನ್ನು ಮಾಡಿ ವಿಶ್ರಮಿಸಿದ ವೇಳೆ ಅಲ್ಲಿಗೆ ನಿದ್ದೆ ಬಂದಿತ್ತು. ನೀನು ಬಂದ ಹಾಗಾಯಿತು. ನೇರ ಕೈಲಾಸಕ್ಕೆ ನಾವಿಬ್ಬರು ಪಾಶುಪತವನ್ನು ಮತ್ತೊಮ್ಮೆ ಪ್ರಯೋಗ ಮಾಡುವಂತೆ ಪರಶಿವನು ನನಗೆ ಬೀಜ ಮಂತ್ರಗಳನ್ನು ಹೇಳಿಕೊಟ್ಟ ಅನುಭವ. ಎಚ್ಚರಾಗುವಾಗ ನೀನಿಲ್ಲ. ಕನಸಲ್ಲಿ ನಾನು ಕಂಡದ್ದು ಸತ್ಯ, ನನಗೆ ಬೋಧ್ಯವಾದದ್ದು ಸತ್ಯ. ಪರೋಕ್ಷ ಪ್ರಿಯರು ದೇವತೆಗಳು ಪ್ರತಿ ಬಾರಿಯೂ ಪ್ರಕಟನಾಗಿ ಪ್ರತ್ಯಕ್ಷರಾಗಿ ಅನುಗ್ರಹಿಸಬೇಕು ಅಂತ ಇರುವುದಿಲ್ಲ. ನೀ ಮಾಡಿದ ಪ್ರತಿಜ್ಞೆಯ ಸಾಧುತ್ವವನ್ನು ಮನಗಂಡು ಎಲ್ಲೋ ಒಂದು ಅಳುಕಿದ್ದರೆ ಪರಶಿವನ ಅನುಗ್ರಹ ಪಡೆದು ಪಾಂಡವರನ್ನು ಗೆಲ್ಲಬಲ್ಲ ಸಾಮರ್ಥ್ಯ ಗಳಿಸಿಕೊಂಡವರನ್ನು ಪರಶಿವ ಅನುಗ್ರಹ ಹೊಂದಿದ ನಿನಗೆ ಕೊಲ್ಲುವುದಕ್ಕೆ ಆಗುತ್ತದೋ ಇಲ್ಲವೋ ಅಂತ ಅಳುಕಿದ್ದರೆ ಅದನ್ನು ಸಮೂಲವಾಗಿ ತೆಗೆಯುವುದಕ್ಕೆ, ಅವರೆದುರಾಗಿ ಕೊಲ್ಲುವುದಕ್ಕೆ ವೀರ ನೀನೇ ಎಂಬುದನ್ನು ನಿರೂಪಿಸುವುದಕ್ಕೆ ಪಾಶುಪತವನ್ನು ಮರಳಿ ಉಪದೇಶ ಮಾಡಿ ಆಗಿದೆ. ಸರಿ, ಈಗ ನಿಶ್ಚಿತ ತಾನೆ. ನಿತ್ಯಾಧಿಕವನ್ನು ಪೂರೈಸಿ ರಣಮಂಡಲವನ್ನು ಹೊಂದುವುದಕ್ಕೆ ವೀರಯೋಧರಾಗಿ ವೀರ ಯೋಧರು ಉತ್ಸಾಹದಿಂದ ಉತ್ಸುಕತೆಯಿಂದ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ಅವರೆಲ್ಲ ಸನ್ನದ್ಧರಾಗ್ತಾ ಇದ್ದಾರೆ. ನಮಗೆಲ್ಲ ನಿರೀಕ್ಷೆ ನಿಮ್ಮದು ಮಾತ್ರ. ಹೌದಲ್ಲ? ಹಾಗಿದ್ದರೆ ನಮ್ಮ ವ್ಯೂಹ ಅಖಿಲ ಗಜರಥ ಹಯದ ಸಾಲುಗಳ ನಿಲ್ಲಿಸಿ ವಿಕಟ ಶಕಟ ವ್ಯೂಹದ ದುರ್ಗವನ್ನು ರಚಿಸಿ ವೀರ ಯೋಧರ ಕೈಯಲ್ಲಿರುವಂತಹ ಆ ಕತ್ತಿಗಳು ಅದ ಝಳಪಿಸಿ ಅದರ ಜಡಕಾರ ಕೇಳಿಸ್ತಾ ಇದೆ. ಈ ಹೊತ್ತಿನಲ್ಲಿ ಅಭೇದ್ಯವಾದಂತಹ ವ್ಯೂಹದ ರಚನೆಯನ್ನು ಮಾಡಬೇಕು. ಆ ಮೂಲಕ ನಿನ್ನ ಭಾವನಾದಂತಹ ಸೈನ್ಯವರನ್ನು ನಾವು ಉಳಿಸಿಕೊಳ್ಳಬೇಕು. ಯಾವ ವ್ಯೂಹ? ಅದಕ್ಕಾಗಿ ಬಲಿಷ್ಠವಾದ ಇದು ಪದ್ಮ ವ್ಯೂಹ. ಪದ್ಮದಂತೆ ಆಕಾರವನ್ನು ಹೊಂದಿದ ವ್ಯೂಹ. ಅದಕ್ಕೆ ದುಶ್ಯಾಸನಾದಿಗಳ ಬಲ ಕೂಡಿ ಅದರ ಮಧ್ಯದಲ್ಲಿ ಅದರ ರಕ್ಷಣೆಗೆ ಬಲಾಢ್ಯನಾದ ಹಂಸ ವ್ಯೂಹ ಹಸಿದು ವಿಲಾಳಿ ಸೋಮದತ್ತ ಸುತಾಯುಧನೆ ಮೊದಲಾದವರನ್ನು ಅಲ್ಲಿ ನಿಲ್ಲಿಸಿದ್ದಾರೆ.
ಬಲದಿಂದ ವಿಪುಲ ಪದ್ಮವ್ಯೂಹವ ಎಸಗುತ್ತ ಸಮರ್ಥರು ನಮ್ಮಲ್ಲಿರುವವರೆಲ್ಲ ಸಮರ್ಥರೆ ಯಾವುದು ಕೊಟ್ಟರು ಮಾಡ್ತಾರೆ. 10 ಕೋಟಿ ಸಂಖ್ಯೆಯಲ್ಲಿ ಯೋಧರನ್ನು ನಿಯೋಜಿಸಬೇಕು. ಅಷ್ಟೇ ಅಲ್ಲ, ನಿನ್ನ ಸಹಾಯಕ್ಕೆ ಅಂತ ರಾಕ್ಷಸ ಬಳಗದವರು ಬಂದವರಿದ್ದಾರೆ. ಅವರನ್ನು ಯೋಗ್ಯವಾದಂತಹ ಸ್ಥಳದಲ್ಲಿ ನಿಲ್ಲಿಸಿ ಅತಿರಥ ನಿಲ್ಲಿಸಿದರು. ಶಕಟ ವ್ಯೂಹ ಸಾಲದು. ಇಂತಹ ವ್ಯೂಹವನ್ನು ಈ ತನಕ ನಾವು ಕಂಡಿಲ್ಲ. ಹೌದು, ಹೋದೆ ಉಂಟಾದರೆ ಅದು ನಮ್ಮ ಪಾಲಿಗೆ ಮೃತ್ಯು ವ್ಯೂಹವಾಗಿ ಪರಿಣಮಿಸುತ್ತಂತ ವೈರಿ ಪಕ್ಷದವರಲ್ಲಿ ಭಯ ಹುಟ್ಟುವಂತಾಗಿರ್ಬೇಕು. ನೀವು ಒಟ್ಟಾರೆಯಾಗಿ ವ್ಯೂಹಗಳನ್ನು ರಚಿಸ್ತಾ ಇದ್ದೀರಿ. ಹೌದು. ಸೈಂಧವನನ್ನು ಕಾಯುವುದು ಹೇಗೆ ಅಂತ ಹೇಳುವುದಿಲ್ಲ. ವ್ಯೂಹ ರಚನೆ ಮಾಡಿದ್ರೆ ಸೈಂಧವ ಉಳಿತಾರ. ಸೂಜಿ ಆಕಾರದ ವ್ಯೂಹ. ಹೌದು, ಅದರ ತುದಿಯಲ್ಲಿ ಈ ಸೈಂಧವನಿಟ್ಟಿರಬೇಕು. ನೀನು ಸೂಜಿಯ ತುದಿಯಲ್ಲಿ ಗೊತ್ತಾಯ್ತಾ? ಯಾರು ಕಾಣಿಸುವುದಿಲ್ಲ. ಹೌದು, ಈಗ ಅವನನ್ನು ಒಬ್ಬನನ್ನು ಆ ಸೂಜಿಯ ಭಾಗದಲ್ಲಿ ತುದಿಯ ಭಾಗದಲ್ಲಿ ನಿಲ್ಲಿಸಿದ್ರೆ ಇವನ ಪ್ರಾಣವನ್ನು ಕಾಯುವುದು ಯಾರು ಗುರುಗಳೇ? ಮನಸ್ಸಿಗೆ ಹಂಚವೇ ನಮ್ಮ ತಾಗಿರುವಂತಹ ಸಾಮರ್ಥ್ಯವನ್ನು ಪ್ರಕಟಪಡಿಸುವುದಕ್ಕೆ ಬೇಕಾಗಿ ನಾವೆಲ್ಲರೂ ಕೂಡ ಹೋರಾಡಿದವರೇ. ಆದ್ರೆ ಏನು ಮಾಡೋಣ ಹೇಳಿ, ನಿರೀಕ್ಷಿತ ಯಶಸ್ಸು ಅಂತ ನಮಗೆ ಸಿಗಲಿಲ್ಲ. ನಿಮ್ಮ ಅನುಗ್ರಹ ಹೊಂದಿದ್ರೆ ಸಾಕು, ಮುಂದಿನ ದಿವಸದಲ್ಲ ಶ್ರೀರಾಜನಿಗೆ ಹಸ್ತಿನಾವತಿಯ ಚಕ್ರವರ್ತಿ ಸಿಂಹಾಸನವನ್ನು ದೊರಕಿಸಿಕೊಡುವಲ್ಲಿ ನಾವು ಪ್ರಯತ್ನಿಸ್ತೇವೆ. ಹಾಗೆ ಕಳಿಸಿತು ಅಂತ ಅರ್ಥ ಆಗ್ಲಿಲ್ಲ. ಕೆಲಸ ಇಲ್ಲ ಅಂತ ಹೇಳಲಿಕ್ಕೆ ಅಪರೂಪಕ್ಕೊಮ್ಮೆ ಬರುವುದಲ್ಲ, ಯಾವಾಗಲೂ ಬರಬೇಕು. ಆಗ ಕೆಲಸ ಸಿಗ್ತದೆ. ಇದು ಯಾವಾಗಲೂ ನೆನಪಾಗಲ್ಲ ಇಲ್ಲ ಅಂತ ಭವಿಷ್ಯತ್ತಿನ ಕಡೆಗೆ ಲಕ್ಷವನ್ನು ಧರಿಸಿದವನಿದ್ದಾನೆ. ನನ್ನನ್ನು ಕೂತ್ಕೊಳ್ಳಿಸಬೇಕು, ನಿನ್ನನ್ನು ಚಕ್ರವರ್ತಿಯನ್ನಾಗಿಸಬೇಕು ಎನ್ನುವಂತ ಹಿರಿದಾದ ಆಸೆಯನ್ನು ಹೊತ್ತ ಯುದ್ಧ ಕ್ಷೇತ್ರವನ್ನು ಸೇರಿಕೊಂಡು ಕಾಣಬೇಕು. ಇವನನ್ನು ಯಾವನಾದರೂ ಒಬ್ಬ ಯೋಧ ಕೆಣಕಿದ ಅಂತಾದರೆ ಬೆಂಕಿಯೊಡನೆ ಚೆಲ್ಲಾಟ ಮಾಡಿದ ಹಾಗೆ ಅವನ ಸಾವು ಎನ್ನುವುದು ನಿಶ್ಚಿತ. ಇದು ಹೆದರಿ ದೂರ ನಿಂತಿರುವಂತಹ ಸೈಂಧವನನ್ನೊಮ್ಮೆ ನೋಡು. ಅವನದ್ದು ಏಕಭಾವ. ಈ ಪ್ರಸಂಗ ಮುಗಿಯುವಲ್ಲಿವರೆಗೆ ಒಂದೇ ಭಾವ. ಸಾವಿನ ಭಯ, ಸಾವು ಬರ್ತದೆ ಅಂತ ಗೊತ್ತಾದವರು ಹೀಗೆ ಇರ್ತಾರೆ. ಹೇಳಿ ಅವನ ರಕ್ಷಣೆಯ ಹೊಣೆ ನಿಮಗೆಲ್ಲರಿಗೂ ಸೇರಿದ್ದು. ಎಚ್ಚರದಿಂದಿರಬೇಕು. ಸೂಜಿ ವ್ಯೂಹವನ್ನು ರಚಿಸಿದ್ದೇನೆ. ಆದ ಕಾರಣ ಸೈಂಧವನ ದೇಹಕ್ಕೆ ಯಾವುದೇ ಒಂದು
ಮಾಡುವೆ ಕುಂಭಕುವನ ಓ ಕುಳಿಯ ಮಾಡುವೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹ ಯೋಗ ಸಿಕ್ಕಿದ್ದೆ ನನ್ನ ಪುಣ್ಯ ಇದು. ಅರ್ಥ ಬಂದ ಅಂತಾದ್ರೆ ನೀನೇನ್ ಮಾಡ ಆತ ಬಿಡಿ, ಅವನ ಜೊತೆಯಲ್ಲಿರುವಂತಹ ಸಾತ್ಯಕ್ಕಿಯೋ ದೃಷ್ಟದ್ಯುಮ್ನೆಯೋ ಅವರ ಕೋರಳನ್ನು ಜನರು ಸಾಧ್ಯ ಇಲ್ಲ. ಒಬ್ಬೊಬ್ಬರನ್ನು ನೋಡಿ ನನಗೆ ಈಗ ಧೈರ್ಯ ಬಂತು. ವ್ಯೂಹಗಳು ಒಳಗೆ ನಾನು ಬದುಕುತ್ತೇನೆ. ಯಾರು ನೋಡುವುದಕ್ಕಿಲ್ಲ. ನಾನು ಸಾಯ್ಬೇಕಿದ್ರೆ ನೀವೆಲ್ಲ ಸಾಯ್ಬೇಕು. ಖಂಡಿತವಾಗಿಯೂ ನಿನಗಂತೂ ಮರಣ ಬರುವುದು. ಉಳಿದವರನ್ನು ಸಾಯುವುದಕ್ಕೆ ನಿಶ್ಚಿಂತೆಯಿಂದ ಇದ್ದುಕೋ. ನಾವು ವ್ಯೂಹ ರಚಿಸಿದ್ದೇವೆ ಎನ್ನುವಂತಹ ಸುದ್ದಿಯನ್ನು ಧರ್ಮಜನಿಗೆ ತಿಳಿಸಬೇಕಲ್ಲ. ಮಣಿಮಯ ರಥವನ್ನು ಬರಬಹುದು ಮೇಲಿದ್ದ ಹನುಮಂತನನ್ನು ಕಂಡು ನಮಿಸಿ ಇಳೆಯ ಮಿತ್ರನ ಪಾದವ ಶಿರದೊಳತು ಸಮುದ್ರಗೊಂಡು ಕೈಗೊಂಡವನು ಮಣಿಮಯವಾದಂತಹ ಪರ್ವತವನ್ನು ಪ್ರದಕ್ಷಿಣೆ ಬಂದು ನಮಸ್ಕರಿಸಿದ್ದೇನೆ. ಓಹೋ ಭಗವಂತನಾದ ನಿನ್ನ ರಜಕಬಲಗಳನ್ನು ಶಿರಸನಲ್ಲಿ ಧರಿಸಿಕೊಂಡಿದ್ದೆ. ಓಹೋ ಇದು ಮೇಲಿರುವಂತಹ ಯುಗ ಪುರುಷರಾದ ಹನುಮಂತನಿಗೂ ವಂದನೆಯನ್ನು ಮಾಡಿ ವ್ರತವನ್ನು ಹೇಳಿಕೊಳ್ತೇನೆ. ನನ್ನ ಮಗನಾದ ಅಭಿಮನ್ಯು ಕುಮಾರ ನಿನ್ನನ್ನು ಸೆರೆಹಿಡಿದು ನಿನ್ನ ಮುಖಕ್ಕೆ ಉಗುಳಿ ತಾಯಿಗೆ ಅಪಮಾನ ಮಾಡಿದ ಕುಣ್ಣಿಂತ ತೆರೆಯುವಾಗ ನಿನ್ನ ಪಂಥ ಪೌರುಷ ಎಲ್ಲಿ ಅಡಗಿ ಹೋಗಿತ್ತು. ಈಗ ನನ್ನ ಮಗನಾದಂತಹ ಗದಾಧರ ಬಳಿದು ತಂದಿದ್ದಾನೆ. ನನ್ನ ಮಗನ ಸತ್ತು ಹೋದ ಬಿಡು, ಆದರೆ ನಿನ್ನ ಹಾಗೆ ದುಃಖಕ್ಕೆ ಒಳಗಾಗಿ ನಾನು ಪ್ರತಿಜ್ಞೆ ಮಾಡಲಿಲ್ಲ. ಇವತ್ತು ಸಂಜೆ ನೀನು ಅಗ್ನಿ ಪ್ರವೇಶ ಮಾಡುವುದನ್ನು ಕಣ್ಣಾರೆ ತುಂಬಿಕೊಳ್ತೇನೆ ಬಾರದೆ. ಸಿಂಹ ಪ್ರತಿಜ್ಞೆ ಮಾಡಿದ ಹಾಗೆ ಕುರಿ ಪ್ರತಿಜ್ಞೆ ಮಾಡ್ಲಿಕ್ಕೆ ಉಂಟ. ನಿನ್ನ ಮಗ ನಿನ್ನ ಅಪ್ಪ ಸತ್ರು ನಿನಗೆ ಬೇಸರ ಇಲ್ಲ. ಸತ್ತವರೇ
ಎಲ್ಲರೂ ಪ್ರಾರ್ಥನೆ ಕೇಳು ನನಗೆ. ಅಯ್ಯೋ ಬಲವು ಸಂಘಟಿಸಿರುವುದನ್ನು ಜನಿ ಛಲದಿ ಕರುಣಿ ಸರಿರು ಕಾಣ. ಕಂಡಾಗ ಸಂತೋಷವಾಗ್ತಾ ಇದೆ. ಗುರುವನ್ನು ಮೀರಿಸುವಂತಹ ಶಿಷ್ಯ ನಿನ್ನ ಬಗ್ಗೆ ಲೋಕದ ಜನರು ಕೊಂಡಾಡ್ತಾ ಇದ್ದಾರೆ. ದಶನಾಮವನ್ನು ಪಡೆದವ ಪಾರ್ಥ ಭೀಷ್ಮಾಚಾರ್ಯರಿಂದಲೋ ಅಲ್ಲ ದ್ರೋಣಾಚಾರ್ಯರಿಂದಲೋ ಕೃಪಾಚಾರ್ಯರಿಂದಲೋ ಹೊಗಳಿಕೆಗೆ ಪಾತ್ರನಾದವ. ಇಂದು ನನ್ನ ಮುಂದೆ ಸೆಟೆದು ನಿಂತಿದ್ದಿ ಕಾರಣ ಉಂಟಲ್ಲ. ಮದುವು ಗುರುವಿನ ಪೂರ್ಣ ಆಶೀರ್ವಾದದ ಬಲ ನಿನ್ನಲ್ಲಿದೆ, ಅದನ್ನು ಮಾತ್ರ ಮರೆಯದಿಲ್ಲ. ಅದಲ್ಲ ಈ ಲೋಕದಲ್ಲಿ ಇಷ್ಟು ಕೀರ್ತಿಯನ್ನು ನೀನು ಗಳಿಸಬೇಕು ಅಂತಿದ್ರೆ ಕಾರಣ ಗುರುವಿನ ಆಶೀರ್ವಾದ ಬಲವೂ ಹೌದು, ದೈವ ಬಲವೂ ಹೌದು. ಸರಿ, ಕಾಡಿನಲ್ಲಿದ್ದರೂ ಶ್ರೀಕೃಷ್ಣ ನಿಮ್ಮನ್ನು ಪೂರ್ಣ ರಕ್ಷಣೆಯನ್ನಿತ್ತು ಕಾಪಾಡ್ತಾ ಇದ್ದಾನೆ. ದೇವರ ಬಲ ತನಗಿದೆ. ತಾನು ಮಾಡಿದ ಎಲ್ಲಾ ಕಾರ್ಯವೂ ಅದನ್ನು ಲೋಕ ಒಪ್ಪಿದೆ ಅಂತ ಗರ್ವ ಪಡದಿರೋ ಗುರುವನ್ನು ಕೇಳುತ್ತಿದ್ರೆ ನೀನು ಗುರುಗಳು ಅಂಬವು ಗಂಭೀರವಾಗಿ ಬರೆದು ಸದವನ್ನೆಲ್ಲ ಕೂಡಲ ತೋರಿಸಿ ಒಬ್ಬ ಪಾಪಿಯು ನಿಕೃಷ್ಟವಾಗಿರುವಂತಹ ಜಯದ್ರಥನ ರಕ್ಷಣೆಗೆ ನೀವು ಕಲಿತ ಪ್ರಪೂರ್ಣ ಪ್ರಮಾಣದ ವಿದ್ಯಾ ಕೌಶಲವನ್ನು 7 ಕೋಟೆಗಳನ್ನು ಬಲಿಯುವುದರ ಮೂಲಕವಾಗಿ ತೋರಿಸಿಕೊಟ್ಟಿರಲ್ಲ. ಒಬ್ಬ ಅನ್ಯಾಯಗಾರನಿಗೆ ಇಂತಹ ಒಂದು ವಿದ್ಯೆ ಉಪಯೋಗಕ್ಕೆ ಬರ್ತದೆ ಅಂತಾದ್ರೆ ಧಾರ್ಮಿಕರಾಗಿ ಸಜ್ಜನರಾಗಿ ಸುಹೃದರಾಗಿ ನಿಮ್ಮಂತವರನ್ನು ದೊಡ್ಡವರು ಅಂತ ಭಾವಿಸಿ ಬದುಕಿದ ನಮಗೆ ನಿಮ್ಮಿಂದ ಪ್ರತಿಫಲವಾಗಿ ಸಿಕ್ಕಿದ್ದೇನು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಯಾರಿದ್ದಾರೆ ಗೊತ್ತಿಲ್ಲ. ಸೇನಾಧಿಪತಿಯಾಗಿ ಆ ಕಾರ್ಯವನ್ನು ನಾನು ಕೈಗೊಳ್ಳಬೇಕಾಯಿತು. ಗುರುಗಳೇ, ವಿರೋಧದ ಕಡೆದಲ್ಲಿ ನೀವು ಕಲಿಸಿದ್ದು ಮಾತ್ರ ಅಲ್ಲ, ಅರ್ಜುನ ಬಹಳ ಸಾಧನೆ ಮಾಡಿದ್ದಾನೆ. ಸಪ್ತಾಹದಿಂದ ಕೇಳಿದರು ಬಡ ಬರುಡ ಗುರುವನ್ನು ಗೆಲ್ಲುವರಿಗೆ ಬೇಡು ಪದಗಿರ ಅವರು ಹಾರಾಟ ಮಾಡಿ ಗಳಿಸುವ ದಾವಾಗ್ರಿಯಂತೆ ಅವರು ವಿಜೃಂಭಿಸಿ. ನಿನಗೆ ದ್ರೋಣರನ್ನು ಸೋಲಿಸುವುದು ಲಕ್ಷ್ಯವೋ ಸೈಂಧವರನ್ನು ಕೊಲ್ಲುವುದು ಲಕ್ಷ್ಯವೋ? ನನಗೆ ಸೈನ್ಯವ ಸತ್ರ ಅದಕ್ಕಾಗಿ ಅಲ್ವ ದ್ರೋಣರ ಕಾತಾಟ. ಹೌದು. ಎದುರಾದ ದ್ರೋಣರು ಎಂತದ್ದು? ಅವರಿಗೆ ಸೇನಾಧಿಪತಿ, ನಿನಗೆ ಗುರುಗಳಲ್ಲ. ಗುರುಗಳಲ್ಲಿ ಮಾರ್ಗಣೆ ಇಲ್ಲದೆ ಬೇರೆ ಮಾರ್ಗ ಉಂಟು ಪಾರ್ಥ. ನಿನಗೆ ಬೇಕಾದ ಮಾರ್ಗ ತೆರೆಯಬೇಕು ಅಂತ ಆದ್ರೆ ಅವರ ಕಾಲಿಡಿಬೇಕು, ಅದನ್ನು ಕೆಳಗೆ ಮಾಡು, ಕೆಳಗೆ ತಿಳಿಯಲೆಮ್ಮೈವಾರ ಜೀವನ ನಿಮ್ಮಿಂದ ಉಳಿಯಬೇಕೀದಯಾನಿ ಕಳೆದುಕೊಂಡರು ಲೇದು ಗೊತ್ತರು ಲೇದು ಎಷ್ಟು ಪುರುಣ ಅರುಚಿದನು. ಶಿವನೇ ಪರಮಾವತಾರವನ್ನು ತಾಳಿ ಪ್ರತಿಯಾಗಿ ನನ್ನ ಮುಂದೆ ಸ್ಪರ್ಧೆಗೆ ನಿಂತಿದ್ದಾನೋ ಎನ್ನುವಂತಹ ದೂರ್ಜಟಿಯ ಹಾಗೆ ಕಾಣ್ತೀರಿ ಗುರುಗಳೇ. ನೀವು ಮುನಿದಿದ್ರೆ ನಾವೆಲ್ಲ ಈಡ ರಭಸವಾಗಿ ಬೀಸುವಂತಹ ತರಗಲೆಗಳು ಹಾರಿ ಹೋದ ಹಾಗೆ ತರಳರಾದ ನಾವು ಹಾರಿ ಹೋದೆವು. ಆದ್ರೆ ನಾವು ಕೈಗೊಂಡಿರುವಂತಹ ಧರ್ಮ ಯಜ್ಞದ ಯುದ್ಧದ ಮುಖದಲ್ಲಿ ನಾವು ಜಯಿಸಬೇಕು ಅಂತಾದ್ರೆ ನಿಮ್ಮ ಕಾರುಣ್ಯ ಬೇಕು ಗುರುಗಳೇ. ನಿಮ್ಮ ಗುರುವರ ಅಪ್ಪ ಇಲ್ಲದ ಮಕ್ಕಳಲ್ಲಿ ಇವನು ಮಧ್ಯಮ, ಗುರುವೇ ತ್ರಿಕೃಷ್ಣಾಲೀಯ.
ಮಗ ಮಾಡಿದ ಪ್ರತಿಜ್ಞೆ ಅಪ್ಪನೇ ಅನುಗ್ರಹಿಸಿ ಆಶೀರ್ವದಿಸಿ ಗೆಲ್ಲಿಸಬೇಕಲ್ಲ, ಅದು ನಿಮ್ಮದೇ ಪ್ರತಿಜ್ಞೆ ಅಲ್ವಾ? ಕಂದನ ಶಬ್ದಾನ ಹುಸಿ ನೀನೇ ಮೋಹದ ಕಂದ ನನಗೆ ದಿಟವು ಮೋಹದ ಕಂದ ನನಗೆ ದಿಟವು ಕಂದನ ಶಬ್ದಾನ ಹುಸಿ ನೀನೇ ಮೋಹದ ಕಂದ ನನಗೆ ದಿಟವು ಇಂದು ಮುಳಿಯುವುದಂತೆ ಗೆಲುವು ಮುಳಿಯುವುದಂತೆ ಗೆಲುವು ಹೋಗು ಆಸೆಯು ಸಂದುಗೆ ಮುತ್ತಬೇಕು ಆಸೆಯು ಸಂದುಗೆ ಅರ್ಥ ನಿನ್ನ ವಿನಯವನ್ನು ಕಂಡು ನಾನು ಪೂರ್ಣ ಸೋತಿದ್ದೇನೆ. 105 ಮಂದಿ ಮಕ್ಕಳನ್ನು ಭೀಷ್ಮಾಚಾರ್ಯರನ್ನ ಪಾದತಲಕ್ಕೆ ಒಪ್ಪಿಸಿದೆ. ನಾನು ಹೇಳಿಕೊಟ್ಟಂತಹ ಎಲ್ಲ ವಿದ್ಯೆಯನ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡಿದವ ಯಾರು ಅಂತ ಕೇಳಿದ್ರೆ ಅದು ನೀನು. ಅಷ್ಟೇ ಅಲ್ಲ, ನನ್ನ ಆಸೆಯನ್ನು ಕೈಗೂಡಿಸಿದವ ನೀನು. ಮಗನಾದಂತಹ ಅಶ್ವತ್ಥಾಮನಿಗಿಂತಲೂ ನಿನ್ನಲ್ಲಿ ಹೆಚ್ಚಿನದಾದಂತಹ ಪ್ರೀತಿಯನ್ನು ತೋರಿದ್ದೇನೆ. ಎನ್ನ ಮೋಹದ ಮಾನಸ ಮಗ ನೀನು. ಅರ್ಥ, ನಿನ್ನಲ್ಲಿ ಖಂಡಿತವಾಗಿಯೂ ನಾನು ಸಿಟ್ಟಾಗಲಾರೆ. ಅವರ ಪಕ್ಷದಲ್ಲಿದ್ದೇನೆ. ಯಾಕಂದ್ರೆ ಹೊಟ್ಟೆ ತುಂಬ ಮಗನಾದಂತಹ ಅಶ್ವತ್ಥಾಮನಿಗೆ ಹಾಲುಣಿಸುವುದಕ್ಕೆ ಸಾಧ್ಯವಿಲ್ಲದಂತಹ ಬಡತನ ನನ್ನನ್ನು ಕಾಡ್ತಾ ಇತ್ತು. ಅದು ಹಸ್ತಿನೆಯಲ್ಲಿ ಅದು ಎಲ್ಲವೂ ಒದಗಿ ಬಂದ ಕಾರಣವೇ ಅವರ ಆಳಾಗಿ ಯುದ್ಧವನ್ನು ಮಾಡುವಂತಹ ಅನಿವಾರ್ಯ ಪ್ರಸಂಗ ನನ್ನ ಪಾಲಿಗೆ ಬಂದೊದಗಿತ್ತು. ಮಗುವು, ನಿನ್ನ ಶಪಥ ಈಡೇರಲಿ. ನಿನ್ನಲ್ಲಿ ಖಂಡಿತವಾಗಿಯೂ ನನಗೆ ದ್ವೇಷ ಇಲ್ಲ. ನಿನ್ನ ಪಾಲಿಗೆ ಪೂರ್ಣ ಜಯ ಒದಗಿ ಬರಲಿ. ಶ್ರೀಕೃಷ್ಣ ಅನುಗ್ರಹ. ಗುರುಗಳ ಕೃಪೆಗೆ ಗೆಲುವಾಗಿದೆ. ರಂಗನ ಕೃಪೆ ಅವನ ಜೊತೆಗಿರುವಾಗ ನಿಮಗೆ ಸೌಲಭ್ಯ ಇಷ್ಟೇ. ಭಾಷೆಯನ್ನು ಪೂರೈಸಿಕೊಂಡು ಮುಂದುವರಿಯುವುದು.
ಶಪಥವನ್ನು ಮಾಡಿಬಿಟ್ಟೇನು. ನೀನು ಮಾಡಿರುವಂತಹ ಶಪಥಕ್ಕೆ ವಿರೋಧವಾಗಿ ನಿನ್ನ ಶಪಥವನ್ನು ನಾವು ಮುರಿತೇವೆ ಎನ್ನುವಾಗ ನಾವು ಶಪಥವನ್ನು ಮಾಡಿ ಬಂದವರಿದ್ದೇವೆ. ನೋಡುವ ನಿನ್ನ ಸಾಮರ್ಥ್ಯವನ್ನು ತೋರಿಸು. ವರುಣನಿಗೆ ಪಲಾಶಯ ಎನ್ನುವ ನದಿಯಲ್ಲಿ ಹುಟ್ಟಿ ಕಳಿಂಗಾಧಿಪತಿಯಾಗಿ ದ್ರೋಣಾಚಾರ್ಯರು ನಿರ್ಮಾಣ ಮಾಡಿದಂತಹ ಒಂದು ಕೋಟೆಯ ಬಾಗಿಲು ಕಾಯುವವರೇ, ನಿನ್ನ ಧರ್ಮಯುದ್ಧವ ಕರ್ಮಯುದ್ಧವ ತೋರಿಸುವ. ಬಂದು ನೆತ್ತಿಯೊಳ್ಳೆಲೆಗೆ ಮಡಿದನ ಕ್ಷಣದನು ಅವಸರ ಮಾಡ್ತೀನಿ. ನಾಳೆ ಏನಾದ್ರೂ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರೆ ನನಗೆ ಬರ್ತದೆ. ಈಗ ಎಂತದಾಯ್ತು? ನೀನು ತಲೆ ಕೊಟ್ಟದ್ದು ಯಾಕೆ? ಅವ ನನಗೆ ಹೊಡೆಯಲಿಕ್ಕೆ ಅಂತ ತಲೆ ಎತ್ತಿದ. ಈಗ ನಾನು ತಲೆ ಕೊಟ್ಟದ್ದು ತಪ್ಪಾದ್ರೆ ನನ್ನ ತಲೆ ಹೊಡೆಯಬೇಕಿತ್ತು. ಈಗ ಯಾರ ತಲೆ ಹೊಡೆಯಿತು? ನಿನ್ನ ತಲೆಗೆ ಹೊಡೆದವರ ತಲೆ ಹೊಡೆದು ಹೋಗ್ತದೆ ಬಿಡು. ಅದು ನನ್ನ ತಲೆಗೆ ಹೊಡೆದದ್ದರಿಂದ ಅಲ್ಲ. ಮತ್ತೆ ಪರ್ಣಾಶ ನದಿಗೆ ವರುಣನಲ್ಲಿ ಹುಟ್ಟಿದಂತಹ ಇವನನ್ನು ಅಮರನಾಗಿಸುವುದಕ್ಕೆ, ಮರಣ ಗೆಲ್ಲುವುದಕ್ಕೆ ವರುಣದೇವನಲ್ಲೇ ವರ ಕೇಳಿದವಳು. ಅಮರತ್ವವನ್ನು ಕರುಣಿಸಲಾಗದ ವರುಣ ಒಂದು ಗದೆಯನ್ನು ಕೊಟ್ಟ. ನ್ಯಾಯಯುತವಾಗಿ ಧಾರ್ಮಿಕವಾಗಿ ಯುದ್ಧ ನಡೆಸುವಾಗ ಇದು ಅವನ ಅಧೇಯತ್ವವನ್ನು ಸಾಧಿಸಿಕೊಟ್ಟು ಅವನ ಮರಣವನ್ನು ನಿವಾರಿಸ್ತಾ ಇತ್ತು. ಈ ಕಾಲದಲ್ಲಿ ನಿನಗೆ ದುರಾದಾಗ ತನ್ನ ಬಿಲ್ಲೆ ಮುಕ್ಕಡಿಗೈಯಲ್ಪಟ್ಟ ಸ್ಥಿತಿಯಲ್ಲಿ ಅವ ಗದೆಯನ್ನೆತ್ತಿಕೊಂಡ ನಿನಗೆ ಹೊಡೆಯುವುದಕ್ಕೆ ಅಂತ ಬಂದ. ವರುಣನ ವರವನ್ನು ಸುಳ್ಳಾಗಿಸಿ ನಮಗೆ ಗೆಲ್ಲುವುದಕ್ಕಾಗ್ತದ? ಆ ವರವನ್ನು ಸತ್ಯವಾಗಿಸಬೇಕಾದ್ರೆ ಅವ ಮಾಡಿದ್ದು ಹೊಡೆದದ್ದು ಅಧರ್ಮ ಅಂತ ಆಗಬೇಕು. ನಿರಾಯುಧನಿಗೆ ಹೊಡೆಯುವುದು ಧರ್ಮವೋ ಧರ್ಮವೋ? ನನ್ನ ಕೈಯಲ್ಲಿ ಆಯುಧ ಉಂಟು. ಅವ ಹೊಡಿಲಿಕ್ಕೆ ಬಂದಾಗ ಎದ್ದು ನಿಂತದ್ದು ನಿರಾಯುಧನಿಗೆ ಅವ ಹೊಡೆದಂತಾಗುವುದಕ್ಕೆ. ಆದ್ದರಿಂದಲೇ ಆ ಗದೆಯೇ ತಿರುಗಿ ಹೋಗಿ ಅವನ ತಲೆಗೆ ಹೊಡೆದು ಶ್ರುತಾಯುಧ ಸತ್ತದ್ದು ಹೀಗೆ. ಈ ಪ್ರಸಂಗದಲ್ಲಿ ಸುಮಾರು ನನಗೆ ಕೇಳಲಿಕ್ಕೆ ಇನ್ನು ಕೆಲವು ಉಂಟು. ಬೆಳಗ್ಗೆ ಫಲಗುಣ ಗುರುಗುಣ ಮುದುಗಲದಿ ನಿಮಿಷದಿ ಕೌದನ ಗಣಿದಗಳದಿ ಕೋಪದಿ ರಕ್ತ ಪೆಣಗಳು ಗಬಳವೋ ಬಳಲಿದು ತುರಂಗಗಳು ಏನು ಕಲಿಗೆ ಪುಲಿಯೋ ಸಿಂಹನೋ ನರನಿಂಬನು ಕಲಿಗಳು ಕಲಗದೆನ್ನಂತಲ್ಲವನಾದರೂ ತಲೆಗಳು ಕಣ್ಣಿಹುದೇ ಪುಲಿಯು ಸಿಂಹೋ. ನಿಮ್ಮ ಇದರಿಗೆ ಹೀಗೆ ಮಾತಾಡ್ತೇನೆ ಅಂತ ವ್ಯಾಪಾರ ಮಾಡಬಾರ್ದು. ನಮ್ಮ ಮಾತಿನ ಧಾಟಿಯೇ ಹಾಗೆ. ನಾವು ದೊಡ್ಡದನ್ನು ದೊಡ್ಡದು ಅಂತ ಒಪ್ಪಿಕೊಳ್ತೇವೆ, ದೊಡ್ಡದಲ್ಲದನ್ನು ದೊಡ್ಡದು ಒಪ್ಪಿಕೊಳ್ಳಿ ಅಂತ ಹೇಳಿದ್ರೆ ಒಪ್ಪಿಕೊಳ್ಳುವುದಕ್ಕೆ ಸುಯೋಧನ ಏನು ಭಾವಿಸಿದ್ದೀರಿ ನೀವು? ಮತ್ತೆ ನಿಮ್ಮ ಕಾಲು ಬೇಕಾದ್ರೆ 10 ಸಲ ಹಿಡಿತೇವೆ. ನಿಮಗೆ ಆ ಯೋಗ್ಯತೆ ಉಂಟು. ನಿನ್ನ ಸ್ವಭಾವ ಏನು ಅಂತ ಎಳವೆಯಿಂದಲೇ ನಾನು ನೋಡಿದ ಮನವಿ. ಹೌದು, ಆಗ ಒಂದು ಬೆಟ್ಟು ಕಟ್ಟದ್ದು ಇವತ್ತು ನೆನಪುಂಟು ನನಗೆ. ಅದೇ ಶಿಕ್ಷಣ ಅಂತ ಹೇಳಿ. ಎಂತದ್ದು ಶಿಕ್ಷಣ? ನನಗೆ ಹೊರಟಿದ್ದೀರಿ ನೀವು ಆಗ. ನನಗೆ ಅದು ಈಗಲೂ ನೆನಪಾಗ್ತದೆ. ಇದು ಅದಲ್ಲ, ನೀವೀಗ ಅರ್ಜುನನಲ್ಲಿ ಯುದ್ಧವನ್ನು ಮಾಡಿ ಏನು ಹೇಳಿದ್ರಿ? ನನ್ನ ಮಗ ಅಶ್ವತ್ಥಾಮನಿಗಿಂತಲೂ ನಿನ್ನ ಮೇಲೆ ಪ್ರೀತಿ ಹೆಚ್ಚು ಅಂತ. ಹಾಗಾದ್ರೆ ಎಲ್ಲಿ ಆದ್ರೂ ಅವರು ಅಶ್ವತ್ಥಾಮ ಆಚಾರ್ಯರು ಕೇಳ್ತಿದ್ರೆ ಪಾಪ ಎಷ್ಟು ಬೇಸರ ಪಟ್ಟು ಅವೆಂತದ್ದು ಅರ್ಜುನ ದೊಡ್ಡ ಹುಲಿಯ? ಅರ್ಜುನ ಅಂತ ಸಿಂಹ? ಅಥವಾ ಅವನಿಗೇನು 3 ಕಣ್ಣು ಉಂಟ ಈಶ್ವರನಾಗೆ? ನೀವು ಯಾರ್ಯಾರನ್ನು ಯಾಕೆ ದೊಡ್ಡ ಮಾಟ ನೀವು ಅಂತ ಪರೀಕ್ಷಾ ರಂಗದಲ್ಲಿ ಮಾಡಿದ್ದು ಅದೇ.
ಮಾತಾ ನೀವು ಧನುರ್ಧರ ಅಂತ ಹೇಳಿದ್ದು ನೀವು ಅದು ನಾನು ಅಲ್ಲಿ ಹೇಳ್ತಿದ್ದೆ ಮತ್ತೆ ಅದೇ ನೀನು ಹೇಳಿದ ಅಂತ ಸತ್ಯವನ್ನು ಎಂತ ಸತ್ಯ ನೀವು ಇಲ್ಲದನ್ನೆಲ್ಲ ಹೇಳುದು. ಈಗ ಅವ ಏನು ಅಷ್ಟು ದೊಡ್ಡದು, ನೀವೀಗ ಅವನನ್ನು ಅಷ್ಟು ದೊಡ್ಡದು ಅಂತ ಹೇಳಿದ್ರಲ್ಲ, ನಾನು ಯುದ್ಧಕ್ಕೆ ಹೋಗ್ತೇನೆ. ನನಗೇನಾದ್ರೂ ನೀವೊಂದು ಬಲ ಕೊಡಿ, ನಾನೇ ಯುದ್ಧಕ್ಕೆ ಹೋಗ್ತೇನೆ. ನಿಮ್ಮನ್ನೆಲ್ಲ ನೋಡಿ ಪ್ರಯೋಜನ ಎಂತದ್ದು? ಆದರಲೆ ಗುರು ರಾಯ ಕೇಳು ವಿನೋದ ಬೃಂದಾವನ ಬಿದಲನು ಕಾದು ಒಗನಿನ ಜೀವ ಕಾದವನೋದರಿಂದ ಈಗ ಹೋಗಿ ಅವರ ಊರವನ್ನು ಬಗೆದು ಕರುಳನ್ನು ಎಳೆದು ಮಾಲೆಯನ್ನು ಹಾಕಿ ರಕ್ತವನ್ನು ನೆಕ್ಕುತ್ತೇನೆ. ಏನು ಒಬ್ಬ ಸಿಟ್ಟು ಬಂತು ಅಂತ ಬಾವಿಗೆ ಹಾರಿದನಂತೆ. ಕೆಳಗೆ ಬಿದ್ದಂತ ಆತ 10 ಬಾರಿ ಸಿಟ್ಟು ಮಾಡಿಕೊಂಡ್ರು ಮೇಲೆ ಬರುವುದಕ್ಕೆ ಅವನಿಂದ ಸಾಧ್ಯವಾಗಲಿಲ್ಲ. ಅವ ಆರುವುದಕ್ಕಿಂತ ಮುಂಚೆ ಆಲೋಚನೆ ಮಾಡಲಿಕ್ಕೆ ಸಂಕಟ ಅವನಿಗೆ. ನಿನ್ನ ಗುಣ ಸ್ವಭಾವ ಸಿಟ್ಟಾಗ್ತಿ, ನಾವು ಗದರಿಸ್ತೇವೆ, ಆದರೂ ಮತ್ತೆ ನೀನು ಪ್ರೀತಿಯಿಂದ ನಮ್ಮನ್ನು ಮಾತನಾಡಿಸ್ತಾ ಇದ್ದೀವಿ. ಆದ ಕಾರಣವೇ ನಿನ್ನ ಬಗ್ಗೆ ನಮಗೆಲ್ಲ ಅನುಕಂಪ ಇದೇ ಇದೆ. ನೀವು ನನ್ನನ್ನು ದೊಡ್ಡದು ಮಾಡುದ ಸಣ್ಣದು ಮಾಡ ಮತ್ತು ಪಾರ್ಥನ ಮುಂದೆ ಯಾರ ಆಟವೂ ನಡೆಯ ಅವನು ಕಾರಣ ಹೇಳಿದ್ದಾನೆ. ನಮಗೆ ಸಿಟ್ಟಿನಲ್ಲಿ ಶಬ್ದ ಸಿಗುವುದಿಲ್ಲ. ಆತ ಚಾಪ ವಿದ್ಯಾ ವಿಶಾರದನಿದ್ದ, ನಾನು ಗಜವದಂಡ ಪ್ರವೀಣನಿದ್ದೇನೆ. ಅದೇ ನೀವು ಒಬ್ಬರೊಬ್ಬರು ಹೊಡೆದಾಡಿಕೊಳ್ಳುವುದಕ್ಕೆ ಮುಂದಾದರೆಂತಾದರೆ ಖಂಡಿತವಾಗಿಯೂ ನಿನ್ನ ಪಾಲಿಗೆ ಸುಲಭದಿಂದ ಜಯ ದೊರಕಲಾರದು. ಗುರುಗಳೇ, ನಾನು ಗದಾಯುದ್ಧದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದದ್ದು ಹೌದು, ಹಾಗಂತ ನನಗೆ ಬಿಲ್ವಿದ್ಯೆ ಗೊತ್ತಿಲ್ಲ ಅಂತಲ್ಲ. ಅದರಲ್ಲಿ ನನಗೆ ಅವನಷ್ಟು ಕರಗತಗೊಳ್ಳಿಲ್ಲ ನಾನು ಅಂತ ಅಷ್ಟೇ. ಅವನಷ್ಟು ಪ್ರಾವೀಣ್ಯತೆಯನ್ನು ನಾನಿಗೆ ಬದುಕುವಷ್ಟು ಸಾಕು ಕಲ್ತಿದ್ದೇನೆ. ಆದರೂ ಪಾರ್ಥನ ಜೊತೆ ನಾನು ಹೋರಾಡ್ತೇನೆ ಅಂತ ಕೆರಳಿ ಎದ್ದು ನಾನು ಹೋಗ್ತೇನೆ. ನಮ್ಮವರೆಲ್ಲ ಸಾಯ್ತಾ ಇದ್ದಾರೆ, ನಾನು ಹೋಗ್ತೇನೆ ಈಗ. ನಿನಗೆ ಯಾವುದೇ ರೀತಿಯ ಆಪತ್ತು ಬರಕೂಡದು. ಯಾರಿಗೆ? ನನಗೆ ಆಪತ್ತಿಗೆ ನನ್ನನ್ನು ಕಂಡ್ರೆ ಹೆದರಿಕೆ ಆಗುದು, ಅದು ನನ್ನನ್ನು ಬಿಟ್ಟು ಹೋಗುದು. ಆದ ಕಾರಣ ನಿನ್ನನ್ನು ಉಳಿಸಿಕೊಳ್ಳುವುದಕ್ಕೆ ಒಂದು ದಾರಿಯನ್ನು ನಾನು ಅವತ್ತೊಮ್ಮೆ ನನ್ನ ಅಮ್ಮನೇ ಭಯಂಕರ ಇದು ನಮ್ಮ ವಂಶ ಇನ್ನು ಹೋಯ್ತು ಅಂತ ತೀರ್ಮಾನ ಮಾಡಿದ್ದು. ಮತ್ತೆ ಘೃತಭಾಂಡದಲ್ಲಿ ಇಟ್ಟದಲ್ವ ನಮ್ಮನ್ನು. ನಾವು ಆಗ್ಲೇ ಮೃತ್ಯುವಿಗೆ ಒಂದು ದೂರ ನಿಂತು ಸೆಟ್ಟೆದು ಸಿಂಜಿಲಿಗೆ ಬಾಣವನ್ನು ಜೋಡಿಸಿ ಪ್ರಯೋಗಿಸಿದಂತಾದರೆ ಅದು ನಿನ್ನ ಎದೆಗೆ ನಾಟಿ ಹೋಗಿತ್ತು. ಆದ ಕಾರಣ ನೀವು ನಾನು ಸಾಯ್ತೇನೆ ಅಂತ ನಿಶ್ಚಯ ಮಾಡಿ ಆಗಿಲ್ಲ. ವಿಶೇಷವಾದ ಕವಚವನ್ನು ನಿನ್ನ ಎದೆಗೆ ತೊಡಿಸಿದ್ದೇನೆ. ವಿರೋಧಿಯಾಗಿ ಪಾರ್ಥ ಮುಂದೆ ಬಂದು ಬಾಣವನ್ನು ಬಿಟ್ಟರು ನಿನ್ನ ಪ್ರಾಣಕ್ಕೆ ಯಾವುದೇ ಒಂದು ಸಂಕಟ ಬದುಕಿ ಒಂದು ಯುದ್ಧಕ್ಕೆ ಯಾರಿಗಾದ್ರೂ ಹೋಗ್ಲಿಕ್ಕೆ ಮನಸ್ಸು ಬಂದಿಲ್ಲ, ಹೋಗುವುದಕ್ಕಿಂತ ಮೊದಲೇ ಗುರುಗಳೇ ಹೇಳ್ತಾರೆ ನೀನು ಸಾಯುವುದಿಲ್ಲ ಹೋಗುವುದು. ಬಿಡಿ, ಕಡಿಮೆ ಮಾಡಬೇಕು, ಹೋಗಿ. ಇನ್ನು ನೀವು ಏನು ಬಿಡ ಯುದ್ಧ ಮಾಡಿ ಬರ್ತಾರೆ. ಈಗ ಎದುರಿಗಿರುವುದು ಯಾವ? ಹಿಂದೆ ಮುಂದೆ ನೋಡಬೇಡ, ಒಳಗೆ ನೋಡು, ಒಳಗೆ ನೋಡು. ಹಾಗಾದ್ರೆ ನಾನು ಇನ್ನೊಮ್ಮೆ ಹೇಳು ನೀನು. ಒಂದು ಬಿಡುವಾಗ ಇನ್ನೊಂದು ನೋಡಿ, ಮತ್ತೊಂದು ಬಿಡುವಾಗ ಮತ್ತೊಂದು ನೋಡಿ, ಮತ್ತೊಂದು ನೋಡಿ ಅಂತ ಹೇಳುವಾಗ ನಾನು ಹಾಗೆ 3 ಸಲ ಹೇಳಿದ್ರೆ ಕೇಳಿ ಅಭ್ಯಾಸ ಆಗ್ತದೆ, ಮತ್ತೆ ಕೇಳ್ತಾ ಇರ್ತಾರೆ.
ನಾನು ಹಾಗೆಲ್ಲ, ನನಗೆ ಅದು ಮುಖಕ್ಕೆ ಹೊಡೆದ ಹಾಗೆ ಮುಖಕ್ಕೆ ಎದುರೆದುರು ಇರಬೇಕು. ಹಿಂದಿನಿಂದ ಹೇಳಿದ್ರೆ ಬೇಸರ ಆಗ್ತದೆ. ನಿಜ ಎದುರು ಹೇಳಿದ್ರೆ ತೊಂದರೆ. ಎದುರಿದ್ರೆ ಹೇಳ್ಬೇಕಲ್ಲ, ನಾನು ಅದನ್ನು ಸ್ವೀಕರಿಸ್ತೇನೆ ಅಂತ. ನಾವು ಅಂದ್ರೆ ಆ ಒಂದು ಜಾಗದಕ್ಕೆ ಮುಟ್ಟಿದ ಮೇಲೆ ಮತ್ತೆ ನಮಗೆಲ್ಲ ಮಾನ ಅಪಮಾನ ಎಲ್ಲ ಅದೆಲ್ಲ ತಗೊಳ್ತೇವೆ ನಮ್ಮ ಹೆಕ್ಕದಲ್ಲಿ ಇದೊಂದು ಯಾಕಪ್ಪ ಉಳಿಯಿತು ಅಂತ ನನಗೆ ಸಂಕಟ ಆಗ್ತದೆ. ಇದು ಇದ್ದದ್ರಿಂದ ಇಷ್ಟೆಲ್ಲ ಆಯ್ತು. ಅದು ಗೊತ್ತುಂಟಾ? ಮಾನ ಮರ್ಯಾದೆ ತೆಗಿಲಿಕ್ಕೆ ಇರುವುದು. ನೀವು ಹೊಸ ಮನೆ ಕಟ್ಟುವಲ್ಲಿ ಏನಾದ್ರೂ ಒಂದು ವಿಕಾರ ಆಕೃತಿಯನ್ನು ಕಣ್ಣು ತಾಗಬಾರ್ದು ಅಂತ ಇತ್ತ ಹಾಗೆ ಇಡೀ ಒಂದು ಸಮೂಹದಲ್ಲಿ ಇಂಥದ್ದು ಒಂದೊಂದು ಇದ್ರೆ ಸಾಕಾಗ್ತದೆ. ನಾನು ಸ್ಪಂದಿಸುವ ಕತ್ತರಿಸಾಲೆ ಮಾಡುದು. ನಾನು ಸ್ಪಂದಿಸುವುದಿಲ್ಲ. ನಿನ್ನದು ಮುಗಿಯಲಿ ಮತ್ತೆ ಪ್ರತ್ಯುತ್ತರ. ನಿನ್ನದು ಮುಗಿಲಿಕ್ಕೆ ಕಷ್ಟ ಉಂಟು. ಜೂತಾಡಿ ಎಲ್ಲ ಒಳಗೆ ಹಾಕಿಕೊಂಡಿಯಲ್ಲ, ಕಪಟದ ಜೂತವ ನೋಡಿ ಒಳಗೆ ಹಾಕಿಕೊಂಡದ್ದಲ್ಲ. ನಿನ್ನ ಅಣ್ಣ ಆಡಿ ಸೋತು ಒತ್ತ ಇಟ್ಟದನ್ನು ತಗೊಂಡದ್ದು ಒಳಗೆ ಹಾಕಿದ್ದಂಥದ್ದು. ನಾನು ನಿಮ್ಮ ಜಾಗ ಒಳಗೆ ಹಾಕಿದ್ದಲ್ಲ. ಇಡೀ ಭೂಮಿಯನ್ನು ಒಳಗೆ ಹಾಕಿ ಹೇಳಿದ ಮಾತು ಇಲ್ಲದೆ 13 ವರ್ಷ ಕಳೆದ ಮೇಲೆ ಕೊಡ್ತೇನೆ ಅಂತ ಹೇಳಿ ಕೋಪಿ ವಂಚನೆ ಮಾಡಿದಂತಹ ದುಷ್ಟ ನನ್ನನ್ನು ಏನು ಅಂತ ತಿಳ್ಕೊಂಡಿದ್ದು? ನನ್ನದನ್ನು ನಾನು ಎಲ್ಲಿ ಬೇಕಾದ್ರೂ ಇಟ್ಟು ಬರ್ತೇನೆ. ಅಂತ ಹೇಳಿ ನಾನು ಅದಕ್ಕಿಂತ ಮುಂದುವರಿದ ವಾಕ್ಯ ಹೇಳುವುದಿಲ್ಲ. ನೀವೆಲ್ಲ ನನ್ನನ್ನು ಏನು ಅಂತ ತಿಳ್ಕೊಂಡಿದ್ದೀರಿ? ಬಟ್ಟೆ ಒಗೆಯುವ ಕಲ್ಲು ಅಂತ ಭಾವಿಸಿದ್ದೆ. ಅಲ್ಲಿ ನೋಡುವಾಗ ಅಜ್ಜ ಬೈಯುವುದು, ಅದು ಮುಗಿದ ಮೇಲೆ ಗುರುಗಳು ಬೈಯುವುದು, ಆಚೆ ಎಲ್ಲ ನನ್ನನ್ನು ಬೈಯುವುದಲ್ವ? ಮತ್ತೆ ಇಷ್ಟು ಜನ ಬೈದರು ಮಾನ ಮರ್ಯಾದಿಲ್ಲ ನಿನಗೆ. ನೀನು ಬಿಡುವುದಿಲ್ಲ ನನ್ನ ದುರ್ಬುದ್ಧಿ. ನೆಲಕ್ಕಾಗಿರಿಯೇ ಛಲಕ್ಕಾಗಿರುವೆ. ಅದಕ್ಕೆ ನೆಲಕ್ಕೆ ಮೆಟ್ಟು ಅದು ಮೆಟ್ಟಿದ್ದು ನೋಡ್ರಿ. ಅವ ಮೆಟ್ಟುವಾಗ ನನಗೆ ಅವನ ತಾಯಿಗೆ ಮೆಟ್ಟಿದ ಹಾಗೆ ಕಾಣ್ತದೆ. ಮತ್ತೆ ಸಿಗ್ಲಿಕ್ಕೆ ಉಂಟ. ಅವನಿಗೆ ಭೂಮಿ ಆಧಾರ ಕೊಡುವುದಿಲ್ಲ, ಜಾರ್ತಾನೆ, ಅದಕ್ಕೆ ಮೆಟ್ಟಿ ನಿಲ್ಲುವುದು. ಏನೇ ಇರಲಿ, ಏನಂತಲ್ಲ ಜಗದೋದ್ಧಾರನಾದಂತಹ ವಾಸುದೇವನ ಬಲ್ಮೆ ಉಂಟು ಎನ್ನುವ ಧೈರ್ಯದಿಂದ ನನ್ನಂತವರ ಎದುರಿಗೆಲ್ಲ ಬರಬೇಡ. ನಿನ್ನ ಸ್ವರ ಏನು ಬದಲಾವಣೆ? ಒಂದು ಹಂತಕ್ಕೆ ಮುಟ್ಟಿದ ಮೇಲೆ ಹಾಗೆ ಅವ ಕಪಟದಿಂದ ಆಡಿದ್ದಲ್ಲವ, ಈಗ ಒಮ್ಮೆ ಆಡ್ತಾನೆ. ಯಾವುದು ಈಗ ಆಡಬೇಕು. ಈಗ ಆಡಬೇಕಂದ್ರೆ ಕಪಟದಿಂದ ಸಿದ್ಧಾಂತ. ನಾನು ಆಡ್ತೇನೆ. ಯಾವ ಆಟ? ನನ್ನದು ಜೂತ ಎಲ್ಲ ಇಲ್ಲ. ನಮ್ಮದು ಏನಿದ್ರು ಮಲ್ಲ ಯುದ್ಧ, ಗದಾ ಯುದ್ಧ. ಮಠದಲ್ಲಿ ನಿನ್ನನ್ನು ಮುರಿದು ನಿನ್ನನ್ನು ತುಳಿಸಿ ಆಗ್ಲಿ ನಿನ್ನ ಅಭಿನಯ ಎಲ್ಲ ಹೇಳುದಂತದ್ದು ಮಾಡುವುದು ಹೊಡೆದ್ರೆ ಕೇಳುವವರೇ. ನೀನು ನನಗೆ ಯಾರು ಇಲ್ಲ ಅಂತ ಭಾವಿಸುವ ಗುರುಗಳು ನನಗೆ ಈಗ ಆ ಕವಚ ಕಟ್ಟಿದ್ದಾರಲ್ಲ, ಅದರ ಎಡೆಯಲ್ಲಿರುವ ಜಾಗ ನೋಡಿ ಹೊಡೆದ ಇಲ್ಲದ ಜಾಗ ಉಂಟು. ಕೈಗೆ ಕವಚ ಹಾಕ್ತಿದ್ದ, ಮತ್ತೆ ಹೋಗುವಾಗ ಬೇಕು. ಬಳಿಕ ಫಲಗುಣ ಕೊರಕೊಲ ಮದಿ ಕಣಕಿ ನಿಮಿಷದಿ ಕೊಂದನ ಗಣಿತ ಬಲವಾನ ಬಳಲಿದುವುದು ರಂಗಗಳು ಏನೋ ತಳೀಗಳನ ಮಧ್ಯದೊಳಗ ನೀರಿನ ಕೊಳನ ಮಾಡಿದು ತೃಷ ನಿವಾರಿಸಿ ಸಮರ ಕನವಾದ
ಇವತ್ತು 14ನೆಯ ದಿವಸದ ಯುದ್ಧ. ಹೌದು. ಅವಿಶ್ರಾಂತವಾದ ದುಡಿಮೆಯಿಂದ ಹಾ. ಸಿಕ್ಕವರಿಗೆಲ್ಲ ಪ್ರತಿಭಟನಾಗಿ ಉತ್ತರವನ್ನು ಕೊಡುತ್ತಿರುವ ಹೊತ್ತಿಗೆ ಇವರು- ಇನ್ನೇನು ಕುದುರೆ ಮುಂದುವರಿಯುವುದಿಲ್ಲ ಅಂತ ನೋಡಿದ್ರೆ ಬಾಡಿ ಬಸವಳಿದು ತಳ್ಳಿದೆ. ದಣಿದಿದ್ದಾವೆ, ಒಂದು ಹೆಜ್ಜೆಯನ್ನು ಮುಂದೆ ಹಾಕಲಾಗದೆ ಅದು ನೊರೆ ಇಳಿತಾ ಇರುವುದು ನೋಡು ಕಟವಾಯದಲ್ಲಿ. ಹೌದು. ಹಾಗಾದ್ರೆ ಕುಡಿಯುವುದಕ್ಕೆ ನೀರು ಬೇಕಾಗುತ್ತೆ, ಅದಕ್ಕೆ ಅಲ್ಪ ವಿಶ್ರಾಂತಿ ಬೇಕು. ವ್ಯೂಹದ ಮೇಲೆ ವ್ಯೂಹವನ್ನು ಬರೆದು ಪಂಥಾಪಾರ ಹುಟ್ಟಿದ ದ್ರೋಣರತ್ತ ಅದನ್ನು ಭೇದಿಸುವತ್ತ ಮಾತ್ರ ಲಕ್ಷ್ಯ ಹೊಂದಿಸಿದ್ರೆ ಸಾಲದು. ಅದಕ್ಕೆ ನೀರು ಕುಡಿಸುವುದಕ್ಕೆ ವ್ಯವಸ್ಥೆ ಏನು? ನಿನ್ನ ವೀರತ್ವ ಅದನ್ನು ಕಾಣಬೇಕು. ಬಾಬಯ್ಯ, ನಾವು ಕ್ಷಣ ಹೊತ್ತು ಇಲ್ಲಿಂದ ಕದಲಿದರೂ ಅರ್ಜುನ ಪ್ರತಿಜ್ಞೆಯನ್ನು ಈಡೇರಿಸುವುದಕ್ಕೆ ಸಾಧ್ಯ ಇಲ್ಲದೆ ತೆರಳಿದ. ಹೌದು. ಅಪವಾದ ಬರ್ತದೆ. ಆದ್ರಿಂದ ಹಿಂದೆ ಹೋಗ್ಲಿಕ್ಕಿಲ್ಲ. ಹಾಗೆ ಅಂತ ಏರಿದ ಕುದುರೆಗಳನ್ನು ಹಾಗೆ ಬಿಟ್ಟರೆ ಅವುಗಳು ಸಾಯ್ತಾವೆ. ಹೌದು. ಏನ್ ಮಾಡ್ಲಿ? ತ್ರಿಷೆಗೆ ಬೇಕಾಗಿರುವಂತಹ ನೀರು, ಹಾ. ಹಸಿವೆಗೆ ಬೇಕಾಗಿರುವಂತಹ ಹುಲ್ಲು ಹಾ. ರಣರಂಗದ ಮಧ್ಯದಲ್ಲಿ ಸಿಕ್ಕಬೇಕು ಅಂತ ಇದ್ರೆ ಇದೆ. ಅಭೇದ್ಯವಾಗಿರುವಂತಹ ಒಂದು ರಕ್ಷಾ ಕೋಟೆಯನ್ನು ಬಲಿದು ಹಾ. ಆ ಕೋಟೆಯೊಳಗೆ ಬೇಕಾದಂತಹ ಹುರುಸಾದ ಹುಲ್ಲನ್ನು ಸೃಷ್ಟಿಸಿ ಅದಕ್ಕೆ ಬೇಕಾದಂತಹ ಒಂದೊಂದು ಕೊಳವನ್ನು ರಚಿಸಿ ಒಂದು ಸ್ವಲ್ಪ ಹೊತ್ತು ಅದನ್ನು ವಿಶ್ರಾಂತಿಗಾಗಿ ಬಿಡುವಂತಹ ವ್ಯವಸ್ಥೆ ಇದು. ಓರುವುದು ಪಾರ್ಥನಿಗೆ ಆಟ ಅಂತ ಗೊತ್ತಾಗಬೇಕಾದ್ರೆ ಕಲ್ಮೆ ಉಳ್ಳಂತಹ ಸರಿಯ ಸಾಕಿ ಸಿದ್ಧಗೊಂಡಿದೆ. ಆ ಕುದುರೆಗಳಿಗೆ ಯಥೇಷ್ಟವಾದಂತಹ ಜಲಪಾನ ಮಾಡಿಸಿ ಅವುಗಳ ಮೈದಡವಿ ನೀರಿನಿಂದಲೇ ತಿಕ್ಕಿ ತೀಡಿ ತೊಳೆದು ಅವುಗಳ ನವೋಲ್ಲಾಸದಿಂದ ಮತ್ತೆ ಕೆನೆಯುವಂತೆ ಮಾಡಿದಲ್ಲಿ ಪಾರ್ಥ ಪ್ರತಾಪ ವೈರಿಗಳನ್ನು ಹನನ ಮಾಡುವಲ್ಲಿ ಮಾತ್ರ ಅಲ್ಲ, ತನಗೆ ಬೇಕಾದ ಅನುಕೂಲವನ್ನು ರಚಿಸುವಲ್ಲಿ ಆ ಬಾಣಮುಖದಿಂದ ಎಷ್ಟೆಲ್ಲ ಸಾಧ್ಯ ಅಂತ ಈಗ ತೋರಿಕೊಟ್ಟೆ. ಸೈಂಧವ ಕಾಳಗದ ಅರ್ಜುನ ಏನು ಎನ್ನುವುದು ಒಂದಲ್ಲ ಎರಡಲ್ಲ 10 ಹಲವಾರು ವಿಶಿಷ್ಟತೆಯಿಂದ ತೋರಿಸಬೇಕು ಅಂತ ಇನ್ನೂ ನನಗೆ ಮನಸ್ಸಿದೆ. ಇನ್ನೂ ಉಂಟು ವ್ಯೂಹಗಳ ಭೇದಿಸುವುದಕ್ಕೆ. ಯೋಧವರಲ್ಲಿ ಪ್ರಮುಖ ಸಾಧ್ಯತೆ ಮಿಂಚಿನಂತೆ ಮುನ್ನುಗ್ಗಿ ಬಂದೆ, ಸಿಡಿಲಿನಂತೆ ನಮ್ಮವರ ಮೇಲೆ ಎರಗಿದೆ, ಮಳೆಯಂತೆ ಬಣ ಪ್ರಯೋಗವನ್ನು ಮಾಡಿದೆ. ಮಧ್ಯ ಪ್ರವೇಶಿಸಿದಂತಹ ನಾನು ನೀನು ಪ್ರಯೋಗಿಸಿದಂತಹ ಬಾಣಗಳನ್ನೆಲ್ಲ ಉತ್ತರಿಸಿದ್ದೇನೆ. ನಿಮ್ಮಲ್ಲಿ ಮನುಷ್ಯತ್ವವನ್ನು ತುಂಬಿದವ ಆ ನಾರಾಯಣನಿದ್ದಾನೆ. ಎಲ್ಲ ಹರಿಯ ಜೊತೆಗಿರುವ ನರ ಅವನನ್ನ ಪಟ್ಟದ ಶಿಷ್ಯ, ನೀನು ಅವನ ಶಿಷ್ಯ. ಆದ ಕಾರಣ ಎಚ್ಚರಿಕೆ ಮಾತು ಹೇಳ್ತೇನೆ. ಪ್ರಾಣವನ್ನು ಉಳಿಸಿಕೊಳ್ಬೇಕು ಅಂತಿದ್ದರೆ ಪಾರ್ಥನನ್ನ ಮುಂದೆ ಹೇಗೆ ನಡೆದುಕೊಂಡಿದ್ದಾನೆ ಹಾಗೆ ಧನುಷರಗಳನ್ನು ನನ್ನ ಪಾದಮೂಲದಲ್ಲಿ ಇಟ್ಟು ಶರಣು ಬಂದಿದ್ದೇನೆ ಅಂತ ಹೇಳಿದ್ರೆ ನಿನ್ನನ್ನು ಉಳಿಸ್ತೇನೆ. ಇಲ್ಲದಿದ್ರೆ ಸಂಬಂಧವನ್ನು ಹೇಳುವುದಕ್ಕೆ ಹೋದರೆ ನನ್ನ ಗುರುಗಳ ಗುರುಗಳು, ಆದರೆ ನಿಮ್ಮ ವರ್ತನೆಯನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಎದುರಾಗಿ ಬಂದಂತಹ ಭಟರಲ್ಲಿ ಹೋರಾಡುವುದು ಬಿಟ್ಟು ಸಂಬಂಧವನ್ನು ಬೆಳೆಸುವುದಕ್ಕೆ ಮುಂದಾಗುತ್ತಾ ಇದ್ದೀರಾ. ಗುರುಗಳೇ, ಸರಿಯಾಗಿ ಆಲೋಚನೆಯನ್ನು ಮಾಡಿ. ಈಗಲೂ ಕೂಡ ವಿರೋಧ ಪಾಲನೆಯಲ್ಲಿದ್ದವರಿದ್ದೇವೆ.
ಇಬ್ಬರಿಗೂ ಜಯ ಎನ್ನುವುದು ಅತ್ಯಗತ್ಯವಾಗಿದೆ. ಹಾಗಾಗಿ ಸುಮ್ಮನೆ ಇರುವವ ನಾನಲ್ಲ, ಯುದ್ಧವನ್ನೇ ಬಯಸಿದವನಿದ್ದೇನೆ. ಸಾಯಿದವನನ್ನು ಬಿಟ್ಟು ಕೊಟ್ಟರೆ ಆಯ್ತು, ಇಲ್ಲದಿದ್ದರೆ ಗುರುಗಳಿರುವುದು ನೋಡುವುದಕ್ಕಿಲ್ಲ. ಈ ಕ್ಷೇತ್ರದಿಂದ ನಿನ್ನನ್ನು ಹೇಗೆ ತೊಲಗಿಸಬೇಕು ಅಂತ ನಾನು ನಿನ್ನಲ್ಲಿ ಹೋರಾಡುವುದಕ್ಕೆ ಬೇಕಾಗಿ. ನಿನ್ನಲ್ಲಿ ಹೋರಾಟ ಎನ್ನುವುದು ಇಂದಿನದ್ದಲ್ಲ, ನಮ್ಮ ತಂದಿರಂತವನ್ನಲೇ ಹುಟ್ಟಿ ಬಂದಂತಹ ದ್ವೇಷ ಸಿಕ್ಕಿದೆ ತುಂಬಾನೇ ಇರುವುದಲ್ಲ. ಒಂದು ವರ್ಷ ಕೌರವನ ಪಕ್ಷವನ್ನು ಸೇರುವಂತಹ ಕಾಲಕ್ಕೆ ನೀನೊಬ್ಬ ಕೃಷ್ಣನನ್ನು ಹಿಂಬಾಲಿಸಿಕೊಂಡು ಹೋದೆ. ಅಷ್ಟು ಮಾತ್ರ ಅಲ್ಲ, ಮತ್ತೆ ತಮ್ಮಂದಿರನ್ನು ಕೊಂದೆಯ, ನಿನ್ನನ್ನು ಕೊಲ್ಲದೆ ನನಗೆ ಹುಟ್ಟಿದಂತಹ 10 ಮಕ್ಕಳನ್ನು ಕೂಡ ಒಂದು ಕೆಡಹಿದ ಪಾತಕ್ಕೆ ಸುಮ್ಮನಿರುವ
ಅಸುರ, ದ್ರೋಹಿ, ಮೋಸಗಾರ, ವಂಚಕ ಉಭಯರು ಹೋರಾಡುವಂತಹ ಕಾಲಕ್ಕೆ ಹಿಂದಿನಿಂದ ಬಂದು ಕರಗಳನ್ನು ಕತ್ತರಿಸಿದೆಯಲ್ಲ, ನೀನು ಕೂಡ ಹೀಗೆ ಮಾಡಬಹುದೇನು? ಯಾಕೆ ಹೀಗೆ ಮಾಡಿದೆ? ಆಯುಧಗಳನ್ನು ಕೊಲ್ಲುವುದು ನಿನಗೆ ಧರ್ಮವಾ? ಬಿದ್ದವನ ಮೇಲೆ ಶಸ್ತ್ರ ಎತ್ತುವುದಕ್ಕೆ ಕೈ ಮಾಡಿದಾಗ ಧರ್ಮಮೂರ್ತಿಯೇ ಸೂಚನೆ ಕೊಟ್ಟದ್ದು ಕೈ ಕತ್ತರಿಸಬೇಕು. ಶಿಷ್ಯ ಅಂದ್ರೆ ಮಗನ ಹಾಗೆ. ಸಾತ್ವಿಕ ಶಿಷ್ಯ ಮಗನನ್ನು ಯಾವ ಸ್ಥಿತಿಯಲ್ಲೂ ಬದುಕಿಸಬಹುದು. 3 ಲೋಕದ ಗಂಡ ಎನ್ನುವಂತಹ ಕೀರ್ತಿಯನ್ನು ಪಡೆದಿರುವಂತಹ ನೀನೇ ಹೀಗೆ ಮಾಡಿದ ಮೇಲೆ ಯುದ್ಧ ಬೇಕಾ ನನಗೆ? ಶಸ್ತ್ರ ಸನ್ಯಾಸ. ಇವನನ್ನು ಉಳಿಸಬೇಕು ಅಂತ ನಾನು ಅವನ ಕೈ ಕತ್ತರಿಸಿದ್ರೆ ಕೂತ ಅವನ ತಲೆ ಕತ್ತರಿಸಿದರು ಅಯ್ಯವ. ನಿರಾಯುಧನಾದವನನ್ನು ಕತ್ತರಿಸುವುದಕ್ಕೆ ಹೊರಟ. ಈಗ ನಿನಗೆ ನಾನು ಹೇಳಿದ್ದೆ, ಮನಸ್ಸಿನಿಂದ ಮಾಡಿದ್ದು ಕರ್ಮ, ಶರೀರದಿಂದ ಮಾಡಿದ್ದಲ್ಲ ಅಂತ. ಮನದಿಂದಾಗ ಕತ್ತರಿಸಬೇಕು ಅಂತ ಹೊರಟದ್ದು ಹೌದು, ನಿರಾಯುಧನ ತಲೆ ಹೌದು. ಅದಕ್ಕೆ ಅವನಿಗೆ ಸಿಕ್ಕಿದ ಶಿಕ್ಷೆ ಅಂತ ತಿಳಿ. ಇನ್ನೂ ಕಾರಣ ಬೇಕಾ? ನನ್ನ ಅಪ್ಪ ನನ್ನ ಅಮ್ಮನನ್ನು ಮದುವೆ ಆಗುವುದಕ್ಕೆ ಕಾರಣ ಇವನ ಅಪ್ಪ. ಅವನಿಗೆ ಹೆಸರು ಶೀಲಿ ಅಂತ. ನನ್ನ ಅಮ್ಮನನ್ನು ನನ್ನ ತಂದೆ ಮದುವೆಯಾಗದಂತೆ ತಡೆದು ತಾನೇ ಹೊಂದಬೇಕು ಅಂತ ಹಂಬಲಿಸಿದ್ದು ಅವನ ಅಪ್ಪ. ಅವನಿಗೆ ಹೆಸರು ಸೋಮದತ್ತ ಅಂತ. ವೈರ ಅಲ್ಲಿಂದ ತೊಡಗಿದೆ. ನನ್ನ ತಂದೆಗಾಗಿ ಇವನ ತಂದೆ ನನ್ನ ಅಮ್ಮನನ್ನು ಗೆದ್ದು ಮದುವೆ ಆಗುವಂತೆ ಮಾಡಿದ್ದು. ಆ ವೈರ ಮುಂದುವರಿದು ಬಂದು ಇದಕ್ಕೆ ಕುರುಕ್ಷೇತ್ರದ ಹಿನ್ನೆಲೆಲ್ಲ ಹಿಂದೆ ಉಂಟು. ಇಷ್ಟಕ್ಕೂ ಇರ್ತೇನೆ ಅವ ಮಾಡಿದ್ದು ತಪ್ಪು. ಹೀಗೆಲ್ಲದಿದ್ರೆ ನಾಳೆ ಆಗ ಅದಕ್ಕೆ ಅವನಿಗೆ ಶಿಕ್ಷೆ ಸಿಕ್ಕಿತ್ತು. ಈಗ ಯುದ್ಧ ಮುಂದುವರಿಸುವ. ವಾರಿಜ ನೇತ್ರ ಕೀಣಯ್ಯ ವೈರಿ ಸೈಂಧಾನ ಕಾಯ ತೋರದು ಯುದ್ಧ ತೀರದು ರವಿಯಸ್ತಮಾನನಾದನು ಅವಕದಿಂದ ತೀಗುಳ್ಳನು ಮಾಡುವೆ ಅರುವೆ ತಾಡುವೆ ಶ್ರೀಕೃಷ್ಣ ಸ್ವಾಮಿ ರಭಸನಲ್ಲಿ ಹೋರಾಟವನ್ನು ಮಾಡುವಾಗ ಹೊತ್ತಿನ ಕಡೆಗೆ ಲಕ್ಷ್ಯ ಮುಂದೆ ಕೊಟ್ಟಿರಲಿಲ್ಲ. ಒಮ್ಮೆಲೆ ಕತ್ತಲೆಯಾಯಿತು. ಕತ್ತಲೆಯಾಗುವುದಕ್ಕಿಂತ ಮೊದಲು, ರವಿ ಇಳಿಯುವುದಕ್ಕಿಂತ ಮೊದಲು ನಾನು ನನ್ನ ಮಾತನ್ನು ಈಡೇರಿಸ್ತೇನೆ ಅಂತ ಪ್ರತಿಜ್ಞೆಯಲ್ಲಾಡಿದ ನುಡಿಗಳು. ಸೈನ್ಯವ ಕಾಣಿಸ್ತಾ ಇಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಎಷ್ಟು ವ್ಯೂಹವನ್ನು ಪುಡಿಗಟ್ಟಿದ್ರು ಅವನು ಕಾಣಿಸ್ತಾ ಇಲ್ಲ. ಇನ್ನೊಂದೇ ವ್ಯೂಹ ಇರುವುದು, ಅದರ ಮಧ್ಯದಲ್ಲಿದ್ದಾನೆ. ಆದ್ರೆ ಅವಧಿ ಮುಗಿಯಿತು ಅಂತ ಹೇಳ್ತೀನಿ. ನಾನು ಸಾಯ್ತೇನೆ ಬಾಬಾ, ಅಗ್ನಿಕುಂಡವನ್ನು ನಿರ್ಮಾಣ ಮಾಡಿ ನಾನು ಸಾಯುವುದೊಂದೇ. ಸೈಂಧವವಧೆಗೆ ಪ್ರತಿಜ್ಞೆ ಮಾಡಿದ ಮೇಲೆ, ಸೈಂಧವವಧೆಗೆ ಪ್ರತಿಜ್ಞೆ ಮಾಡಿದ ಮೇಲೆ ಒಂದು ಕೊಳ ನಿರ್ಮಾಣ ಆಗಿ ನೀರು ನೋಡಿ ಆಯ್ತು. ಈಗ ಒಂದು ಅಗ್ನಿ ನೋಡುವುದಾದ್ರೆ ಇದು ನಿಲೋಕಿ ನೋಡಿದಾನಲ್ಲಿ ನೋಡಿದಾನಲ್ಲಿ ಸೂಜಿ ವ್ಯೂಹದಿಂದ ಸ್ವಲ್ಪ ತಲೆ ಹೊರಗೆ ಹಾಕಿ ಅರ್ಜುನ ಸಾಯುವ ದೃಶ್ಯವನ್ನು ನೋಡುವ. ಇಡುಕಿ ನೋಡ್ತಾ ಇದ್ದೇನೆ. ಧ್ಯಾನ ಬೇಡ, ಈಗ ಗಮನ ಇಲ್ಲಿಗೆ ಹೋಗಬೇಕು ಗೊತ್ತುಂಟು. ಅಲ್ಲಿ ನೋಡು.
ನಿನ್ನ ಭಾವನ ಗುಂಡೆಯಲ್ಲಿ ಬಿತ್ತು ಅಂತ ನೋಡ್ಲಿಕ್ಕೆ ಹೋಗು. ಧರ್ಮಕ್ಷೇತ್ರದಲ್ಲಿ ಒಂದು ಅಧರ್ಮದ ಕಾರ್ಯ ಆಯ್ತಲ್ಲ, ನಮ್ಮಂತ ಧರ್ಮಾತ್ಮರಿಗೆ ಹೇಳಿದ್ದಲ್ಲ ಈ ಪ್ರಶ್ನೆ. ಪರಮಾತ್ಮನಿಗೆ ಹೇಳಿದ್ದಲ್ಲ ಇರೋಲ್ಲ ಮಾತ್ರ. ಪಿಶಾಚಿಯ ಬಾಯಲ್ಲಿ ವೇದ ಬರುವುದು ಅಂದ್ರೆ ಹೀಗೆ ಅರ್ಥ ಆಯ್ತಾ? ಅಂತರ್ ಪಿಶಾಚಿಯ ಬಾಯಲ್ಲಿ ವೇದ ಇಲ್ಲ ಬಾಬಾ, ಪಿಶಾಚಿಗೂ ಇವನನ್ನು ಪಿಶಾಚಿ ಅಂತ ಹೇಳಿದ್ರೆ ಜಾತಿ ಬಿಡುವ ಅಂತ ಅನಿಸಿಕೆ. ಹಾಗೆ ಅಂತ ಈಗ ಅಲ್ಲಿ ನೋಡು, ಅಲ್ಲಿ ಎಂತದ್ದು ಮಾಡಿ ಎಂತದ್ದು ಒಮ್ಮೆಲೆ ಕತ್ತಲೆ ಆಯ್ತು. ಹೌದು, ಸೈಂಧವ ನೋಡು ಅಂತ ಹೇಳಿದಾಗ ಒಳ್ಳೆ ಬೆಳಕು ಕಾಣಿಸ್ತಾ ಉಂಟು. ಕತ್ತಲೆ ಆದದ್ದಾದ್ರೆ ಯಾಕೆ? ಬೆಳಕು ಮತ್ತೆ ಕಂಡದ್ದು ಹೇಗೆ? ನಾನು ಅವನಿಗೆ ಬಾಣ ಬಿಟ್ಟದ್ದು ಕತ್ತಲೆ ಆಗದೇ ಇದ್ರೆ ಸರಿ, ಆಗಿದ್ರೆ ತಪ್ಪಲ್ವಾ? ಹೌದು. ಎಂತದ್ದಿದು? ಈಗ ಒಂದೇ ಸೂರ್ಯನಿಗೆ ಸಮೀಪವರ್ತಿಯಾಗಿ ನೋಡಿದರೆ ಬೇಡ, ಪ್ರಖರವಾದ ಬೆಳಕನ್ನು ಹತ್ತಿರದಿಂದ ನೋಡಿದರೆ ನಮಗೆ ಕಾಣುವುದು ಕತ್ತಲಾಗುವುದು. ಅಯ್ಯೋ, ಕಣ್ಣೇ ಕಾಣುದಿಲ್ಲ ಮತ್ತೆ. ನನ್ನ ಕೈಯಲ್ಲಿ ನಾನು ಕೆಳಗಿರಿಸಿದ ಭಂಡಾರಿಸಿದ್ದು ಸುದರ್ಶನ ಅಂತ ಹೇಳಿದ ಸುದರ್ಶನವನ್ನು ಸಹಸ್ರಾರ ಅಂತ ಕರೀತ. ಹೌದು. ಕೋಟಿ ಸೂರ್ಯ ಸಮಪ್ರಭ ಅಲ್ವ? ಹೌದು ಅಲ್ವಾ? ಈಗ ಒಂದು ಸೂರ್ಯ ಇರಬೇಕಾದಲ್ಲಿ ಕೋಟಿ ಸೂರ್ಯರು ಹೊಳೆಯುವುದಕ್ಕೆ ತೊಡಗಿದೆ. ಕಣ್ಣು ಕತ್ತಲೆ ಬಂದ್ರೆ ಆಶ್ಚರ್ಯವ? ಕಣ್ಣು ಕಾಣ್ಲಿಕ್ಕೆ ಇಲ್ಲ. ಕಾಣುವ ಕಣ್ಣೇ ಮುಚ್ಚಿದ್ರೆ ಮತ್ತೆ ಕಾಣುವುದೇ. ಸೂರ್ಯಮಂಡಲಕ್ಕೆ ಅಡ್ಡವಾಗಿ ನನ್ನ ಸುದರ್ಶನ ನಿಂತದ್ದರಿಂದ ಒಮ್ಮೆಗೆ ಕತ್ತಲಾದಂತೆ ಕಂಡದ್ದು, ಪ್ರಖರವಾಗಿ ಅದು ಬೆಳಗುವಾಗ. ಯಾವಾಗ ಸೈಂಧವ ವ್ಯೂಹ ಮಧ್ಯದಿಂದ ಎದ್ದು ಪಾರ್ಥನ ಸಾವನ್ನು ಸಂಭ್ರಮಿಸುವುದಕ್ಕೆ ರಥವೇರಿ ಬಂದು ನಿಂತನ, ಅದನ್ನು ಸರಿಸಿದೆ, ಇವನನ್ನು ತೋರಿಸಿದೆ. ಅಲ್ಲ ಬಾವಾ, ಇಂಥ ಅವಸ್ಥೆ ಎಂತದ್ದು? ಸೂಚಿ ವ್ಯೂಹದಲ್ಲಿ ಎಂಗಲೆಲೆಯನ್ನೆಲ್ಲ ಹಾಕಿದ್ರು. ಅವನನ್ನು ಆ ಕಾಣುವ ಹೊಂಡದಲ್ಲಿ ಆ ಪಾಪಿ ಹೋಗಿ ಕೂತಿದ್ದ. ತಾನಾಗಿ ಸಾವು ಬಂದ ಕಾಲದಲ್ಲಿ ಅವ ಎದ್ದು ಬಂದು ಆ ಸಾವನ್ನು ಸ್ವಾಗತಿಸುವುದಕ್ಕೆ ನಿಂತದ್ದು. ನಿನ್ನ ಸಾವು ಭ್ರಮಿಸಿದ, ಅವನ ಸಾವನ್ನು ಸ್ವಾಗತಿಸುವುದಕ್ಕೆ ನಿಂತದ್ದು. ಅದಕ್ಕೆ ತಲೆ ಕತ್ತರಿಸಿದ. ಸಾಯಲಿಕ್ಕೆ ತಯಾರಾದವರು ಎಲ್ಲಿ ಮುಚ್ಚಿಡಲ್ಪಟ್ಟರು ಬದುಕುವುದಿಲ್ಲ ಎನ್ನುವುದಕ್ಕೆ ಇದೊಂದು ಸಾಕ್ಷಿ. ಹಾಗೆಲ್ಲ ಬಾಬಾ, ಕೊಲ್ಲುವುದನ್ನು ಸುಲಭ ಇರಲಿಲ್ಲ. ಈಗ ಅವನ ತಲೆಯನ್ನು ನಾನು ಹಾರಿಸಿದೆ. ಆ ತಲೆ ಬಾಣದಲ್ಲಿ ಕಚ್ಚಿಕೊಂಡು ಹೋಗುತ್ತಿರುವಾಗ ನೀನು ಹೇಳಿದ ಮತ್ತೊಂದು ಬಿಡು ಅಂತ. ಸಮಂತ ಪಂಚಕಕ್ಕೆ ಆ ಬೀಳುವ ಶಿರವನ್ನು ಹಾರಿಸುವಂತೆ ಅದು ಇಲ್ಲೇ ಬಿಡ್ತಿದ್ರೆ ಏನಾಗ್ತಿತ್ತು? ನೀನು ಸಾಯ್ತಿದ್ದೆ. ಅದೇ ವೃದ್ಧಕ್ಷತ್ರ ಅವರ ಅಪ್ಪ ಸಿಂಧೂದುರ್ಗ ಗೊತ್ತಲ್ಲ ನಿಮಗೆ. ಅವನಿಗೆ ಈ ಮಗ ಹುಟ್ಟಿದಾಗ ಒಂದು ಅಶರೀರವಾಣಿಯಾಗಿತ್ತು. ಏನು? ಅಮೋಘ ವೀರ್ಯನಾದ ಕ್ಷತ್ರಿಯರಲ್ಲಿ ವರಿಷ್ಠನಾದ ಇವನು ಅಸಮ ಪರಾಕ್ರಮಿ ಆಗುತ್ತಾನೆ. ಹಾಗೆ ಅಂತ ಒಂದು ಮಹಾಹವದಲ್ಲಿ ದುರಮಧ್ಯದಲ್ಲಿ ಮಹಾಯೋಧನಿಂದ ಇವನ ಸಾವಾಗುತ್ತದೆ. ಮಗ ಸಾಯುವುದನ್ನು ಹುಟ್ಟಿದಾಗಲೇ ತಿಳಿದ ವೃದ್ಧಕ್ಷತ್ರ ತಪಸ್ಸು ಮಾಡಿದ. ತಪಸ್ಸು ಮಾಡಿ ವರ ಕೇಳಿದ್ದೇನು ಅಂತ ಗೊತ್ತಾ? ಏನು ಅಂತ? ನನ್ನ ಮಗನ ಶಿರವನ್ನು ನೆಲಕ್ಕೆ ಹಾಕುವ ಪಾತಕಿಯ ಶಿರ 1000 ಹೋಳ ಆಗಿ ಹೋಗಲಿ. ಈಗ ಹೇಳು, ನೀನು ಪ್ರತಿಜ್ಞೆಗಾಗಿ ಆದರೂ ಅವನ ಶಿರವನ್ನು ಕಟ್ಟಿದ ಅದು ನೆಲಕ್ಕೆ ಬಿದ್ದಿದ್ದರೆ ನಿನ್ನ ತಲೆ 1000 ಹೋಳ ಆಗ್ತಿತ್ತು. ಈಗ ಆ ವೃದ್ಧಕ್ಷತ್ರ ವಾನಪ್ರಸ್ಥದಲ್ಲಿದ್ದಾನೆ. ಅವ ಅಲ್ಲಿ ಸಮಂತ ಪಂಚಕದಲ್ಲಿ ಈ ರಣವರ್ತಮಾನ ಕೇಳಿದ್ದ, ಅಲ್ಲೇ ನೆಲೆಯಾದವನು ಈಗ ಸಾಯಂ ಸಂಧ್ಯೆಯ ಕಾಲದಲ್ಲಿ ಅರ್ಘ್ಯ ಪ್ರದಾನ ಮಾಡ್ತಾ ಇರುವಾಗ ನಿನ್ನ ಕೈಯಲ್ಲಿ ಕತ್ತರಿಸಲ್ಪಟ್ಟವನ ಶಿರವನ್ನು ಮತ್ತೆ ಹಾರಿಸಿ ಅವನ ಮೈಗೆ ಬೀಳುವಾಗ ಮಾಡಿದ್ದು. ಬಿದ್ದ ಶಿರವನ್ನು ತಡಬಡಿಸಿ ಅವರ ಕೆಳಗೆ ಬಿಟ್ಟ. ಈಗ ಅವನ ತಲೆಯನ್ನು ನೆಲಕ್ಕೆ ಹಾಕಿದ್ದು ಯಾರು ಅಂತ ಆಯ್ತು? ಶ್ರೀರಂಗ ಸತ್ತದ್ದು ಸೈಂಧವ ಮಾತ್ರ ಅಲ್ಲ, ಅವನಪ್ಪ ವೃದ್ಧಕ್ಷತ್ರನು ಸತ್ತ. ನಿನ್ನನ್ನು ವಿರೋಧಿಸಿದವರ ಕುಟುಂಬವೇ ಸಾಯ್ತು. ಆದ್ದರಿಂದಲೇ ವಿರೋಧಿಸಬೇಕೋ ಬೇಡ ಅಂತ ನೋಡ್ಬೇಕು. ಅದಕ್ಕೆ ಹೇಳುದು ನಾವೆಲ್ಲ ದೇವರ ಪಕ್ಷದಲ್ಲಿ ಇದ್ದೇವೆ ಅಂತ. ಕೆಲವರೆಲ್ಲ ಹೇಳುವಾಗ ಉಂಟು, ಅವುಗಳೆಲ್ಲ ದೇವರ ಕೈ ಬಿಟ್ಟದ್ದು, ಬದುಕಲಿಕ್ಕಿಲ್ಲ ಅಂತ. ನಮಗೆ ಈಗ ಅರ್ಥ ಆಗುದು ಆ ವಾಕ್ಯ ಅಂತ. ಎಲ್ಲರ ಸಾವು ಬದುಕಿಗೆ ಒಂದು ಲೆಕ್ಕಾಚಾರ ಉಂಟು. ಅದನ್ನು ನಾನು ಹಿಂದೆಯೂ ಒಮ್ಮೆ ತೋರಿದ್ದೆ. ಹೌದು ಅಲ್ವೋ? ಒಬ್ಬಾತ ಚೈತ್ಯೇಶ ಶಿಶುಪಾಲ, ಅವನ ಸಾವು ಬದುಕಿನ ಲೆಕ್ಕಾಚಾರವನ್ನು ನಿನಗೆ ಆ ಪ್ರಕರಣ ನೆನಪುಂಟಲ್ಲ? ಅಲ್ಲ, ಅವನೊಟ್ಟಿಗೆ ಅಲ್ವ ಇದ್ದದ್ದು ಆ ಸೋಮದತ್ತ ಎಲ್ಲ? ಅಲ್ಲಿ ಅವನ ಸಂತಾನ ಪರಂಪರೆ ಹೋದದ್ದಿಲ್ಲಿ. ಅರ್ಥ ಆಯ್ತಾ? ಅದು ಅಗ್ರ ಪೂಜೆ. ಅದು ಅಗ್ರ ಪೂಜೆಯ ಪ್ರಕರಣ. ಹೌದು. ಅಲ್ಲಿಯೇ ನಿರೂಪಿತ ಆಗಿದೆ ಎಲ್ಲರ ಬದುಕಿಗೆ ಒಂದು ಲೆಕ್ಕಾಚಾರ ಉಂಟು ಅಂತ. ಆ ಘಟನೆ ನೆನಪು ಮಾಡ್ತಾ ನಾವು ಸಾಧ್ಯವಾದಷ್ಟು ಬೇಗ ಅಣ್ಣನ ಶಿಬಿರದಲ್ಲಿ ಹೋಗಿ ಕಾಣಬೇಕು. ವಿಧಾನಕ್ಕೆ ಹೋಗುವಲ್ಲಿವರೆಗೆ ಅಗ್ರ ಪೂಜೆ ನೋಡುವ. ಈಗ